ದಿನೇಶ್ ಅಣ್ಣ ಹಾಯ್ ವಣಸಾಂಡೆ ವಣಸ್ವಂತರ ದಾರಿ ಕಜಿಪು ದೂರ ಹೋಗ್ರಿ ಓ ದೇವರ ತೆಡ್ಲು ಬರ್ಪು ನಾವು ದಾದಿ ಡೇಟ್ ಆಫ್ ಬರ್ತಾ ಗೊತ್ತಾಯಿಸಿ ಓಲುಂಡು ಡೇಟ್ ಆಫ್ ಬರ್ತ್ ಇತ್ತೆ ಕಮೆಂಟ್ ಮಾಡಲೆ ಸರಿಯಾ ಕೃಷ್ಣಣ್ಣ ಹಾಯ್ ವಣಸಾಂಡೆ ಚಾ ಪರಿಹಾರ ವಣಸಾಂಡ ಸ್ವಲ್ಪ ಇಲ್ಲರಿ ಅನ್ನ ಬೇಲದ ಅಲ್ಪಲ್ಲ ದಿನೇಶ್ ಅಣ್ಣ ತೆಡ್ಲು ಬರ್ಪುಲೆಕ ಉಂಡು ಯಾನ್ ಕುಡ್ಲಾಡಿಲ್ಲ ಎಂದ ಆಟನ ಇಂಚಿನ ಆಟ ಉಂಡ ಇರೆಗೆ ಅಂದೆ ಕೃಷ್ಣಣ್ಣ ಆಟೋಡು ವೇಷ ಪಾಡುವಾರ ಇರು ಏರುಂಡರ ಎನ್ನ ವಣಸಾಂಡಿ ಇಂಕ್ ಕುಕ್ಕು ಸಾರು ಬಂಟ್ವಾಳಡು ಬಾರಿ ದೊಂಬು ಅಂದೆ ಇಂಚಿ ಕೋಡಲ ತೆಡ್ಲು ಬೈದನು ಮಾತ್ರ ಬರ್ಸೆತ್ತುಚ್ಚಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಎನ್ನನ ಅಣ್ಣನ ಮಗಕ್ಕೆ ವೇಷ ಉಂಡ ಅಂಚ ಬತ್ತಿನ ಆರ್ನೊಟ್ಟು ಅಂದೆ ಓಹೋ ಹಂಗೆ ವಿಷಯ ಎನ್ನ ಕಾರ್ಲ ದಿನೇಶನ ಕಾರ್ಲ ತಾಯಿ ತೆಲ್ಪುಂದಾಗಿ ಈರಿ ಎನ್ನ ಸ್ಟೇಟಸ್ ತೂತುಜಾರಲ್ಪ ನಾನು ತೂತುಜಿ ಬೊಕ್ಕ ತೂಪೇವೆ ಒಂಚೂರು ಬೇರ್ಲಡಿತ್ತ ಕಾರ್ಲ ಬರ್ಸ ಬರ್ಪುಲೆಕ್ಕ ಉಂಡು ದಿನೇಶ್ ಅಣ್ಣ ಬರು ಕೋಡಲ ಅಂಚೆನ್ ತೆಡ್ಲು ಬತ್ತು ಪೋತುಂಡು ಇನ್ನಿತ್ತೆ ಬರು ಗುಜ್ಜೆ ಬೋಡ ಗುಜ್ಜೆ ಬೋಡ ಗುಜ್ಜೆ ತೂದು ಬರ್ಲೇವಿ ಎಂಚ ಉಲ್ಲಾರ ಯಾನ್ ಸೌಖ್ಯ ಕೃಷ್ಣಣ್ಣ ಬರ್ಸ ಬರೋಡು ಅಂದಿ ಬರ್ಸ ಇಜ್ಜ ಅಂದೆ ಮುಲು
ಸೆಕೆಂಡ್ಸ್ ಐಫೋನ್ ಗುಜ್ಜೆ ಗುಜ್ಜೆ ಬೇಡ. ఈరు కోపడుల్లారతే ఇజ్జి దాయ కోಪ తిన్నే కర ఉన్నాಯ್ತು. ಒಡೆಪೋಯ ಎಲ್ಲಿ ಹೋದ್ರಿ? ಲೈಕ್ ಡನ್, ಥ್ಯಾಂಕ್ ಯು. ಇತ್ತೆ ಕೊರ್ನೀರ್ ಲೈಕ್ ಇರೋ ಸಾರ್. ಎಕಡೆ ಕೊಡ್ತೆ ಬಕ ಇತ್ತೆ ಲೈಕ್ ಡನ್ ಬನ್ನೊಂದುಲ್ಲ ರೀ ಮಂಡೇ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕೃಷ್ಣ ಅಣ್ಣ ನಗ್ತಾ ಇದ್ದಾರೆ. ಏನಾಯ್ತು? ಏನೋ ಆಗಿದೆ. ಏನಾಗಿದೆ ಹೇಳಿ ಕೃಷ್ಣಣ್ಣ, ನಿಮ್ಮ ನಗುವಿಗೆ ಕಾರಣ ಏನು? ಎಂಕ್ ಶುರು ಆತಂದ ಅದು ಶುರು ಆತಂಡಿ ನಮ್ಮ ಮಂಡೆ ತಿನ್ನೆ ಕಂತುಂಡ ತಿನ್ನೆ ಮೀನು ಕಂತೊಂದುಂಡ ಎಂಚಿನ ತಿಂಡಾರ ಮಧ್ಯಾಹ್ನ ಅಂದು ಅಯ್ಯೋ ದೇವ. ಮತ್ತೆ ನಗು ನಿಮ್ಮ ಮಂಡೆಗೊಂದು ಕೊಡಬೇಕು ಸರಿಯಾಗಿ. ತಿಂದದ್ದೆಲ್ಲ ಕರಗಿ ಹೋಗ್ತದೆ ಈಗ. ಸರಿ ತಿಂತೆ ಮಧ್ಯಾಹ್ನ ತಿಂತಾರ. ಬೇಗ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಎಲ್ಲಿ ಹೋದ್ರಿ?
ಬೊಕ್ಕ ವಿಶೇಷದ ಆಲಜ್ಜಿ ಪನೋಡು ದಾದ ಪನ್ಪುಂಡು ಬನ್ನೆ ಇನಿ ಒಂಜಿ ಒಂದೆತ್ತ ವಿಡಿಯೋ ಮಲ್ತು ಬಾರ್ದೆ ತೂಲೆ ಪೊಲ್ಲೆ ಆನಂದ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? ಹಾಗೆ ಟೀ ಕುಡಿದ್ರಾ? ನಂದು ಊಟ ಆಯಿತು, ನಿಮ್ದಾಯ್ತಾ? ಎಂತೆತ್ತು ಸ್ಪೆಷಲ್? ಸಾಟರ್ಡೇ ಸ್ಪೆಷಲ್ ಎಂದೆ. ಬೇಗ ಬನ್ನಿ ಎಲ್ಲರೂ, ಅವರಿಗೆ ನಿದ್ದೆ ಬರ್ತದೆ. ಇಲ್ಲ ಮರೆ, ನಾನು ನಿದ್ದೆ ಮಾಡೋದಿಲ್ಲ. ನಾನು ನಿದ್ದೆ ಮಾಡಲಿಕ್ಕೆ ಬಂದದ್ದ? ನಾನು ಮಾತಾಡಲಿಕ್ಕೆ ಬಂದದ್ದು ಅಲ್ವಾ ಆನಂದ್ ಅವರೇ? ನೋಡಿ ಇವರನ್ನು, ಕೃಷ್ಣಣ್ಣನ ತಲೆಗೊಂದು ಕೊಡಿ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಟ್ರಾ ಆನಂದ್ ಅವರೇ? ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ನಿಮ್ಮೂರಲ್ಲಿ ಮಳೆ ಇದೆಯಾ ಆನಂದ್ ಅವರೇ? ನಿಮ್ಮೂರಲ್ಲಿ ಮಳೆ ಉಂಟಾ? ಲೈಕ್ ಡನ್, ಸಬ್ ಡನ್, ಥ್ಯಾಂಕ್ ಯು. ನಿಮ್ಮದು ಚಾನಲ್ ಇದೆ ಅಲ್ಲ, ನಂದೊಂದು ವಿಡಿಯೋ ಕಮೆಂಟ್ ಹಾಕಿರಿ, ಮತ್ತೆ ನೋಡ್ತೇನೆ ಆಯಿತಾ? ಒಂದು ಚಾನಲ್ ಒಮ್ಮೆ ನೋಡಿ ಬರ್ತೇನೆ, ಮತ್ತೆ ಪಿನ್ ಮಾಡಿ ಸಿಸ್. ನಿಮ್ಮ ಕೃಷ್ಣಣ್ಣ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ? ಓ ಕೃಷ್ಣಣ್ಣ, ಪಿನ್ ಐಡಿಗೆ ಕನೆಕ್ಟ್ ಆಗಿ. ನಮ್ಮಲ್ಲಿ ಮಳೆ ಇಲ್ಲ, ನೀರು ಬೀಳ್ತಾ ಉಂಟು. ಹೌದಾ? ಎಲ್ಲಿಂದ? ಆಕಾಶದಿಂದ ಅಲ್ವಾ ನೀರು ಬೀಳುದು? ಪಂಪಿನಿಂದನಾ? ಹೌದಾ ಕೃಷ್ಣಣ್ಣ? ಪಂಪಲ್ಲಿ ನೀರು ಬಿಟ್ಟಿದ್ದಾರಾ? ಥ್ಯಾಂಕ್ಸ್ ಸಿಸ್ ಅಂತ ಹೇಳ್ತಿದ್ದಾರೆ. ವೆಲ್ಕಮ್ ಆನಂದ್ ಅವರೇ. ನಂದು ನ್ಯೂ ಚಾನಲ್ ಸಿಸ್. ಹೌದಾ? ಓಕೆ ಓಕೆ. ಕೃಷ್ಣಣ್ಣ ಕೇಳಿದ ಕಿವಿಗೆ ನಾನು ಎಂತ ಹೇಳಿದೆ? ಹೌದು, ಕರೆಕ್ಟ್ ಹೇಳಿದ್ರಿ. ನೋಡಿ ಮಾರ, ಇವರಿಗೆ ಆನಂದ್ ಅವರ ಚಾನಲ್ಗೆ ಹೋಗಿ ಒಂದು ಸಬ್ ಕೊಟ್ಟು ಬನ್ನಿ ಕೃಷ್ಣಣ್ಣ. ನಿಮ್ಗೆ ಎಂತ ಇದು ಮೈಕ ಬೇಕಾ? ಮೈಕದಲ್ಲಿ ಹೇಳ್ಬೇಕಾ? ಸೂಪರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಚಾನಲ್ ಸಬ್ ಮಾಡಿಕೊಡಿ, ಹಾಗೆ ಇಲ್ಲಿ ಪಿನ್ ಐಡಿಗೆ ಅವರಿಗೂ ಸಪೋರ್ಟ್ ಮಾಡಿ. ಹೋಗುತ್ತೇನೆ, ನಿಮ್ಗೆ ನಿಲ್ಲಿ, ನಿಮ್ಗೇನು ಅರ್ಜೆಂಟ್? ಹೌದಾ? ಹೋಗಿ ಓಕೆ. ನಿಮ್ಮ ಮನಸ್ಸು ಒಳ್ಳೆಯದಲ್ವಾ? ಒಳ್ಳೆ ಮನಸ್ಸಿನಿಂದ ಹೋಗಿ ಸಬ್ ಮಾಡಿ ಬನ್ನಿ. ಬಂಗಾರದಂಥ ಮನಸ್ಸು ಕೃಷ್ಣಣ್ಣಂದು. ಇವರೆಲ್ಲಿ ಹೋದ್ರು? ಆನಂದ್ ಬ್ರದರ್ ಇದ್ದೀರಾ? ನಾನು ಹೋಗುವುದು ಬೇಡವ ಅಲ್ಲಿಯವರೆಗೆ? ಹೋಗುದು ಹೌದಲ್ಲ, ನೀವು ಇದರಲ್ಲಿ ನಡ್ಕೊಂಡು ಹೋಗುದಲ್ಲ.
ನಿಧಾನ ಹೋಗಿ ಆಯಿತಾ, ಜಾರಿ ಬೀಳಬೇಡಿ ಎಲ್ಲಿ ಕೂಡ. ಗಡಿಬಿಡಿ ಮಾಡಬೇಡಿ, ಕಾಲು ನೋವಾಗುತ್ತೆ ಪಾಪ. ಮಗುವಿಗೆ ಕಾಲು ನೋವಾಗ್ತಿದೆ. ನಿಮಗೆ ಎಷ್ಟು ಕಾಲಿದೆ ಕೃಷ್ಣಣ್ಣ? ನಿಮಗೆ ಎಷ್ಟು ಕಾಲಿದೆ? ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಬ್ ಡನ್. ಆನಂದ್ ಬ್ರದರ್ ಇದ್ದೀರಾ? ನೋಡಿ, ಕೃಷ್ಣಣ್ಣ ನಿಮಗೆ ಸಬ್ ಮಾಡಿದಂತೆ ನೋಡಿ ಆಯಿತಾ. ಪಿನ್ನ ಹಿಡಿಯವರು ಎಲ್ಲಿ ಹೋದ್ರು ಮಾರ? ಅವ್ರಿಗೆ ಹೇಳೋದು ಎಸ್ಕೇಪ್ ಆದ್ರೆ. ಹೋಗಿ ಬಂದೆ ಆಯಿತಾ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ. ಪಿನ್ನ ಹಿಡಿಯೋರಿಲ್ಲ, ಅವ್ರು ಮಾಯ ಆದರು. ಸಿಕ್ಸ್ ಲೈಕ್ ಆಯಿತು, ಕಮೆಂಟ್ ಬರ್ತಿರಲ್ಲ ಯಾಕೆ? ಕಮೆಂಟ್ ಹಾಕಿ. ಅಂದವಿಲ್ಲದೆ ಆನಂದ ಎಲ್ಲಿ ಹೋದ್ರಿ? ಬನ್ನಿ ಗೈಸ್, ಮಾತಾಡಿ ಮಾತಾಡಿ ಮಾತಾಡಿ. ಕೃಷ್ಣಣ್ಣ ಎಲ್ಲಿ ಹೋದ್ರಿ? ಇವರ ನಿದ್ದೆ ಮಾಡ್ಲಿಕ್ಕೆ ಹೋದ್ರ ಅಂತ. ಪುರ್ಸೋತಿಲ್ಲ. ನಿಮಗೆ ವೇಷ ಹಾಕ್ಲಿಕ್ಕೆ ಉಂಟಲ್ಲ ಅಲ್ವಾ ಕೃಷ್ಣಣ್ಣ? ವೇಷ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ. ಲೋಕೇಶ್ ಅಣ್ಣ ಹಾಯ್, ಊಟ ಆಯ್ತಾ? ಎಂತಿತ್ತು ಊಟಕ್ಕೆ ಸ್ಪೆಷಲ್? ಕೇಶವಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ನಿಮ್ಮನ್ನು ಉಂಟಲ್ಲ ಎಂತ ಮಾಡ್ತೀರಾ ಕೃಷ್ಣಣ್ಣ ನನ್ನನ್ನು? ರಾಧೆ ರಾಧೆ ಅಂತ ಹೇಳ್ತಿದ್ದಾರೆ ಲೊಕೇಶನ್. ಥ್ಯಾಂಕ್ ಯು. ಸಾಗರಣ್ಣ ಬಂದರು. ಹಾಯ್ ಸಾಗರಣ್ಣ, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೊಟ್ರಾ? ಲೈಕ್ 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 ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಎಂತೆತ್ತು ಸ್ಪೆಷಲ್ ಲೊಕೇಶನ್ನ? ಕೇಶವಣ್ಣ ಎಂತೆತ್ತು? ಊಟ ಆಯಿತು ಸಿಸ್ ಅಂತ ಹೇಳ್ತಿದ್ದಾರೆ. ಹೌದಾ?
ಕೃಷ್ಣಣ್ಣ ಎಲ್ಲಿ ಹೋದ್ರು? ಕಾಣುದಿಲ್ಲ ಮಾರ, ಎಲ್ಲಿ ಹೋದ್ರು? ಎಂತೆತ್ತು ಸ್ಪೆಷಲ್ ನಿಮಗೆಲ್ಲ? ಲೋಕೇಶ್ ಅಣ್ಣನಿಗೆ ಎಂತೆತ್ತು, ಸಾಗರ್ ಅಣ್ಣನಿಗೆ ಎಂತೆತ್ತು, ಕೇಶವಣ್ಣನಿಗೆ ಎಂತೆತ್ತು? ಮೀನಿನ ತುಂಡು, ಕೋಳಿಯ ತುಂಡು. ರೈಸ್ ಸಾಂಬಾರು, ಹೌದಾ? ಮತ್ತೆ ಮಳೆ ಉಂಟಾ ನಿಮ್ಮ ಕಡೆ ಕೇಶವಣ್ಣ? ಇಲ್ಲ, ಇವತ್ತು ಬರುತ್ತೆ ನೋಡಿ ಮಳೆ. ಕುಳಿತು ಮಾಡು ಮನುಷ್ಯ, ಮೂರು ದಿವಸ. ಕುಳಿತು ಮಾಡು ಮನುಷ್ಯ, ಮೂರು ದಿವಸ. ಉಸಿರಾಟ ನನಗೆ, ನಿನ್ನ ಹೆಸರು ಹೇಳುತ್ತಾರೆ. ಉಸಿರಾಟ ನನಗೆ. ಯಾವಾಗ ಬರುತ್ತೆ ಹೇಳಿ? ನಾನೆಂತ ಮರೆ ಜಾತಕ ಹೇಳ್ತೇನೆ? ಜಾತಕ್ಕೆ ಹೇಳಲ್ಲ, ಆದರೂ ಇವತ್ತು ಬರುತ್ತೆ ಅಂತ ಗೊತ್ತು. ಕೇಶವಣ್ಣ ಇವತ್ತು ಬರ್ಬೋದು ನೋಡಿ, ನೈಟ್ ಮಳೆ ಬರುತ್ತೆ. ಬಂದರೆ, ಇಲ್ಲದಿದ್ರೆ ನಾಳೆ ಬರ್ತದೆ. ಎಲ್ಲಿ ಹೋದ್ರಿ? ಒಬ್ರದ್ದು ಕೂಡ ಕಮೆಂಟ್ ಇಲ್ಲ, ಎಲ್ಲ ಚೋಚ ಹಾಕಿದ್ರು ಊಟ ಮಾಡಿ. ಮೋಡ ಕವಿದ ವಾತಾವರಣ ಇದೆಯಾ? ಹೌದು, ಮೋಡ ಕವಿದ ವಾತಾವರಣ ಇದೆ, ಮಳೆ ಬರುವ ಸಂಭವ ಇದೆ. ಇರ್ ಜಪ್ಪು ಯಾನ್ ಜಪ್ಪಡ ಓಪೋ ಇರು ನೆಕ್ಕೆ ಕಾಪುಲవి ಮೋದಿ ಏಪ ಜಪ್ಪೋಲಿಂದ ಕಾತುಂಡು. ಮತ್ತೆ ಕೃಷ್ಣಣ್ಣ ಐಕೆ ಕಮೆಂಟ್ ಮಾಡಿದ್ದಾರೆ. ಒಕ್ಕಡೆ ಬನ್ನಿ, ಸಾರಿ ಸಾರಿ ದೈಗೆ ಇರ ಮಂಡೇರಿ ಯಾನ್ ಅವಳು ಟೈಟಲ್ ಬರ್ದೆ ತೂಲಿ ಅವೇನು ತೂದು ಬತ್ತು ಬೊಕ್ಕ ಕಮೆಂಟ್ ಮಾಡ್ಲಿದ್ರು ಕುದ್ದು ಎತ್ತದು. ರಕ್ಷಿತ್ ಹಾಯ್ ಹಾಯ್, ಊಟ ಆಯ್ತಾ ರಕ್ಷಿತ್? ಟೀ ಕುಡ್ದು ಬರ ಚಾ ಪರಿಯರ ಚಾ ಇಜ್ಜಿ ಇರ್ನಾಂಡ
ದಾದೆತ್ತಿನ ಚಾಕ್ ഇവിടെ പോയാറ് దాని స్లోడు పద బరుందుండు ಇಂಚೆನ್ ಏರ್ಲ ಇಜ್ಜೇರು ಕಮೆಂಟ್ ಪಾಡೊಂದು ಅಂಚೆ ಸಾಂಗ್ ಪನ್ನೊಂದಿತ್ತು ಬಲೆ ಚಾಪ್ ಕೊರ್ಪೆ ಅಂದ ಬೆಚ್ಚ ಬೆಚ್ಚ ಚಾಬೂಡು ದಾನ್ವರ್ ಯಾನಲ್ಲ ಬರೆಯೊಂದಿಲ್ಲ ಚಾಕ್ ದಾದೊಂಡು ಬಂದೆ ಫಸ್ಟ್ ತಿಂಡಿ ದಾದೊಂಡು ಚಾಕ್ ಖಾಲಿ ಚಾ ಕೊರ್ಪುನತ್ತು ಬೆಚ್ಚ ಚಾನೆ ಬಲೆ ದಾದ ಎನ್ಗೆ ಎರಡು ಮೂಜಿ ಪುಸ್ತಕ ಬರೆಯೊಂದು ಈರು ಬಲೆ ಬೇಕ್ರಿನ ಕನ್ನತ ಕರ್ಪು ಓ ದೇವರನ್ನೇ ಸಾಧ್ಯ ಆತಂಡ ಕನ್ನದಲ್ಲಿ ಎರಡು ಸಾಧ್ಯನಾ ಫಸ್ಟ್ ಇರೇನೆ ತೆರ್ಕೊಂಬೋಡು ಅಂದಿಯರು ಕೈ ಬೇನೆ ಆವು ಕೊರ್ಲೆ ಯಾನ್ಲಪ್ಪ ನೀತು ಬರಿದು ಕೊರ್ಪೆ ಓಹೋ ಹೌದಾ ಬರ್ದು ಕೊಡಿ ತಗೊಂಡೋಗಿ ಜನಸಾಗರ ಎಲ್ಲಿ ಮಾರ ಜನಸಾಗರ ಕಣ್ಣು ಹಾಕಬೇಡಿ ಮಾರ ನೀವು ಎಂತ ನೀವು ಕಣ್ಣು ಹಾಕುದು ಈರು ಬಲೆ ಯಾವ ಬೊಕ್ಕತು ಎಂಚಿನ ಮರ ಪೆಟ್ಟು ಪಾಡುವಾರ ದಾದಾಗತ್ತೆ ಲೆಕ್ಕದ್ದು ಪೆಟ್ಟು ಪಾಡುವಾರ ದಾದೆ ಬರೆಯುಡು ಫಸ್ಟ್ ಅವಿನ್ಗೆ ದಾದ ಬರೆಯುಡು ಬೊಕ್ಕ ಬರೆದು ಎರಿಗೂ ಪೆಟ್ಟು ಪಾಡ್ರ ಅಪ್ಪಡಿ ಮರನೇರ ಮಲ ಮಲ್ಲ ಡೈಲಾಗ್ ಹಾಕೊಂಡಿರ್ತೀರು ಮಸ್ತ್ ಬ್ಯುಸಿ ಆತೀರು ಇಚ್ಚಿ ಅಂಚದಲ್ಲ ಇಚ್ಚಿ ಫ್ರೀಲೊಲ್ಲ ದಾಯಿ ಹೆಂಗ್ ಗೊತ್ತಾಂಡಿ ದಾಯಿ ಪನ್ನಿಂತು ಸುದ್ದಿಜ್ಜಿ ಮನ್ಪರಿತೆ ಆತದ ಎಲ್ಲಿರುವೆ ಕೃಷ್ಣ ಅವು ಏರಂದು ಗೊತ್ತುಜ್ಜಿ ಯಾನ ಬೇತೆ ಇಂಚಿ ಒವ್ವಿಯೇ ರಕ್ಷಿತ್ ಒವ್ವು ಬೊಕ್ಕದ ನೀರ್ನ ಸುದ್ದಿಜ್ಜಿ ಸುದ್ದಿ ಪಂಡ ಅದೆಂದು ಪಂಪು ಏನಿಲ್ಲ ಬೊಕ್ಕ ಪಂಪ ಒವ್ವ ಅಂದೀರ ಅವು ಪಂಡದತ್ತ ಅವು ಏರೆಗೆ ಮೆಸೇಜ್ ಮಾಡಿ ನೀರು ಕತೆ ಪನಡ್ಸೀರ್ ನಾನು ಕತೆ ಎಲ್ಲ ಜೀವನ ಗೊತ್ತಾಯ್ತಾ ರಕ್ಷಿತ್ ಕತೆ ಎಲ್ಲ ಇದು ಜೀವನ ಬೊಕ್ಕ ಪನ್ಪುನ ಬೊಕ್ಕ ವಾ ಮೂಲೆ ಡಿಪ್ಪುವರ ಗೊತ್ತುಜ್ಜಿ ಒಣಸಾಂಡಲ ಮಲ್ತಾರ ಒಣಸ್ ಮಲ್ತೆ ಕುಕ್ಕು ಸಾರಿತ್ತು ಓ ಜೀಸಸ್ ಅರೇನೊಂಜಿ ಲೆಕ್ಕ ದೇವರೇ ಕೆಳಗೆ ಇಳಿದು ಬನ್ನಿ ಈ ರಕ್ಷಿತ್ ಅವರ ಮೆಸೇಜನ್ನು ನೋಡಿ ಯಾಕೆ ಹೀಗೆ ಆಡ್ತಿದ್ದಾರೆ ನೋಡಿ ಓ ಕುಕ್ಕು 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 ಕುಕ್ಕು
ಕುಕ್ಕುದ ಮರ ಟಿಪ್ಪುನ ತಾವು ಕುಕ್ಕು ದಾದಿಗೆ ದಾದಿ ಓದ್ಲೇರು ಮಹೇಶ್ ಅಣ್ಣ ಓದ್ಲೇರು ಮಹೇಶ್ ಅಣ್ಣ ಇಜ್ಜೇರು ನಾ ಪತ್ತೆ ಹತ್ತಿರ ಬರ್ಸ ಉಂಡೆ ಬರ್ಸ ಇಜ್ಜಿ ಓಡಾತನು ಬರ್ಕ್ಲೇಕೊಂಡು ಅಂಚುಂಡ ರವೀಂದ್ರ ಅಣ್ಣ ನಾ ಪತ್ತೆ ಹತ್ತಿರ ಮುಲ್ಪ ಇತ್ತೇರು ಒಡೆಗೆ ಪೋಯರ ಅಂದು ಗೊತ್ತು ಚಂದ ಒಲ್ಕಿ ಸೆಟ್ಟ ಮುಲ್ಪ ಮೋಡ ಆಗ್ತದೆ ಸೇಮ್ ಮುಲ್ಪಲ ಮೋಡ ಆಗ್ತದೆ ಡ್ಯೂಟಿ ಆಯ್ಜೆ ಇಜ್ಜಿ 5 ಗಂಟೆ ಮುಟ್ಟುಂಡದು ಅಲ್ಲೇ ಪಕ್ಕದಲ್ಲಿ ಇದ್ರು. ಹೌದಾ, ಅವರೆಂತ ತೆಪ್ಪು ಗುದ್ದುತ್ತಿದ್ದದ್ದ ಪಕ್ಕದಲ್ಲಿ? ಪಿನ್ ಐ ಡಿ ಅವರು ಎಲ್ಲಿ ಹೋದ್ರು ಮಾರೆ? ಪಿನ್ ಮಾಡಿ ಅಂತ ಹೇಳಿದವರು ಇಲ್ಲ. ಈ ಪಿನ್ ಐ ಡಿಗೆ ಒಂದು ಕನೆಕ್ಟ್ ಆಗಿ ರಕ್ಷಿತ್ ಅವರೇ, ಪಿನ್ ಐ ಡಿ ಇದ್ದಾರಲ್ಲ ಅವರಿಗೊಂದು ಕನೆಕ್ಟ್ ಆಗಿ. ಇನಿ ಬೇಗ ಬಿಡ್ರೆ ಪನ್ಲೆ ಮೋಡ ಆತನ ಪನ್ಲೆ ಸಂದರ್ಶನ ನಡ ಅವೇರಿ ಸಂದರ್ಶನ ಮಜ್ಜಿ ಅವಕ್ಕೆ ಅನ್ಬರ್ಪುಜಿ ಪೂರ ಗಿಫ್ಟ್ಗೆ ಏನು ಇರ್ ಪೋಪುನ್ ಬರ್ಚಿ ಅನ್ನ ಚಾನಲ್ಗೆ ಸಬ್ ಮಾಡ್ತಾರಡೆ ಯಾವ ಅಡೆ ಪೋಲೆಂದೇರ್ ಬನ್ನಿ ಇರೇ ಗೊತ್ತುಜ್ಜ ಸಂದರ್ಶನ ಹೆಂಗೆ ಗೊತ್ತುಜ್ಜಿ. ಎಲ್ಲ ಅವಡೆ ಎಲ್ಲ ಎಂಚಿನ ಒಣಸ ಸುಳ್ಳು ಪಂಡ ಜೀಸಸ್ ಮೆಚ್ಚುಜೇರ್. ಓ ದೇವರೇ, ಬರೆ ದಾಂಡೆ ಬರೆ ಇಲ್ಲ ಒಂಜಿ ಕೈಟ್ ಎಂಕ್ ಲೈವ್ ಮಲ್ಪುನ ಬಂದು ಕೊರ್ಲಿ ಇರೇ ಗೊತ್ತುಜ್ಜಿ ಏರ್ ಲೈವ್ ಮಲ್ತೊಂದಿತ್ತಾರೆ ಗೊತ್ತುಜ್ರಿ. ಲೈವ್ ಗೊತ್ತುಜ್ಜಿ ಎಂಚ ಮಲ್ಪುನಿಂದು ಸತ್ಯ ಬಂದೇರ್. ಶಾಂತ ಸಿಸ್ಟರ್ ದಾನೆ ಇನಿ ಯಾರು ಬ್ಯುಸಿ ಇಲ್ಲೇರ ಅಂತ ಲೈವ್ ಇಡ್ಲಿಜ್ಜಿ ಎಂಚ ಪಂದು ಕೊರ್ಲೆ ಬೊಕ್ಕೇರೆ ಬಂದು ಕೊರ್ಪೆ ಇಜ್ಜಿ ಗೊತ್ತುಜ್ಜಿ. ಓಹೋ ಬೊಕ್ಕ ಬಂದು ಕೊರ್ಪೆವಿ ಈಗ ವಾಟ್ಸಪ್ಡು ಪನ್ಪೆ ಎಂಚ ಮಲ್ಪುನಿಂದು.
ಹಾವುಗೆ ಓಕೆ ಆವತ್ತು ಹುಚ್ಚು. ಎಲ್ಲಿ ಹೋದ್ರು ಎಲ್ಲರೂ? ಯಾರು ಇಲ್ಲಿ ಇವತ್ತು ಎಲ್ಲಿಗೆ ಹೋಗಿದ್ದಾರೆ? ಯಾರು ಕಾಣ್ತಾ ಇಲ್ಲ. ಇರೆಗೂ ಗೇಮ್ ಪಂಡ ಖುಷಿ ಆಪುಂಡು ಪಂಡ ಯಾನು ಗೇಮ್ ಗೊಬ್ಬದ ನೈಟ್ ಪನ್ಪುನ ಇರು. ಗೊಬ್ಬದ ನೈಟ್ ಎನ್ನ ಫೇವ್ರೆಟ್ ಪಂಡ ಕಬಡ್ಡಿ. ಕಬಡ್ಡಿ ಎನ್ನ ಫೇವ್ರೆಟ್. ಪಕ್ಕ ವಾಲಿಬಾಲ್ ಎನ್ನ ಫೇವ್ರೆಟ್. ಯಾನ್ ಇಪ್ಪನಾಗೆ ಏರ್ಲ ಬರ್ಪುಜೇರ್ ಗೊತ್ತೇ ಏರ್ ಮಲ್ಲ ಒಂದು ಪೆಟ್ಟಿಷ್ಟ. ಅವೇ ಅಂತ ಕುಂಟೆ ಬಿಲ್ಲೆ ಅವು ಪೂರ ಇಜ್ಜಿ ಅವು ಪೂರ ಆತಂದಿಜ್ಜಿ ಪಂಡ ಎನ್ನ ಫೇವ್ರೆಟ್ ಪಂಡವು. ಲೈಕ್ ಕೊಟ್ಟವರು ಕಮೆಂಟ್ ಹಾಕಿ. ಲೈಕ್ ಬರ್ತಾ ಉಂಟು, ಕಮೆಂಟ್ ಬರ್ತಾ ಇಲ್ಲ ಯಾಕೆ? ಕಮೆಂಟ್ ಕೂಡ ಹಾಕಿ ಗೈಸ್, ನೀವು ತುಂಬ ಒಳ್ಳೆಯವರಲ್ಲ ನನ್ನ ಹಾಗೆ. ಕಬಡ್ಡಿ ಕಬಡ್ಡಿ ಪನೀಸ್ ಈರು ಏಂಕ್ ಸರಿ ಕೇನು ಈರ್ ಪರಬೇನ ಇರು ಕೇನನ್. ಎನ್ನ ಫೇವ್ರೆಟ್ ಗೇಮ್ ವಾಲಿಬಾಲ್ ಅಂದ. ವಾಲಿಬಾಲ್ ಪರಬೇನ ಕಣ್ಣಿನ ನೋಟಗಳು ಸ್ವಾತ್ಯಕ್ಕ ಒಂಜಿ ಪದ್ಯ ಪಾಡ್ದೇರ್ ತುಯ್ಯರ. ಸ್ವಾತ್ಯಕ್ಕ ಒಂಜಿ ಪದ್ಯ ಬಂದು ಪಾಡ್ದೇರ್ ತುಯ್ಯರ. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ದಾದೆ ಯಾನಿತ್ತೆ ಬುಲಿಪ್ ಅಂದ ಬುಲಿಪುಚ್ಚಿ ಒಕ್ಕ ಬರ್ಸಲ ಇಜ್ಜತೆ ಈರ್ನ ಕಣ್ಣದ ನೀರೇ ಜಾಸ್ತಿ ಇಜ್ಜಿ. ಯಾನ್ ಗುಜ್ಜೆ ಬಾರ್ದೆ ಗುಜ್ಜೆ ಈರು ಈರು ಕೇನುಜಿ ಯಾನು ಬುಲಿಪುನ ಅಂದ. ಹೋ ಬರ್ಪುಂಡು ಮುದ್ದು ಇತ್ತೆ ಬರ್ಸ ಅಂದ ಬತ್ತಿರ್ತಲೆ. ಪ್ರೀತಿ ಅಕ್ಕ ಬರ್ತೀರ? ಹಾಯ್ ಹಾಯ್ ಪ್ರೀತಿ ಅಕ್ಕ. ರಕ್ಷಿತ್ ಕೂ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಟೀ ಕುಡಿದ್ರಾ? ಊಟ ಮಾಡಿದ್ರ? ಸಂಪತಣ್ಣ ಬಂದರು. ಹಾಯ್ ಸಂಪತಣ್ಣ, ಊಟ ಆಯ್ತಾ? ಹಾಗೆ ಟೀ ಕುಡಿದ್ರ? ಎಂತ ಮಾಡಿದ್ರಿ? ಪ್ರೀತಿ ಅಕ್ಕ ಅಂತ ಹಾರ್ಟ್ ಕೊಡ್ತಿದ್ದಾರೆ ರಕ್ಷಿತ್. ತಿಡಿಲು ಗುಡುಗುಡು ಯಾನು ಬಡಬಡ ಅಂದೇ ಪ್ರೀತಿ ಅಕ್ಕ. ಓ ಸಂಪು ಕೂ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ನಮಸ್ತೆ ಅಂತ ರಕ್ಷಿತ್. ಯಾನ ಅಣ್ಣೇನಾ? ಹಾಂ ಮೇರೆ ಪ್ರೀತಿ ಅಕ್ಕ ಸಂಪತ್ ಅಣ್ಣಗ ದಾದಾತಂಡು ಪ್ರೀತಿ ಅಕ್ಕ ತೆಲಿ ತೊಂದರ್ಲೇರು ಏರೆಗ ಅಣ್ಣೆ ಯಾನು ಇರನ ಮೆಗ್ದಿನಕ್ಲೆ ಪೂರ ಅಣ್ಣೆ ಸಂಪು ಇರು ಮೆಗ್ಗೆ ಒಂದೊಂದಲ್ಲೇರು ಪ್ರೀತಿ ಅಣ್ಣತ್ತು ಗೋಣಿ ಮಾತೆರಗ್ಲ ಅಣ್ಣೆ ಸಂಪು ಅಣ್ಣೆ ಅಂತ ರಕ್ಷಿತ್. ಥ್ಯಾಂಕ್ ಯು ಅಂತ ಸಂಪತ್ ಅಣ್ಣ. ಪ್ರೀತಿಯಂಕ ನಗ್ತಾ ಇದ್ದಾರೆ. ಮುನಿಯಪ್ಪ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರಕ್ಷಿ ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ. ದಾದನ ಬೆಚ್ಚೋಡಿಲ್ಲ ಇರತ್ತೆ ಮೇರು
ಸಂಪತ್ತಣ್ಣೆ ಐಕಾಂಚಪುರ ಕಮೆಂಟ್ ಪಾಡೊಂದಿಲ್ಲೇರು ಅಣ್ಣೆನ ತಮ್ಮೆನೇನು ಪ್ರೀತಿ ಅಕ್ಕ ಚಾಂಡೆ ಅಂತ ರಕ್ಷಿತ್ ಸಂಪು ಅಣ್ಣ ಅಂತ ಪ್ರೀತಿ ಅಕ್ಕ ದಾದ ಮುಖ್ಯಾರು ಏರಿಯಾನ ಕುಕ್ಕು ಸಾರ್ಲ ಗಂಜಿಲ ಮುನಿಯಪ್ಪ ಬರ್ತಾರೆ ಸೈಡು ಬುಡ್ಡಿ ಓಕೆ ಓಕೆ ಯಾರು ದೂರ ಪೋಯಿರು ಲೈಕೆಲ್ಲ ಕೊಡ್ತೀರಿ ಮುನಿಯಪ್ಪ ಅವರೇ ಇದ್ದೀರಾ ಎಲ್ಲಿ ಹೋದ್ರಿ ಚಾ ಆತದೆ ಅಂತ ಪ್ರೀತಿ ಅಕ್ಕ ಮುನಿಯಪ್ಪ ಅವರೇ ಲೈಕ್ ಕೊಡಿ ರಕ್ಷಿ ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ ಕುಕ್ಕು ಅಲ್ತು ಗುಡ್ಡೆಡ್ದ ಅತ್ತಿ ಇಲ್ಲದ ಕುಕ್ಕು ಗುಡ್ಡೆಡಿಂಚ ಮಂಡೆ ಸಂಪು ಪಾರಿಯರ ಎಲಿಗೂಡುಗು ಸಂಪು ಅಂತ ಪ್ರೀತಿ ಅಕ್ಕ ಖಾಲಿ ಎಂಟ್ರಿ ಮಾತ್ರ ಅರೇನ ಮೆಸೇಜ್ ಎಲ್ಲ ಮಿನಿ ಪಾಡುವೆ ಅಂದ ಬತ್ತು ಪೋಯಿನಿ ಏತು ಜನ ಒಲ್ಲೆರು ತೂಕೆಂದು ಬತ್ತನು ಗುಡುಗಿದ್ರೆ ಜಾಲಿಂದ ಒಳಗೆ ಹೋಗಿ ಅಂತ ಹೇಳ್ತಿದ್ದಾರೆ ಸಂಪತಣ್ಣ ಯಾನು ಒಂಜಿ ರಪ್ಪ ಪೋಸ್ಟ್ ಪಾಡ್ನ ಸಂಗೀತಕ್ಕನ ಬರ್ತ್ಡೇ ಯಾರನ್ನ ಎಕಡೆ ಲೈವ್ಡ್ ಗೊತ್ತು ಮಾರ ಯಾರು ಓದ್ಲೇರು ಯಾರಿಗೊಂದು ವಿಶ್ ಕೊಡತ್ತ ತೂದು ಪೋಯರ ಬತ್ತಿನತ್ತೆ ಅಂದಂದು ಕೃಷ್ಣಣ್ಣ ಬನ್ನಿ ಬನ್ನಿ ಕೂ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ ಗುಡುಗು ಬರಡು ಪ್ರೀತಿ ಅಕ್ಕ ಇರೆಗದಾಯ ಟೆನ್ಷನ್ ಅಂತ ಸಂಪತಣ್ಣ ಒಳಗೇನೆ ಇದ್ದೇನೆಯ ಎಂಚಿನ ಬಲ್ಲಡು ಕೊಂಡ್ಕೊಂಡು ಬನ್ಪುನ ಮೂರ್ತಿ ಬ್ರೋಕು ಪರಿಹಾರ ಅಂತ ಕೇಳ್ತಿದ್ದಾರೆ ರಕ್ಷಿತ್ ಎಲ್ಲಿ ಹೋದ್ರು ಆರು ಮೂಲಳ್ಳೇರಿಗೆ ವೇಷ ಬರಬೋತೀರು ಪ್ರೀತಿ ಅಕ್ಕ ಕೃಷ್ಣಣ್ಣೆ ವೇಷ ಬರಬೋತೀರು ಅತ್ತಿ ಅರ್ಧರ್ನ ಪ್ರೀತಿ ಅಕ್ಕ ಕೂ ಅಂತ ಹೇಳ್ತಿದ್ದ ಕೃಷ್ಣನ ರಕ್ಷಿತ್ ಪ್ರೀತಿ ಅಕ್ಕ ಅಂತ ನಗ್ತಿದ್ದಾರೆ ಕುಂಟುನು ಮಟ್ಟಿ ಹಾಕಿ ಒಳಗೆ ನುಂಗುತ್ತದೆ ಅಂತ ಸಂಪತಣ್ಣ ರಕ್ಷಿತ್ ಅವ್ರು ನಗ್ತಾ ಇದ್ದಾರೆ ಸಾರಿ ನಮಸ್ತೆ ಅಂತ ಹೇಳ್ತಿದ್ದಾರೆ ಪರ್ತುಜಿ ಪ್ರೀತಿ ಅಕ್ಕ ಅಂತ ಕೃಷ್ಣಣ್ಣ ವೇಷನ ಓ ವೇಷ ಬಲೀಂದ್ರನ ಅಂತ ಪ್ರೀತಿ ಅಕ್ಕ ಅಂಚೆನೆ ಪೋಂಡ ಜೀಸಸ್ ಏನನ್ನು ಮೆಚ್ಚುಜೇರ್ಗೆ ಗೊತ್ತೇ ಅಂತ ರಕ್ಷಿತ್ ಅವರು ಹೌದಾ ಅವರ ಮೇಲೆ ಆದರೂ ಭಕ್ತಿ ಇದೆ ಅಲ್ಲ ನಿಮಗೆ ಸಂಪು ಅಂತ ನಾಗ್ತಿದ್ದಾರೆ ಪ್ರೀತಿ ಅಕ್ಕ ಸಂಪತಣ್ಣ ಏನು ತಿಂದ್ರಿ ಎಷ್ಟು ಸರಿ ಊಟ ಮಾಡಿದ್ರಿ ಪಿನ್ನ ಹಿಡಿಯವರು ಎಲ್ಲಿ ಹೋಗಿದ್ದಾರೆ ಇಲ್ಲ ಅಂತ ಸುಮ್ಮನೆ ಮಾಡಿ ಸಂಪು ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ ಜೋರುಂಡೆ ತಿಡಿ ಅಂತ ಸಂಪತ್ನ ಬೊಟ್ಟಿಯ ಒಂಜಿ ಅಂದ
ನೀವು ಇದ್ದೀರಾ? ಬುಟ್ಟಿ ಒಂಜಿ ಅಂದೆ ಪ್ರೀತಿ ಅಕ್ಕ ಯಾನು ಹೊರನೇ ಇರ್ಲಕ್ಕ ಡುಮ್ಮಿ ಅವರಿಜ್ಜಿ ಅಂತ ಅಂಡ ಅಣ್ಣನು ಅಲಕ್ಕದೆತ್ತಿರ ಸೈಡ್ ಕೇನುಣೂರು ಸಂಪು ಅಂತ ಪ್ರೀತಿ ಅಕ್ಕ. ಅಮ್ಮನ ಹಾಯಿ ಹೇಗಿದ್ದೀರಾ, ಟೀ ಕುಡಿದಿರಾ, ಲೈಕ್ ಡನ್ ಅಂತ ಜನಸಾಗರ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಎಂತಾಯ್ತು ಮಾರೆ, ಲಯ ಆಯ್ತು. ಮುಲ್ಪಲ ಉಂಡಿ ಪ್ರೀತಿ ಅಕ್ಕ ಹೇಳ್ತಿದ್ದಾಳೆ ಸಂಪತಣ್ಣ. ಇರು ಚಲ್ಪಟ್ ಪೋಲೆ ಒಂಜಿ ಗುದ್ಯೆಡ ಆ ಸಂಕೊಡ್ತಿರ್ತು ಪ್ರೀತಿ ಅಕ್ಕ. ರಮೇಶ್ ಅವರೇ ಹಾಯ್, ಹೇಗಿದ್ದೀರಾ? ಟೀ ಉಂದಿ ಇನ್ನಿ ತಿರ್ತು ಬರ್ಪುಜಿ ಪ್ರೀತಿ ಅಕ್ಕ ಅಂತ ಅಣ್ಣ ಹೆಂಗೆ ಕಾಲ್ ಬರ್ತಿತ್ತು ನಂಚೆ ಪಾತೆರ ಹೊಂದಿತ್ತೆ. ರವೀಂದ್ರಣ್ಣ ಹಾಯ್, ಸಪೋರ್ಟ್ ಮಾಡಿ ಸಪೋರ್ಟ್ ತಾವೇ ಅಂತ ರಮೇಶ್ ಅವರು. ಪ್ರೀತಿ ಅಕ್ಕ ಅಂತ ನಗ್ತಿದ್ದಾರೆ ರಕ್ಷಿತ್, ಲೈಕ್ ಅಂತ ರವೀಂದ್ರಣ್ಣ. ಮೂಲ ಐಸು ಏಂಚಿನ ಪ್ರೀತಿ ಅಕ್ಕ ಪ್ರೀತಿಸಿಸ್ ಅಂತ ದಾದಾಣ ಮುಂತು ಸ್ಪೀಕರ್ ಬರ್ಸೋದು ನೀವು ಇಜ್ಜೆ ಕಾಲ್ ಬರ್ತಿತ್ತು. ರಕ್ಷಿತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮೂರ್ತಿ ಅಂತ ಪ್ರೀತಿ ಅಕ್ಕ ನಾವು ಇದ್ದೇವೆ ನೀವು ಇಲ್ಲ ಅಂತ ರಕ್ಷಿತ್ ಅವರು. ರವೀಂದ್ರ ಬ್ರೋ ಹಾಯ್ ಅಂತ ಪ್ರೀತಿ ಅಕ್ಕ. ಕಿರಣಣ್ಣ ಹಾಯ್ ಹಾಯ್, ಹೇಗಿದ್ದೀರಾ, ಟೀ ಕುಡಿದ್ರಾ? ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್, ಲೈಕ್ 16, ಥ್ಯಾಂಕ್ ಯು. ಮುದ್ದು ಒಂಜಿ ಗುಡ್ ನ್ಯೂಸ್ ಉಂಡು ದಾದೆ ಪಂದೆ. ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರಣ್ಣ ನಮಸ್ತೆ ಅಂತ ಕಿರಣಣ್ಣ. ರವೀಂದ್ರ ಬ್ರೋ ದೂರ ಪೋದಿತ್ತಾರ ಅಂತ ರಕ್ಷಿತ್. ಯಾನ್ ಪೋಪೆ ಪ್ರೀತಿ ಅಕ್ಕ ಅಂತ ಕೃಷ್ಣಣ್ಣ. ರಕ್ಷಿ ಬಲೆ ಚಾಪರ್ಕ ಸಂಪು ಎಂಕು ಡುಮ್ಮಿ ಬಂತೀರಿ ಇರೆಗೆ ಚಾ ಮಾತ್ರ ಅಂತ. ವಾಯ್ಸ್ ಕಟ್ ಹೌದಾ, ಕೇಳಿಸ್ತಿಲ್ವಾ? ಇನಿ ಕೂಡ ಒಂಜಿ ಫೇಕ್ ಐಡಿ ಬೈದು ನಂದ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಪ್ರೀತಿ ಅಕ್ಕ, ಇತ್ತೆ ಬತ್ತೆ ಅಂತ ರಕ್ಷಿತ್. ಮೂರ್ತಿ ಬ್ರೋ ಸಬ್ಬ ಇಂಚಿನ ಗೊತ್ತಾಯ್ಜಿ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ರಕ್ಷಿತ್ ಬ್ರೋ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಡುಮ್ಮಿ ಪನಂದೆ ಪಮ್ಮಿ ಪನೋಡ ಅಂತ ಸಂಪತಣ್ಣ. ಒಂದು ಏರು ಕುಂತಲ ಪಿನ್ ಮಲ್ಪ ನಮಸ್ತೆ ಅಂತ ಕಿರಣಣ್ಣ. ರವೀಂದ್ರಣ್ಣ ಯೋಚನೆ ಮಾಡ್ತಿದ್ದಾರೆ ಹೆಂಗೆ ಕಾಪುಜಿ ಸೆಕೆ ಹಾಕೊಂಡು ಪ್ರೀತಿ ಅಕ್ಕ ಅಂತ ಕೃಷ್ಣಣ್ಣ. ಇದ್ದೇನೆ ನಿನ್ನ ಪಿಂಡ ಬಿಡ್ತೇನೆ ನೋಡ್ತಿ ಸಂಪು ಅಂಡ ಇತ್ತೆ ಸಮ ನಿರ್ತೆ. ಓ ದೇವರೇ, ಎಷ್ಟು ಮೆಸೇಜ್ ಉಂಟು ಮಾರ. ಎಲ್ರಿಗೂ ಥ್ಯಾಂಕ್ ಯು ಆಯಿತಾ. ಇಲ್ಲಿ ಥ್ಯಾಂಕ್ ಯು ಪಿನ್ ಮಾಡಿದ್ದಕ್ಕೆ ಎಲ್ಲರೂ ಕನೆಕ್ಟ್ ಆಗಿ. ಇರಿ ನಿಮಗೆ ಕನೆಕ್ಟ್ ಆಗ್ತಾರೆ, ಸ್ವಲ್ಪ ಇರಿ ಆಯಿತಾ. ಸಂಪು ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ. ಆಗ್ತೇನೆ, ನೋಡ್ತಾ ಇರು. ಈಗ ಕನೆಕ್ಟ್ ಆಗಿ ಸಂಪದಣ್ಣ ಥ್ಯಾಂಕ್ ಯು. ಮತ್ತು ಯಾರು, ರಕ್ಷಿತ್, ಪ್ರೀತಿ ಅಕ್ಕ, ಕಿರಣಣ್ಣ ಥ್ಯಾಂಕ್ ಯು. ಸೆಕೆ ಹಾಕೊಂಡೆ ಅಂದಿ ಸಂಪತ್ತಣ್ಣ, ಸೆಕೆ ಉಂಡಿನಿ.
ಇನಿ ಹತ್ತು ಮರ ನಿರ್ದಿಂಚ ಸೆಕೆಂಡ್ ಇನಿ ಮಾತ್ರ ಹತ್ತು ಕನೆಕ್ಟ್ ಆಪೆ ಒಂಜಿ ರೌಂಡ್ ಆಟೋ ಕೊಡ್ತಾರೆ ಪಿನ್ನ ಹಿಡಿದಾರೆ ಇರೆಗ್ ದೂರ ತಿರ್ಗರ ಬರತ್ತಣ್ಣ ಅಂದೆ ರಕ್ಷಿತ್ ತೆಡಿಲುಂಡಿ ಅಂತ ಸಂಪತಣ್ಣ ಬೊಕ್ಕೊಂಜುಂಡು ಸೇಮ್ ಡಿ ಪಿ ಎಕಡೆ ಬೇತ ಲೈವ್ ಇಡುತ್ತೆ ಬರಡ್ ಬರಡ್ ಏರೆಗ್ ಪೂರ ಬರೋಂಡ ಬರಡ್ ಎನ್ನ ಲೈವ್ಗ್ ರಕ್ಷೆ ಅಂತ ನಗ್ತಿದ್ದಾರೆ ಪ್ರೀತಿ ಅಕ್ಕ ರವೀಂದ್ರಣ್ಣ ನಗ್ತಿದ್ದಾರೆ ಜೋಡಿಪ್ಪು ನಂಗೆ ಅಂಚನೆ ಸೆಕೆ ಹಾಕೊಂಡು ಹೆಂಗೆ ಗೊತ್ತು ಇಜ್ಜಿ ಸಂಪತ ನೀರು ಪನಿ ಬೊಕ್ಕ ಗೊತ್ತು ವೆಯ್ಟ್ ರಪ್ಪ ಬರ್ಪೆ ಓಕೆ ಓಕೆ ಪ್ರೀತಿ ಅಕ್ಕ ಹಾಂ ಪ್ರೀತಿ ಅಕ್ಕ ಸರಿ ಅಂತ ರಕ್ಷಿತ ಪೋಲೆ ಬರೋಚೆ ಅಂತ ಎಲ್ಲಿ ಹೋದ್ರು ಪಿನ್ನ ಹಿಡಿ ಎಂಚಿನ ಹೊಂಡಗು ಪಾಡುವೆ ಬಲ ಪಿನ್ನ ಹಿಡಿ ಅವರು ಮಾತಾಡ್ಬೇಕೀಗ ಇಲ್ಲಿ ಅಲ್ವಾ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್ ನೆನ್ನೆ ಕೊರ್ಲೆ ಇರೆಗೆ ಎಂಚಿನ ಬೋಡಿ ತಿಂಡಿ ಚಾಕ್ಲೇಟ್ ಆವ ಚಾಕ್ಲೇಟ್ ಪಿನ್ನ ಹಿಡಿ ಅವರೇ ನಿಮ್ಮದು ಹೆಸರು ಅಂತ ಹೇಳಿ ಇನ್ನೊಬ್ಬರ ಹೆಸರನ್ನು ಇಟ್ಕೊಳ್ತೀರಲ್ಲ ನಿಮ್ಮದು ಹೆಸರು ಅಂತ ಬರ್ಪ ಈಗ ಪಿನ್ನ ಹಿಡಿ ಬಾರಪ್ಪ ಈಗ ಪಿನ್ನ ಹಿಡಿ ನಿಮಗೆ ಹೆಸರಿಲ್ವಾ ಬೇರೆಯವ್ರದ್ದು ಹೆಸರೇ ಬೇಕು ಕನೆಕ್ಟ್ ಆಗ್ತಾರೆ ಸ್ವಲ್ಪ ಇರಿ ಹೌದು ಕನೆಕ್ಟ್ ಆಗ್ತಾರೆ ಈಗ ಪಿನ್ ಮಾಡಿದ್ದು ಸುಮ್ಮನೆ ಅಲ್ಲ ಅದಕ್ಕೂ ಕೂಡ ಕಾರಣ ಉಂಟು ಬಾಲೆನೆಯನ್ನು ಚಾಕ್ಲೇಟ್ ಕಂಜೂಸ್ ಮಲ್ಲ ಐಟಮ್ ಕೊರೋಡು ಅಂದೆ ಕೊರ್ಕ ಕೊರ್ಕ ಸಂಪತಣ್ಣ ಲೈಕ್ ಡನ್ ಬಾಯ್ ಅಂತ ಡಾಲಿ ಅಣ್ಣ ರವಿ ಆಟೋ ಹಾಸನಕ್ಕೆ ಒಂದು ಬಾಡಿಗೆ ಉಂಟು ಬರ್ತೀರಾ ಅಂತ ಕೇಳ್ತಿದ್ದಾರೆ ರಕ್ಷಿತ್ ಹೆಸರು ಇಲ್ಲ ಅವನಿಗೆ ಹೌದಾ ರವಿ ಅವ ಒಬ್ಬನೇ ಇರೋದಾ ಓಹೋ ಆದರೆ ನೀವು ರೆಸ್ಪೆಕ್ಟ್ ಯಾಕೆ ಕೊಡ್ತಿಲ್ಲ ಅವರು ನಿಮ್ಮದು ಸಂಬಂಧದವರ ಹಾಂ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಲ್ವಾ ಲೈಕ್ ಕೊರಿ ಅಂತ ಸಂಪತ್ತನ್ನ ಬೇಗ ಓದಲಿ ನಿನ್ನ ಬಗ್ಗೆ ಗೊತ್ತು ನನಗೆ ಮಗನ ಅಪ್ಪ ದೇವರೇನೆ ಫೇಕ್ ರವಿ ಆಟೋ ನೀವು ಒಬ್ಬರೇ ಇರೋದಂತ ಎಷ್ಟು ಲೈವ್ನಲ್ಲಿ ಹೀಗೆ ಹೇಳ್ಕೊಂಡು ಹೈಡ್ ಆಗಿತ್ತು ಹೈಡ್ ಮಲ್ಪೊಚ್ಚಿ ರಿಪೋರ್ಟ್ ಮಲ್ಪಲೆ ಯಾಕೊಂದು ಚಾನಲ್ ಇತ್ತಂಡ ಕೀತು ಜನ ಎಲ್ಲ ಇರತ್ತ ರಿಪೋರ್ಟ್ ಮಲ್ಪಲೆ ಬೇತೆ ಐಡಿ ಯೂಸ್ ಮಲ್ಪರ ಬರ್ಬೇಕು ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು ಹೇಳು ರವಿ ಅಂಕಲ್ ಚಾ ಕುಡಿದ್ರ ಅಂಕಲ ಅಯ್ಯೋ ರಕ್ಷಿತ್ ರಿಪೋರ್ಟ್ ಮಲ್ಪೆಯಾನು ರಕ್ಷಿತ್ ರಿಪೋರ್ಟ್ ಮಾಡಿ ಹಾಗೆ ಯಾರಿದ್ದೀರಾ ಸಂಪತ್ತಣ್ಣ ಅಂಕಲ್ಗೆ ಬೇರೆ ಐ ಡಿ ಯೂಸ್ ಮಾಡಬಾರ್ದು ಯಾರು ಕೂಡ ಅವ್ರದ್ದು ಐ ಡಿ ಇಲ್ವಾ ಯಾಕೆ ಬೇರೆ ಐ ಡಿಯಲ್ಲಿ ಬರ್ತಾರೆ
ರಕ್ಷಿತ್ ಮಾಡಿ, ಹಾಗೆ ಸಂಪತ್ತಣ್ಣ, ನಾನು ಮಾಡಿದೆ. ಥ್ಯಾಂಕ್ ಯು ಆಲ್ ಆಫ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು. ರವಿ ಆಟೋ ರಿಪೋರ್ಟ್ ಮಾಡ್ದ, ನನ್ನ ಹೊಸ ಆಟೋ ಪತ್ತೊಂದು ಬರಲಿ ಅಪ್ಪಗ ನಮ್ಮ ಪೂರ ತೆಗೆದು ಒಂಜಿ ಮಲ್ಲ ಪಾರ್ಟಿ ಅನ್ಕೋ. ಓಹೋ ಅಂಚಲ ಅಂದಾರ. ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಯಾವನು ಕೇಳೋಕ್ಕೆ ಓಲ್ ದಾದ ಕಮೆಂಟ್ ಮಾಡಿರಿ, ಕಮೆಂಟ್ ಶೋ ಒಂದಿಜ್ಜು. ಬುಡ್ಲೆ ಬ್ರೋ ಸೈಯಡ್ ಅಂದ್ ಪಕ್ಕಡ ಜಾಸ್ತಿ ಪಾತೆ ಧೀರೆ ಉಂದಾಪು ಇಕ್ ದಾದ ಮಲ್ಪಲೆ ಗೊತ್ತುಂಡೆ ಅಂಚಪುರ ಬತ್ತಂಡ ರಿಪೋರ್ಟ್ ಮಾತ್ರ ಬುಡ್ಲೆರ ಗಾಳ ಇಜ್ಜಿ ಅಂಚಿ ಪೋಪೆರಕಲ ಬಂಡಾರ. ಫಸ್ಟ್ ಕಮೆಂಟ್ ಅವೇ ಆಯನಂದ ಪೋಯೆ ಪೋಯೆ ಮೋಯೆ. ಅವು ವಿಷಯ ಏನಪ್ಪನು ಗೊತ್ತಾಂಡೆ, ನಮ್ಮ ಒಂಜಿ ಕಡೆಟ ಪಾತಿರುವ ಅವೇನಾಕಲ ವಿಷಯ ತೊಂಬರ್ಪೇರು ಆತೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಮೋಯೆ ಮೋಯೆ ಹೌದು, ಸಂಪು ಇರುಪೋಲಿ ಜೆಪ್ಪುಲು ಯಾರು ಓಲ್ಲೇರು ಅರ್ಪ ಉಜ್ಜೆತ್ತಾಣ ಅಂದಿಜಿನ. ಫೇಕ್ ಐ ಡಿ ಬಾರಿ ಬಂಗಾಯಿ ಅಂದ್ ಫೇಕ್ ಐ ಡಿ ಬಾರಿ ಬಂಗುಂಡು. ನೆಟ್ವರ್ಕ್ ಸ್ಲೋ ಅರಿನ ಏರ್ನ ಸಂಪತ್ತಣ್ಣನ ಸುಮಾರು ಉಲ್ಲ ಅಂಚೆನೆ ಅಂದ್ ಉಲ್ಲ ಒಂಜೊಂಜಿ ವೇಷ ಬಣ್ಣ ಬಣ್ಣದ ವೇಷ. ಬ್ಲೋ ಇಜ್ಜಿಡ ಗೊತ್ತಾಪುಜಿ ಡಿಪಿ ಸೇಮ್ ಉಂಡು ಒಕ್ಕೊಂಜ ಐಡಿ ಬರಡ್ ಬರಡ್ ಏತ ಐಡಿ ಉಂಡು ತುಕ್ಕ ಬರಡ್ ಬರಡ್ ಓ ಪ್ರತಿಭೆಲು ಉಂಡ ತೂಕ ಅಂದ್. ಸ್ವಲ್ಪ ಸಬ್ಬಾಗಲಿ ಯಾಕೆ ತೆಗೆದ್ರಿ, ಇದ್ದೀರ ಮಾರ, ಇರಿ ಸ್ವಲ್ಪ ಸಬ್ಬಾಗುತ್ತೆ ಆಯಿತಾ.
ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕೆಲವು ಲೈವ್ನಲ್ಲಿ ಸಬ್ ಆಗಿದೆ, ಇಲ್ಲೂ ಆಗುತ್ತೆ. ಹೌದು, ಇಲ್ಲಿ ಕೂಡ ಸಬ್ ಕೊಡುವ ಆಯಿತಾ. ಲೈಕ್ ಡನ್ ಅಂತ. ಹಾಯ್ ಕೇಶವಣ್ಣ. ಅಲ್ಪದಾದ ಅಂಡ ಇತ್ತಂಡ ದೆತ್ತು ದಕ್ಕಲ 19ನೇ ಲೈಕ್. ಥ್ಯಾಂಕ್ ಯು ಕೇಶವಣ್ಣ. ಟೀ ಕುಡಿದ್ರಾ? ಕೇಶವಣ್ಣ ಹಾಯ್ ಅಂತ. ರವೀಂದ್ರಣ್ಣ ಉಗ್ಗ ಉಂಡರ ಉಗ್ಗ ಉಂಡಿ ಎಂಕ್ ಕುಕ್ಕು ಸಾರಿತ್ತು ಅಲ್ಲಿ ರೇ ಬ್ಲೂ ಕೊರಿಯ. ಕೇಶವಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹಾಯ್ ರವಿ ಅಣ್ಣ ಅಂತ ಕೇಶವಣ್ಣ. ನೋಡಿ, ಅಲ್ಲಿ ಒಬ್ರಿಗೆ ಸಬ್ ಆಗ್ಬೇಕಂತೆ, ಸಬ್ ಕೊಡಿ ಆಯ್ತಾ. ಕುಕ್ಕು ಪಾಯಸ ಕುಕ್ಕು ಪಾಯಸ ಅತ್ತಿಯೇ ಕುಕ್ಕು ಸಾರು. ಸಬ್ಬಾಗಿ ಎಲ್ಲರು ಅಂತ ಹೇಳ್ತಿದ್ದಾರೆ. ಹೌದು, ಅಲ್ಲಿ ಒಂದು ಐಡಿ ಉಂಟಲ್ಲ, ಅವರಿಗೆ ಸಬ್ ಆಗ್ಬೇಕಂತ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಪಿನ್ನ ಹಿಡಿದವರಿಗೆ ದಾದಾ ಅಂಡ ಇತ್ತಂಡ ಕೊರ್ಲಿಗೆ. ಅರೆ ಚಾ ತಿಂಡಿ ಕೊರ್ಲಿ. ನನಗೆ ಇದ್ದ ಲೈವ್ ಸಾಕು, ಇನ್ನು ಸಬ್ಬಾಗಿ ಎಲ್ಲಿ ಹೋಗಲ್ಲ. ಹೌದಾ, ಸಬ್ಬಾಗಿ ಹೋಗಬೇಡಿ ಕೇಶವಣ್ಣ, ಅದನ್ನೊಂದು ರಿಪೋರ್ಟ್ ಮಾಡಿ ಸಾಕು. ಎಲ್ಲಿ ಪಾಷಾಣ ಕೊಡ್ದ ಎಲ್ಲಿ ಪಾಷಾಣ ಕೊರೋಡ ಅಲ್ಲ. ಮಹೇಶಣ್ಣ ಹಾಯ್. ಚಾ ಪರಿಹಾರ ಚಾ ತಿಂಡಿ ಕೊರಂಡ ಆಯ್ ಮೂಲೆ ಚಪ್ಪೆ ಚಾ. ಚಪ್ಪೆ ಚಾ ಕೊರ್ಲಿ ಗಂಧ. ಕಾರ್ಕಳಣ್ಣ ಹಾಯ್ ಅಂತ ರವೀಂದ್ರಣ್ಣ. ಮಹೇಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ರಕ್ಷಿತ್ ಹಾಯ್ ರವೀಂದ್ರಣ್ಣ ಅಂತ. ಮಹೇಶಣ್ಣ ಹಾಯ್ ರಕ್ಷಿತ್ ಅಂತ ಹೇಳ್ತಿದ್ದಾರೆ. ಮಹೇಶಣ್ಣ ಮಹೇಶಣ್ಣ ಟೀ ಕುಡಿದ್ರಾ? ಮಳೆ ಉಂಟಾ ನಿಮ್ಮೂರಲ್ಲಿ? ಮಹೇಶ್ ಬ್ರೋ ಇರೇನ ಸುದ್ದಿ ನೀಜಿ ಎಂದು ರಕ್ಷಿತ್. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ.
ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಸೈಡ್ನಲ್ಲಿರಬೇಡಿ, ಬನ್ನಿ ಜನರೇ. ಹೌದಲ್ಲ, ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸೋಂಪಣ್ಣನ ಅಂಗಡಿಯಲ್ಲಿ ಎಂತ ಕೊಜಾಪು ಸಿಗ್ತದ? ಗೊತ್ತಿಲ್ಲ, ಕೇಳಿ ಮಹೇಶಣ್ಣ. ಖಾಲಿ ಆಗಿರ್ಬೋದು, ನೀವೊಮ್ಮೆ ಕೇಳಿ ನೋಡಿ ಆಯ್ತಾ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ ಸೋಂಪನ್ನಿಗೆ. ಅಜ್ಜಿಯರು ಸೋಂಪನ್ನಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕುರೆ ಕಟ್ಟಬೇಡಿ ಮಾರೆ, ಲೈಕ್ ಕೊಡಿ. ಹೌದು, ಎಷ್ಟು ಕುರೆ ಕಟ್ತೀರಾ ನೀವು? ರಕ್ಷಿತ್ ಎಲ್ಲಿ ಹೋದ್ರು? ಹೇಳದೆ ಕೇಳದೆ ರಕ್ಷಿತ್ ಓಡಿ ಹೋದ್ರು. ಸಪೋರ್ಟ್ ಥ್ಯಾಂಕ್ ಯು. ಓಯ್ ಜನರೇ, ಬನ್ನಿ ಜನರೇ. ಗುರು ಸೊಪ್ಪು ಕೊರ್ಲೆ ಕುರೆ ಕಟ್ಟೋದು ಬಿಡ್ತಾರೆ ಈ ಜನ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಹುಲ್ಲೆ ಮೂಲೆ ಅಂದ ಮಹೇಶಣ್ಣದವ್ರೆ. ಆರ್ನ ಒಂಜೇ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ. ಆರು ಬರ್ಕೊಂಡು ಹಿಂಗೆ ನೆಟ್ವರ್ಕ್ ಇದ್ದೀವನ್ಪು ಪೋಪೇರು. ಬಲೆ ಅಣ್ಣ, ಬಲೆ ಅಕ್ಕ, ಲೈಕ್ ಕೊರ್ಲೆ. ಈಗ ಕನ್ನಡವೇ ಬಂದೆ ದಯಪಂಡ, ಅಲ್ಪ ಕನ್ನಡದಾಗ ಜಾಸ್ತಿ. ಮಕ್ಕಳಿಗೆ ತುಳು ಬರ್ಪುಜಿ ಅಲ್ವಾ ಜನರೇ? ನಿಮ್ಗೆ ತುಳು ಬರಲ್ಲ ಅಲ್ಲ? ಕುಸುಮಕ್ಕನ ಅಂಗಡಿಲಿ ಕುರ್ಕುರೆ ಉಂಡೆ. ಓ ಸಿಂಟ್ಯಾಕ್ಸ್ ನಿಮ್ಮ ಅಜ್ಜ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಮಹೇಶ್ ಅಣ್ಣ ಸಿಲ್ವರ್ ಮರತ ಕೊಡಿ ಅರೆಗೊಂದು ಟವರ್ ಕೊರ್ಲೆ ಮರೆಯಲ್ಲ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ನೈಸ್. ಓಯ್ ಜನರೇ, ಬನ್ನಿ ಜನರು. ಎಂತಾಯಿತು, ಬಂದೆ. ಸಿಡಿಲು ಬರ್ತಾಯಿತ್ತು, ಹೊರಗೆ ಹೋಗಿ ಬಂದೆ. ಜಿತೇಶ್ ಬ್ರೋ ಎಲ್ಲಿ ಹೋದ್ರು? ಜಿತೇಶ್ ಹಾಯ್. ಎಂಚೊಲ್ಲಾರ ಎಂತ ಮಾರೆ ನೀವು, ಬೇಗ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ.
ಸೊಂಪಣ್ಣನ ಬೊಕ್ಕ ಕುಸುಮಕ್ಕ ಈರ್ನ ಗುರ್ತಾದಾರೆ ಅಂತ ಕೇಳ್ತಿದ್ದಾರೆ. ರಕ್ಷಿತ್ ಜಿತೇಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಹಾಕ್ತಿದ್ದಾರೆ. ಇನಿ ಕಲಲಾಂಬು ಗರ್ಪರಗೆ ಅಂದಿಯೇ ನೆನೆಪೆಜ್ಜಿ ಲೈಕ್ ಡನ್. ಥ್ಯಾಂಕ್ ಯು ಜಿತೇಶ್. ಕಲಲಾಂಬುಂಡ ಅಂತ ರವೀಂದ್ರಣ್ಣ. ಹಾಯ್ ರವೀಂದ್ರಣ್ಣ ಅಂತ ಜಿತೇಶ್. ಸೂಪರ್ ಅಂತ ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಗುಡ್ ಅಂತ ಹೇಳ್ತಿದ್ದಾರೆ. ಜಿತೇಶ್ ಟೀ ಕುಡಿದ್ರಾ? ಅದು ID ಎಲ್ಲಿ ಹೋಯ್ತು ಮಾರೆ? ID ಓಡಿ ಹೋಯ್ತಾ? ಕಪ್ಪೆ ಪತ್ತಿನ ಯಾವ ಪಂದು ಕಲಲಾಮ್ ಗರ್ಪರೆಗೆ ಪ್ರಮೋಷನ್ ಕೊರಂಡ ಈರಿ ಇಂಚ ಮಲ್ಪನೆ ನಾನ್ಸೆನ್ಸ್. ನಿಮ್ಮ ತಲೆ ಮಹೇಶ್ ಅಣ್ಣ. ಅದು ನೀವು ಕಪ್ಪೆ ಹಿಡಿಯೋದು. ಯಾನ್ ಬರ್ಪೆ ಚಾಪರ್ಲೆ ಹುಷಾರು ಅದು ಇಪ್ಪುಲೆ. ಬಾಯ್. ಓಕೆ ರಕ್ಷಿತ್ ಈರು ಪಿದಾಣ್ಯತೆ ಗೊಬ್ಬರ ಪೋದ್ಬಲ್ಲವೇ ಆಯ ಪೋಯನ್. ರವೀಂದ್ರ ಬ್ರೋ ಮಹೇಶ್ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಭಾರತ್ ಸಾಯಿ ಮೇಡಮ್ ಟೀ ಓವರ್ ಅಂತ ಹೇಳ್ತಿದ್ದಾರೆ. ಎಂತೆತ್ತು ಲೈಕ್ ಕೊಡ್ತೆ ಸಿಸ್ 24. ಗುರು ಬ್ರದರ್ ಹಾಯ್ ಎಂಚೊಲ್ಲರ್ ಶಾಮಿನಿ ಪರಿಹಾರ ಪಾಡ್ತಿ ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರಕ್ಷಿತ್ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುರು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬಾಯಿ ಮಾತ್ರೆಗ್ಲ ಜಿತೇಶ್ ದೂರ ಹೋಗಿ ನಿಂತಲಿ ಅಪ್ರೂಪ ಬತ್ತ ಒಡೆ ಬಲಿಪುವರು ಹಾಯ್ ಅಂತ ಹೇಳ್ತಿದ್ದಾರೆ. ಮತ್ತು ವಿಶೇಷ ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಭಾರತಿ ಸಿಸ್? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ. ನಮಸ್ತೆ ಸಿಸ್ ಯಾನ್ ಸೌಖ್ಯ ಅಂದೆ ಈರ್ನ ಲೈವ್ ಇಜ್ಜಿಯೇ ಗುರು ಅಣ್ಣ ದಾನಿ ಬಾಯಿ ಏರೆಗೆ ಬಾಯಿ ಪನ್ನೊಂದುಲ್ಲಾರ ಮಹೇಶ್ ಅಣ್ಣ ಎಂಕ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಥ್ಯಾಂಕ್ ಯು ಸಪೋರ್ಟ್. ರವಿ ಸರ್ ನಮಸ್ಕಾರ ಅಂತ ಗುರು ಅಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಗೈಸ್ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬನ್ನಿ ಜನರೇ ಬನ್ನಿ, ಬೇಗ ಬನ್ನಿ. ಚಹಾ ತಿಂಡಿ ಎಲ್ಲ ಮಾಡಿ ಹೋಗಿ. ಹೈಡ್ನಲ್ಲಿರಬೇಡಿ, ಬನ್ನಿ ಜನರೇ ಬನ್ನಿ. ನಂಬಿಕೆ ಬೇಗ ಬನ್ನಿ. ಹೌದು, ಆದಷ್ಟು ಬೇಗ ಬನ್ನಿ. ಕಲಲಾಮ್ ಕೊಡ್ತಾರೆ ಬನ್ನಿ. ಕಲಲಾಮ್ ಅಂದರೆ ಅವರಿಗೆ ಎಂತ ಅಂತ ಗೊತ್ತಾ? ನೀವೆಂತ ಹೇಳೋದು? ಸಿಸಿ ಯಾನು ಕೇರಳದ್ದು ಇರಿನ ಲೈವ್ ತಗೊಂದಿಲ್ಲ ಅಂದ. ಥ್ಯಾಂಕ್ ಯು ಗುರುವಣ್ಣ. ಇರು ಕೇರಳದಾರ ಯಾನ್ ಇರು ಮುಲ್ಪದಾರೆಂದೆ ನೀನತ. ಸಪೋರ್ಟ್ ಅಂತ ರವೀಂದ್ರಣ್ಣ. ಗುಡ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಗುರುವಣ್ಣ ಹೇಳಿ, ನೀವು ಕೇರಳದವರ? ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಸಿರಿನ ಊರು ಸ್ವಲ್ಪ ಎನ್ನ ಕಾರ್ಲ ಗುರುವಣ್ಣ. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಓ ಜನರೇ ಬನ್ನಿ. ಕೇರಳ ಕಾಸರಗೋಡು ಓ ಅಂದ ಇರಗ್ ಅರ್ಧ ಭಾಷೆವು ಕೇರಳದ ಮಲಯಾಳಂ ಮತ್ತೆ ಅವು ಬರ್ಕೊಂಡತ್ತೆ ಎರಗ್ಲ ನೆರೆತ್ತಂಡ ಆ ಭಾಷೆ ನೆರ್ಲವೆ ಗುರುವಣ್ಣ. ಕಾರ್ಕಳದ ಪಿಲಿ ಅಂತ ಹೇಳ್ತಿದ್ದಾರೆ. ಹೌದೌದು, ಕಾರ್ಕಳದ ಹುಲಿ. ಸಪೋರ್ಟ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ.
ಆಯ್ತಾ ಗುರು ಅಣ್ಣ? ಗುರು ಅಣ್ಣ ತೆಂಕೆ ಪೆಟ್ಟು ಆಡ್ಯಾರ. ಮಹೇಶ್ ಅಣ್ಣ ಬನ್ನಿ ಬನ್ನಿ ನೆರ್ಪುನಾ ಅಂದು ಏರೆಗ್ಲ ನೆರೆ ಎತ್ತಂಡ ಆ ಭಾಷೆ ನೆರ್ನ ಅರ್ಥ ಆಪುಜಾತ ಆಯ್ತು. ಎಂಕಂತ ಅವು ಭಾಷೆನೇ ಗೊತ್ತು. ರಾರಾ ಬುಂಡ ಬೊಕ್ಕ ಊಲ ಬರ ಸೌತೆಕಾಯಿ ಲೈಕ್ ಡನ್ ಥ್ಯಾಂಕ್ ಯು ಚಾರ್ಯರ ಆಂಡ ಅವಳು ಗೊಂಗೆ ಪೋಂಡಾಗಿರ್ನ ಲೈವ್ ಹಿಡ್ದು ಭಯಂಕರ ಎಡ್ಡೆ ಪ್ಲಾನ್ ఒక ಎಡ್ಡೆ ಪ್ಲಾನ್ ಆತ. ಸ್ವಾತಿ ಸಿಸ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಗುರು ಅಣ್ಣ. ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಮಡಿಕೇರಿ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಚಾಂಡ ಚಾಯ್ ಇಜ್ಜಿ ಇರ್ನಾಡ ಗಂಗೆ ಎತ್ತಂಡಿ ಇರೇಗ ಅವು ಇರೇಗ ತೋಜಿಜ್ಜಿ ಎಂಕ ಮಾತ್ರ ತೋಜಿ ಪಂದೊಂದು ಇತ್ತೇನೆ ಗೊತ್ತುಂಡಿ ಮರ ತಡ್ಡೋಡು ಯಾನು ಸರಿ ತುಯ್ಯ ಇರ್ ತೆಲ್ಪುವಾರ ಇರ್ಬೊಕ್ಕ ಕಾಡುದಾಯಿ ಹೋತು. ಹಾಯ್ ರವಿ ಅಣ್ಣ ಅಂತ ಸ್ವಾತ್ಯಕ್ಕ. ಹಾಯ್ ಗುರುಬ್ರು ಅಂತ ಸ್ವಾತ್ಯಕ್ಕ ಹೇಳ್ತಿದ್ದಾರೆ. ಅಂದಿಯೇ ಸ್ವಾತ್ಯಕ್ಕ ಇರೇಗ ಮಾತ್ರ ತೋಜಿಚ್ಚಿ ಏನ್ ಸರಿ ತುಯ್ಯವೆ ಇರು ಪೋತಾರದ ವಾ ಧೈರ್ಯೋಡು ಪೋತಾರ ಏರಿಡೇನು ಕಡಪುಡ್ನಿ ಎನ್ನೈನಿ ಕೂಡ ಒಂಜಿ ಫೇಕ್ ಐಡಿ ವೈದುಂಡು ಸೇಮ್ ಡಿ ಪಿ ಉಂಡು ಇಕಲ್ನ ಲೈವ್ಡು ಬ್ಲೂ ಇಜ್ಜಿ ಬತ್ತಂಡ ಚೂರು ತೂಲೆ ಚೆಕ್ ಮಲ್ತು ಓಕೆ ಅಂತ ಹೇಳ್ತಿದ್ದಾರೆ. ಸಿಸ್ಯಾನ್ ಪಾಪ ಎಂಕ್ ನೆರಿಯರ ಗೊತ್ತುಜ್ಜಿ ಪೋಡಂಡ ಶಾಂತ ಸಿಸ್ಸಡ ಪ್ರೀತಿ ಸಿಸ್ಸಡ ಕೇಳಲೆ ಅಂದೆ ಜಾಸ್ತಿ ಪಾಪ ದಿಪ್ಪರ ಬರಲಿ ಗುರು ಅಣ್ಣ ಬಾರಿ ಬಂಗುಂಡಿತ್ತದ ಕಾಲೋಡು ಗೊತ್ತಾಂಡೆ ಜಾಸ್ತಿ ಪಾಪ ಎತ್ತಂಡ ನಮ್ಮನೆ ಮಲ್ಪೀರ್ ಅಂದ ಏರವು ಅಂತ ಸ್ವಾತಿಕ ಅವು ನರಮನಿ ಸ್ವಾತಿಕ ಎಕಡೊಂಜಿ ಬತ್ತಂಡು ಮಡಿಕೇರಿಗೆ ಪಂಡಿನಿ ಓಕೆ ಎಸ್ ಸ್ವಾತಿ ಸಿಸ್ಟಲ್ಲ ಕೇಳಲೇ ಗೊತ್ತುಂಡು ಇರು ಪಾಪ ಎಂದೆ ಆ ನೀರಿನ ಲೈವ್ ತೂತೆ ಇರು ಪಾಪ ಎಲ್ಲರಿಂದ ಗೊತ್ತುಂಡು ಅಣ್ಣ ಜಾಸ್ತಿ ಪಾಪ ಎಪ್ಪರ ಬಲ್ಲಿ ಗುರು ಅಣ್ಣ ಎಂಕ್ ಎಕಡು ಒಂಚಿ ಲೈವ್ಡು ಇತ್ತೆ. ಮಹೇಶ್ ಅಣ್ಣ ಬನ್ನಿ ಸಭೆಗೆ. ನೀವು ಹೈಡಲ್ಲಿ ಎಂತ ಮಾಡ್ತೀರಾ ನೀವು? ನಾನು ಬರಲಿಲ್ಲ ಅಂತ ನಿಮ್ಮ ಲೈವ್ಗೆ ಬಂದಿಲ್ಲ ಅಂತ ನೀವು ಬರುವುದಿಲ್ಲ ಅಲ್ಲ? ಡಿ ಪಿ ಸೇಮ್ ಉಂಡು ನಿಗಲ ಲೈವ್ ಬ್ಲೂ ಇಜ್ಜಿ ಗೊತ್ತಾಪ್ಜೈ ಗುರುಬ್ರು ಪಾಪ ಅಂದೆ ಓಕೆ ಓಕೆ ಸಿಸ್ ಒಂದು ತೆಲ್ತಂದ್ರಿ ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ ಸಪೋರ್ಟು ಸ್ವಾತಿ ಸಿಸ್ ಮಸ್ತ್ ಥ್ಯಾಂಕ್ಸ್ ಪನ್ನೊಂದು ಪೇರು ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರ ಅಣ್ಣ. ಗುರು ಅಣ್ಣ ಇರು ಲೈವ್ ಮಲ್ಪುಜಾರ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನೈಸ್ ನೈಸ್ ಇರ್ನ ಮೆಸೇಜ್ ದಾಯಿ ಬರ್ಪುಜೆ ಅಂತ ಸ್ವಾತ್ಯಕ್ಕ. ಸಪೋರ್ಟ್ ಅಂತ ರವೀಂದ್ರ ಅಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಸ್ವಾತ್ಯಕ್ಕ ಥ್ಯಾಂಕ್ ಯು ನೈಸ್ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸಪೋರ್ಟ್ ಸೂಪರ್ ಗುಡ್ ನೈಸ್ ಸೂಪರ್ ಅಪಾಡ್ ರೈಟ್ ಬಿದ್ದಾಡ ಮುದ್ದು ಈ ಅಂಚ ಮಲ್ಪೊಚ್ಚಾವ ಏಪಲ್ಲ ಇಜ್ಜೆ ಯಾನ್ ಬ್ಲೂ ಪುರ ದೆಪ್ಪುನ ಸೀನ್ ಇಜ್ಜೆನಡ ಓಕೆ ಬ್ಯಾಡ್ ಕಮೆಂಟ್ ಪಂಡ ಮಾತ್ರ ಅಕ್ಲೇನ ಹೈಡ್ ಮಲ್ಪತ್ತೆ ఒక ಬ್ಲೂ ಪುರ ದೆಪ್ಪುಜ
ಸ್ವಾತ್ಯಕ್ಕೆ ಯೋಚನೆ ಮಾಡ್ತಿದ್ದಾರೆ. ಏನಾಯಿತು ಸ್ವಾತ್ಯಕ್ಕ? ಚಾಕ್ಲೇಟ್ ಕೊಡ್ತಿದ್ದಾರೆ ಸ್ವಾತ್ಯಕ್ಕ. ಥ್ಯಾಂಕ್ ಯು. ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ರವೀಂದ್ರ ಅಣ್ಣ ಇರೇಡ್ ಒಂಜಿ ಕೇಂಡೇರಾರು ಇರು ಆನ್ಸರ್ ಮಾಡ್ತಾರ. ಇರ್ ದಾಯೆ ಇರ್ನ ಕಮಿಣ್ ದಾಯೆ ಬರ್ಪುಜಿ ಕೇಂಡೀರು ಸ್ವಾತ್ಯಕ್ಕ. ಮೈಕ್ ಕೊಡ್ತಾ ಇದ್ದಾರೆ. ಎಂತ ಸಾಂಗ್ ಆಡ್ಲಿಕ್ಕ? ಮೋನ ಆಯ್ಬೊಕ್ಕ ಸಪೋರ್ಟ್ ಮಾಡ್ತಿನ ಬ್ಲೂಗೆ ಎಪ್ಪರ ಬಲ್ದಿ. ಅಯ್ಯೋ ದೇವ. ನೆಗ್ಲೆಕ್ಟ್ ಮಾಡ್ತಿಲ್ಲ ಕಾಪುಂಡವು ಪೂರ ಜನಕ್ಲೇನು. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ ಪ್ರೀತಿಯಿಂದ. ಸಿಸಿನಿ ಎನ್ನ ಮಲ್ಲ ಮಟ್ಟದ ಕಬಡ್ಡಿ ಟೂರ್ನಿಮೆಂಟ್ ರಾತ್ರಿ ನಡಪುಂಡು. ಉಡುಪಿದ ತ್ರಿಶೂರ್ದ ಟೀಮ್ ಪೂರ ಉಂಡಿಯ ಅಂದ ಎಡ್ಡಾವಡ್ ನಿಕ್ಲ ಟೀಮ್ಗು ಅಂಚನೆ ಇರ್ಮಲ್ ಅಂಚನೆ. ಒಂದು ನಿಮಿಷ. ಎನ್ನ ಲೈವ್ಡ್ ದಾದಪುರ ಆಂಡ್ ಪಂದ್ ಗೊತ್ತಾತಿ. ಗೊತ್ತುಂಡು ಸ್ವಾತ್ಯಕ್ಕ. ಐಕ್ ದಾದ ಮಲ್ಪರ ಪನ್ಪಲ್ಲೆ ಏರ್ನಲ ಅಗತ್ಯ ಇಜ್ಜಿ ಪಂದ್ ಅರ್ಥ ಆಪುಂಡವು ಅಂಚ ಅತ್ತು ರವೀಂದ್ರ ಅಣ್ಣ ದಾದ ಗೊತ್ತುಂಡೆ ಇರೆಗ್ ಎಂಚ ಪನ್ಪುನಿ. ಫಸ್ಟ್ ಕ್ಯಾಶ್ 5,000 ಅಂದೆ ಗುರುವಣ್ಣ. ಸೂಪರ್ ಸೂಪರ್ ಎನ್ನ ಊರುಡು ಅಂದ ಎಡ್ಡಾವಡ್ ಮಾತರೆಗ್ಲ ಎಡ್ಡಾವಡ್ ಇರ್ನ ಗೇಮ್ ಗೊಬ್ಬವನಕ್ಲೆಗ್ಲ ಗೇಮ್ ಗೊಬ್ಬಿನಕ್ಲೆಗ್ಲ ಮಾತರೆಗ್ಲ ಎಡ್ಡಾವಡ್ ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಥ್ಯಾಂಕ್ ಯು. ರವೀಂದ್ರ ಅಣ್ಣ ಥ್ಯಾಂಕ್ ಯು. ಗೊಬ್ಬು ಎನ್ನ ಊರುಡು ಅಂದೆ ಲೈವ್ ಉಂಡಾ? ಲೈವ್ ಇತ್ತಂಡ ಯಾನ್ಲ ಚೂರು ಸಪೋರ್ಟ್ ಮಲ್ದುವೆ. ಎನ್ನ ಫೇವ್ರೇಟ್ ಅವು ಕಬಡ್ಡಿ. ಲೈವ್ ಇತ್ತಂಡ ಒಂಚೂರು ಲಿಂಕ್ ಮಿನಿ ಲೈವ್ ಉಂಡೆ ಗುರು ಅಣ್ಣ. ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತ್ಯಕ್ಕ. $50,000 ಫಸ್ಟ್ ಕ್ಯಾಶ್ ಅಂದೆ ಲೈವ್ ಇದ್ದರೆ ಒಳ್ಳೇದಿತ್ತು ಮಾರೆ. ಏತೋ ಗಲಾಟೆ ಆತಿನ ಲೈವ್ ಉಲ್ಲ ಅಂಚ ಪಂದ್ ಪೂರ ಜನ ಬ್ಲೂ ಗೆತ್ತಿನ ಕೂಡಲೇ ಲೈವ್ ಮಲ್ಪುನಕ್ಲೆಗ್ ಡ್ಯಾಮೇಜ್ ಆಪುಂಡತ್ತೆ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಎಷ್ಟೋ ಜನತ ಕಮೆಂಟ್ ಶೋ ಆಪುಜಿ. ಕೆಲವು ಸರಿ ಅಂಚ ಪ್ರಾಬ್ಲಮ್ ಬರ್ಪುಂಡು. ದಯಪಂಡ ಯಾನ್ ಕೆಲವು ಲೈವ್ ಪೋತುಯ್ಯ ಅಕಲ್ ಪನ್ಪೆರ್ ದಾಯ ಲೈವ್ ಬರೊಂದಿಜ್ಜೆ ಅಂದ್ ಅವಳು ಕಮೆಂಟ್ ಶೋ ಆಪುಜಿ. ಅಣ್ಣ ಮಾತ ಲೈವ್ ಉಡ್ಲ ಅಂಚ ಆಪುಂಡ ಗೊತ್ತುಜ್ಜೆ ಇಂಕ್. ಗುಡ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರ ಅಣ್ಣ, ಥ್ಯಾಂಕ್ ಯು ಸ್ವಾತಿ ಅಕ್ಕ. ಎನ್ನ ಲೈವ್ ಇಜ್ಜೆ ಸ್ಟುಡಿಯೋ ಲೈವ್ ಉಂಡ ಓವು ಸ್ಟುಡಿಯೋ ಇಂಕೊಂಚೂರು ಪಂತ್ವಾರ ಡೆಡ್ ಎತ್ತು ಯಾನ ಐಡಿ ಓ ಸ್ಟುಡಿಯೋದ ಲೈವ್ ಇಂದು ಪಂತ್ವಾಡ ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ಅಂದ ಆಪುಂಡು ಶೋ ಆಪುಜಿ ಅಣ್ಣ ಮಾತ ಲೈವ್ ಉಡು ಬರ್ಪುಂಡ ಗೊತ್ತುಜ್ಜಿ ರವೀಂದ್ರಣ್ಣ ಇಂಕ್ಲ ಯಾನ್ಲ ಬೊಕ ಏನಂಡ ತಪ್ಪಾದ ಪಂಡೆಡ ಪೋಡಿಗೆಲ್ಲ ಎಂಕ ಅಂಚೆನ ಆತಂಡು ಪೂರ ಲೈವ್ ಉಡ್ಲ ಆಪುಂಡು ಕೆಲವು ಸಲ ಅಂಚೆನೆ. ಸಿಸ್ಸೀರ್ ಇನ್ಸ್ಟಾಡ್ ಉಲ್ಲಾರ ಲಿಂಕ್ ಪಾಡುವೆ ಉಲ್ಲೆ ಒಂದು ಶಿವಶಕ್ತಿ ಕ್ರಿಯೇಷನ್ ಬಂದು ಚೆಕ್ ಮಲ್ಪಲೆ ಐಕೆ ಲಿಂಕ್ ಸೆಂಡ್ ಮಲ್ಪಲೆವೆ. ಶಿವಶಕ್ತಿ ಕ್ರಿಯೇಷನ್ ಬಂದು ಫೇಕ್ ಐಡಿ ದಗ್ಲಿಗೆ ಖುಷಿ ಆಪುಂಡು ಬುದ್ಧಿ ಇಂಕ್ ಮಸ್ತ್ ಬೇಜಾರಾತನ. ಸ್ವಾತಿ ಅಕ್ಕ ಅವು ಅರ್ಥ ಆಪುಂಡು ಇಂಕಲ್ಲ ಅದೇ ಗೊತ್ತಿಲ್ಲ ಪನಿ ಬಕ್ಕ ಅಂಚೆನತೆ ಒಂಜಿ ಸಮಸ್ಯೆ ಬರ್ಪುಂಡೆ ಇಟ್ಲ. ಈ ಗಲಾಟೆ ಕೋಪ ಅವು ಏತು ದಿನ ಇಪ್ಪುಂಡು ಬೊಕ್ಕ ಪೋಪುಂಡತೆ ಒಂಜಿ ದಿನ ಮಸ್ತ್ ಕಿರಿಕಿರಿ ಆ್ಯಂಡ್ ಪೂರ ತೂವ ನೋಡ ಏರೆಗ್ಲ ಬ್ಲೂ ಇಪ್ಪುಜಿ ಆತ ಇಕ್. ರವಿ ಬ್ರೋ ಒಂಜಿ ವಿಷಯಕ್ಕೇನುವೆ ಸತ್ಯ ವಿಷಯ ಪನೋದಲ್ಲೇರು ಗುರುವಣ್ಣೆ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಸೂಪರ್ ಅಂತ ಸ್ವಾತಿ ಅಕ್ಕ. ಓಕೆ ಗುರು ಬ್ರೋ ಅಂತ ಹೇಳ್ತಿದ್ದಾರೆ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ನೈಸ್ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಬೊಕ್ಕೊಂಜಿ ದಾದ ಗೊತ್ತ ರವೀಂದ್ರಣ್ಣ ಯಾನ್ ಪನ್ಪುಂಡ ನಮ್ಮೆತ್ತ ಫೇಕ್ ಐಡಿ ಬರ್ತನ ಅಲ್ಪ ಜಾಸ್ತಿ ಪಾತೆರನ ಏನಾಪುಂಡು ಗೊತ್ತಂಡೆ ಸಮಸ್ಯೆನೇ ಜಾಸ್ತಿ ಆಪುಂಡು. ಅಡ್ದೊಂಜಿ ಹೈಡ್ ಮಲ್ತ್ ಬುಂಡಾರ ಗಾಳಿ ಪೂಜಾತೆ ಗೊತ್ತಾಂಡೆ. ಸಪೋರ್ಟ್ ಅವು ಬೊಕ್ಕ ಇರೆಗೆ ಪ್ರಾಬ್ಲಮ್ ಬರ್ಪುನು ಅಕಲ್ ಬೇತ ಐಡಿ ಮಲ್ತೊಂಬರ್ಪುನು ಗೊತ್ತಾಂಡೆ. ಇರೇನ ಒಂದಕ್ಕೆ ಚಾನಲ್ ಬತ್ತು ಇರೇ ಕಮೆಂಟ್ ಪಾಡ್ನು ಸೂಪರ್ ಅಂತ ಹೇಳ್ತಿದ್ದಾರೆ. ಗುಡ್ ಅಂತ ಹೇಳ್ತಿದ್ದಾರೆ. ಸೂಪರ್ ಗೊತ್ತಾಂಡೆ ರವೀಂದ್ರಣ್ಣ. ಅವೇ ಬನ್ನಿದ ಅದು ಗೊತ್ತುಂಡೆ ಐಕೆ ನಮ್ಮ ದಾದ ಮಲ್ಪುಡು ಒವ್ವೇ ಬ್ಯಾಡ್ ಕಮೆಂಟ್ ಬತ್ತಂಡ ಒಂಜ ರಿಪೋರ್ಟ್ ಮಲ್ತು ಬಿಡೋಡು ಇಜ್ಜಂಡು ಹೈಡ್ ಮಲ್ತು ಬಿಡೋಡು ಜಾಸ್ತಿ ಪಾತೆರ್ರ ಪೋಂಡ ದಾದಾಪುಂಡು ಗೊತ್ತುಂಡು. ಈರೊಂಜಿ ಟಾರ್ಗೆಟ್ ಆಪಾರ್ ಗೊತ್ತಾಂಡೆ. ಇರು ಟಾರ್ಗೆಟ್ ಆದ್ ಇರೇ ಕಮೆಂಟ್ ಬತ್ತುಂಡು. ಸಿಸ್ಸಿ ಎನ್ನ ಇನ್ಸ್ಟಾ ಐಡಿ ಓಕೆ ಒಂದು ನಿಮಿಷ. ಓಕೆ ಗುರುವಣ್ಣ. ಕಿರಣ್ ಅಣ್ಣ ಹಾಯ್ ಹೇಗಿದ್ದೀರಾ? ಟೀ ಕುಡಿದ್ರಾ? ಸೂಪರ್ ಅಂತ ಹೇಳ್ತಿದ್ದಾರೆ. ರಿಪೋರ್ಟ್ ಏರ್ಲ ಮಲ್ಪುಜೇರು ನಮ್ಮ ಒಂಚೂರು ಪನೋಡು ರವೀಂದ್ರಣ್ಣ ಮಲ್ಪೋಡು ಮಾತೆರ್ಲ ಮಲ್ಪೋಡು ಇತ್ತೆ ಬ್ಲೂ ಇತ್ನಕ್ಲೆ ಮಲ್ಪೋಲಿ ದಾಲ ಸಮಸ್ಯೆ ಇಜ್ಜಿ ರಿಪೋರ್ಟ್ ಮಲ್ತನ ದಾದಾವಡು ರಿಪೋರ್ಟ್ ಮಲ್ಪರ ಏರ ಎನ್ನ ಒಂಜಿ ಲೈಕ್ ದೆತ್ತೇರು ಅವು ಕೇಂದೆ ದೆತ್ತೇರ ಅಂದ ಮಲ್ಲೆಜ್ಜಿ ಬುಡ್ಲೆ. ಗುಡ್ ಅಂತ ಸ್ವಾತಿ ಅಕ್ಕ ರೋಲ್ ನಂಬರ್. ಥ್ಯಾಂಕ್ ಯು ಕಿರಣ್ ಅಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅಕ್ಕ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅಕ್ಕ. ಗುರುವಣ್ಣ ಕೇಂಡಾರ ಹಿಡ್ದಾದನಗೆ ಏನೋಡು ಬಂದಿತ್ತಾರೆ ಕೇಂಡಾರ.
ರವೀಂದ್ರ ಬ್ರದರ್ ಹಾಯ್, ಹೆಲೋ, ನಮಸ್ತೆ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ಬನ್ನಿ ಬನ್ನಿ, ಆಯಿತಾ ನಿಮ್ಮದು ವೇಷ ಹಾಕಿ? ಲೈವ್ ಮಲ್ಪುನಗಲು ಪಂಡ ಆಪುಂಡಾಯಿ ಈ ಕಡೆ ಒಂಜಿ ಪಂಡ ಅಂಚ ಅಂದಂತ ನಮ್ಮಲ್ಲ ಒಂಚೂರು ಪಾತೆರೋಡು ಆಪುಂಡಲ್ಪ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಆಯ್ ಬತ್ತತ ಪುಕ್ಕ ಬಲ್ತತ ಅಂದು ಕೆಸ್ಕೆ ಪಾಪೆರಕ್ಕ. ಮುದ್ದು ಸಿಸ್ಟರು ಹಾಸ್ಪಿಟಲ್ ಜಾಕೆ ಅವು ಅಜ್ಜಿ ಎಂತ ಕಿರಣನ್ನ ಏನಾಯಿತು? ಹಾಸ್ಪಿಟಲ್ಗೆ ಹೋಗ್ತಿದ್ದೀರಾ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ. ನೈಸ್ ನೈಸ್, ಥ್ಯಾಂಕ್ ಯು ರವೀಂದ್ರ ಅಣ್ಣ, ಸೂಪರ್ ಹೇಳ್ತಿದ್ದಾರೆ. ಗುರು ಅಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ? ಹಾಯ್ ರಮ್ಯಾ ಸಿಸ್. ಅದೇ ಯಾರು ಮರ ರಮ್ಯಾ ಸಿಸ್? ಅಂಚನೆ ಪನೋಡು ಪಿನ್ ಮಲ್ತು ಕರೆಕ್ಟ್ ಹಾಕು ಅಂದು ಬೇತಕ್ಲ ಐಡಿ ದಾಯ ಹಾಕ್ಲಿಗೆ ಒರಿಜಿನಲ್ ಐಡಿ ಓಡೇಬೋತನಕ್ಲ ಮಾಡ್ದೇರ ಅತಕ್ಲ ಇಪ್ಪುದಾರ ಇಜ್ಜ. ಚಾ ಆಯ್ತಾ ರಮ್ಯಾ ಸಿಸ್ ಅಂತ ಸ್ವಾತಿ ಅಕ್ಕ. ಮುದ್ದು ಸಿಸ್ಟರ್ ಹಾಯ್, ಹೆಲೋ, ನಮಸ್ತೆ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ ನಿಮ್ಮದು? ಊಟಕ್ಕೆ ಸ್ಪೆಷಲ್ ಅಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ನಾನು ಆರಾಮಿದ್ದೇನೆ ಕಿರಣನ್ನ. ಊಟ ಎಲ್ಲ ಮಾಡಿದೆ, ಟೀ ಇಲ್ಲ. ನೀವೆಲ್ಲ ಎಲ್ಲ ಆಯಿತಾ ನಿಮ್ಮದು ಸೇವೆ ಸಂಜೆದ್ದು? ನೆರಡು ಪಂದೆ ಇಜ್ಜಿ ಜಾಸ್ತಿ ಅಪಗ ಅಂದಂದು. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ರವೀಂದ್ರ ಅಣ್ಣ. ಗುಡ್ ಅಂತ ಸ್ವಾತಿ ಅಕ್ಕ. ಬನ್ನಿ ಜನರೇ ಬನ್ನಿ. ಸೂಪರ್ ಅಂತ ಸ್ವಾತಿ ಅಕ್ಕ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರೇ. ಸೂಪರ್ ಸೂಪರ್, ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ, ಬಂದು ಮಾತಾಡಿ ಎಲ್ಲರೂ. ಹೈಡಲ್ಲಿದ್ದೇನು ಪ್ರಯೋಜನ? ನೀವು ಮಾತಾಡಿದರೆ ನಿಮ್ಮ ಜೊತೆ ನಾವು ಕೂಡ ಮಾತಾಡ್ಬೋದು. ಮನಸ್ಸು ಸರಿ ಇಲ್ಲ ನಂದು, ಏನೂ ಸೇರ್ತಾ ಇಲ್ಲ ನನಗೆ. ಏನಾಯಿತು ಕಿರಣಣ್ಣ? ಏನು ವಿಷಯ? ಯಾಕೆ? ಏನಾದರೂ ಪ್ರಾಬ್ಲಮ್ಮಾ? ಹೇಳಿ, ನಮ್ಮ ಜೊತೆ ಹೇಳ್ಕೊಳ್ಳಿ ಕಿರಣಣ್ಣ. ನಾವು ಕೂಡ ಏನಾದರೂ ಸಜೆಷನ್ ಇದ್ದರೆ ಹೇಳ್ತೇವೆ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರ. ಕಾರ್ಕಳ ಅನ್ನಕ್ಕೂ ಅವರು ಎಲ್ಲಿ ಮಾರ ಅವರಿಲ್ಲ. ಸೂಪರ್ ಸೂಪರ್ ಅಂತ ರವೀಂದ್ರ. ಸೂಪರ್ ಕಮೆಂಟ್ ಗುಡ್ ನೈಸ್ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ನೈಸ್, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಎಲ್ಲಿ ಹೋದ್ರಿ ಕಿರಣಣ್ಣ? ಹೇಳಿ, ಏನು ವಿಷಯ? ನಾನು ಕೇಳ್ತೇನೆ. ನನ್ನಿಂದ ಏನಾದರೂ ಮಾಹಿತಿ ಇದ್ದರೆ ಕೊಡ್ತೇನೆ. ಸೂಪರ್ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ಗುಡ್ ಗುಡ್ ಅಂತ ಸ್ವಾತಿ ಅಕ್ಕ. ನೈಸ್ ಡೇ. ನಿನ್ನೆ ಹೇಳಿದೆ ತಾನೇ ನಿಮಗೆ? ಅದು ನಾನು ಹೇಳಿದಲ್ಲ, ಅದರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡಿ ಕಿರಣಣ್ಣ. ನಾನು ಹೇಳಿದಾಗೆ ಮಾಡಿ, ಕರೆಕ್ಟ್ ಆಗ್ತದೆ, ಗೊತ್ತಾಯ್ತಾ? ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀವು ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಕರೆಕ್ಟ್ ಆಗ್ತದೆ. ಬೇರೆಯವರು ಇರಲಿ ಆಚೆ. ಸತ್ಯಕ್ಕ ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಸೂಪರ್ ಅಂತ ಸ್ವಾತಿ ಅಕ್ಕ. ಸಪೋರ್ಟ್ ನೈಸ್ ಅಂತ ಸ್ವಾತಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಎಲ್ಲ ವಿಡಿಯೋ ನೋಡ್ತೇನೆ, ದಿನಾಲೂ ಒಂದೊಂದು ವಿಡಿಯೋ ನೋಡ್ತೇನೆ ಕಿರಣಣ್ಣ, ಆಯಿತಾ? ನೈಸ್, ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಂದು ಕರೆಕ್ಟ್ ಅಂದು ರವೀಂದ್ರಣ್ಣ. ಫಸ್ಟ್ ಆರ್ನ ಆರೋಗ್ಯದ ಬಗ್ಗೆ ಯೋಚನೆ ಕೊಡಾರು. ಬೇತಕ್ಲ ಅಂಚ ಬಂಡೇರು ಅವರು ಬೊಡ್ಚಿನ ಮಕ್ಕ. ಫಸ್ಟ್ ನಮ್ಮನ ಆರೋಗ್ಯ ಮುಖ್ಯತೆ. ಅವೇನೇ ಮಂಡೇಡ್ ಬತ್ತೊಂದು ಕುಲ್ಲೋಣ ಭಾರಿ ಸಮಸ್ಯೆ ಅಪ್ಪನ ಬೊಕ್ಕ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಾತ್ಯಕ್ಕ. ಸೂಪರ್, ಥ್ಯಾಂಕ್ ಯು. ನೈಸ್, ಲೈಕ್ ಗುಡ್ ಅಂತ ಸಾತ್ಯಕ್ಕ. ಬೇರೆಯವರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ಮಂಡೆ ಹಾಳಾಗುತ್ತೆ. ಹೌದು, ನಮ್ಮ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ 1000 ಉಂಟಂತೆ. ಬೇರೆಯವರ ಬಗ್ಗೆ ಯಾಕೆ ಯೋಚನೆ?
ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಚ್ಕೊಂಡವರೇ ಚೇಂಜ್ ಆಗ್ತಾರೆ, ತುಂಬ ಬೇಜಾರ. ಅದೆಲ್ಲ ಇದ್ದದ್ದೇ ಕಿರಣನ್ನ. ನಾವು ತುಂಬ ಹಚ್ಕೊಳ್ತೇವಲ್ಲ, ಅವರೇ ನಮಗೆ ಜಾಸ್ತಿ ಇದು ಮಾಡೋದು, ಬೇಸರ ಮಾಡೋದು ಅವರೇ. ಅದಕ್ಕೆ ಉಂಟಲ್ಲ, ಜಾಸ್ತಿ ಯಾರನ್ನೂ ಹಚ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅದು ಕೂಡ ನನಗೂ ಕೂಡ ಅನುಭವ ಆಗಿದೆ ಆ ಥರದ್ದು. ಅದೇ ಈಗ ಜಾಸ್ತಿ ಯಾರಲ್ಲೂ ಇದು ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ. ಅದಕ್ಕಾಗಿ ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೋಬೇಕಲ್ಲ. ಮೊದಲೇ ನಿಮಗೆ ಹುಷಾರಿಲ್ಲ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಗುಡ್ ನೈಸ್ ಅಂತ ಸ್ವಾತ್ಯಕ್ಕ. ಅಂದು ಕಿರಣ್ ಬ್ರೋ ಐಕ್ಗೆ ದಾದ ಮಲ್ಪೆರ ಗಾಪುಜಿ ಪನೊಂದುಲ್ಲೇರು. ಸೂಪರ್ ಅಂತ ಹೇಳ್ತಿದ್ದಾರೆ. ಗುಡ್ ಅಂತ ಸ್ವಾತ್ಯಕ್ಕ. ಎಂಕಲಾಣ ಅಂಚಿನಿ ಅಲ್ವಾ ರವೀಂದ್ರಣ್ಣ? ಅದನ್ನೆಲ್ಲ ಅಷ್ಟು ತಲೆಗೆ ಹಚ್ಕೋಬಾರ್ದು, ಬಿಟ್ಬಿಡಬೇಕು. ಇವತ್ತೊಂದು ಆಗ್ತದೆ ಹೋಗ್ತದೆ, ಅದನ್ನೇ ತಲೆಯಲ್ಲಿ ಇಟ್ಟರು ಉಂಟಲ್ಲ ನಮಗೇನೆ ಪ್ರಾಬ್ಲಮ್. ಮತ್ತು ನಮ್ಮ ಆರೋಗ್ಯ ನೋಡೋಕ್ಕೆ ಯಾರು ಬರ್ತಾರೆ? ನಮ್ಮ ಮನೆಯವರು ಕೂಡ ಬರೋದಿಲ್ಲ. ನಾವೇ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸೂಪರ್ ಅಂತ ಹೇಳ್ತಿದ್ದಾರೆ. ಎಸ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಸಪೋರ್ಟ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಸಪೋರ್ಟು ನೈಸ್ ಗುಡ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬೊಕ್ಕ ವಿಶೇಷ ರವೀಂದ್ರ ಬ್ರದರ್ ಈಡ್ ಚೇಂಜ್ ಆವಚ್ಚಾವೆ ಅಂತ ಹೇಳ್ತಾರೆ. ಅಲ್ಲೇ ರವೀಂದ್ರಣ್ಣ ಈಡ್ ಚೇಂಜ್ ಆವಚ್ಚಿಗೆ ಅಗುಲ್ ಖುಷಿ ಟಿಪ್ಪುವೇರ ಅಂತ ರವೀಂದ್ರಣ್ಣ. ಲೈಕ್ ಅಂತ ಸ್ವಾತ್ಯಕ್ಕೆ ಹೇಳ್ತಿದ್ದಾರೆ. ನಮ್ಮನ್ನು ಯಾರು ಕ್ಯಾರ್ ಮಾಡಲ್ವಾ, ನಾವು ಕೂಡ ಅವರನ್ನು ಕ್ಯಾರ್ ಮಾಡಬಾರ್ದು ಅಷ್ಟೇ, ಅಲ್ಲಿಗೆ ವಿಷಯ ಮುಗೀತಲ್ಲ. ಲೈಕ್ ಅಂತ ಹೇಳ್ತಿದ್ದಾರೆ. ಗುಡ್ ಅಂತ ಸ್ವಾತ್ಯಕ್ಕ. ಪೊಕ್ಕಡೆ ಎಂಕಲು ಟೆನ್ಷನ್ ಗೊತ್ತು ನಂದು. ನೈಸ್ ಅಂತ ಸ್ವಾತ್ಯಕ್ಕ. ಕಿರಣಣ್ಣ ಹ್ಞೂ ಅಂತ ಹೇಳ್ತಿದ್ದಾರೆ. ಹೇಳಿ ಕಿರಣಣ್ಣ, ನೀವು ಎಲ್ಲಿದ್ರಿ? ಮಳೆ ಉಂಟಾ ನಿಮ್ಮ ಕಡೆ? ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ದಾಯ್ತಾಂಡ್ ದಾಲಜ್ಜಿ ಒಂದು ಇಂಚಿನ ಪಾತ್ರೆ ಒಂದಿತ್ತನು. ಮುದ್ದು ಸಿಸ್ಟರ್ ಈಡ್ ಚೇಂಜ್ ಆವಚ್ಚಾವೆ ಪ್ಲೀಸ್. ಯಾನ್ ಚೇಂಜ್ ಆಪುಜಿ ಯಾನ್ ದಾದ ಗೊತ್ತನು ಎನ್ನ ಒಂದು ಕ್ಯಾರೆಕ್ಟ್ರೇ ಚೇಂಜ್ ಉಂಟು. ಅವಿರಗಿತ್ತ ನೆಟ ಅನ್ಪುಜಿ ಅನ್ಬಿಟ್ಲಿ. ಸೂಪರ್ ಅಂತ ಸ್ವಾತ್ಯಕ್ಕ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಸ್ವಾತ್ಯಕ್ಕ. ಯಾನ್ ಏಪಲ್ಲ ಚೇಂಜ್ ಆಪುಜಿ ಕಿರಣ್ ಬ್ರೋ ಅಂತ ಹೇಳ್ತಿದ್ದಾರೆ. ಪುತ್ತೂರಿನ ಕಿರಣನ್ನು ಎಲ್ಲಿ ಹೋದ್ರು ಮಾರ? ತಾರೆ ವಿನಿ ಊರುಂಡ ತಾರಾಯಿ ಊರುಂಡು ಕಿರಣನ್ನ ತಾರಾಯಿ ಊರುಂಡು ಅವನ ಪೆಜ್ಜೊಂದುಲ್ಲೇರು. ಉದ್ದು ಯಾನ್ ಮೋನ ಆಯ್ಬೊಕ್ಕ ಚೇಂಜ್ ಆಯಿಗೆ ಚೇಂಜ್ ದಾಲ ಆತುಜಾರು ಒಂಚೂರು ಇರೇ ಪ್ರಾಬ್ಲಮ್ ಬತ್ತನಾತೆ ಅವೇ ನೀರು ಇರೆಗ ಅವೇನು ಒಂದು ಮಲ್ಪರ ಆಯ್ಜು ಒಂಚೂರು ಕತಾಂಡೆ ಆತ ಇರು ಚೇಂಜಸ್ ಆತುಜಾರು ಸ್ವಾತ್ಯಕ್ಕ. ಸ್ವಾತಿ ನಮಸ್ಕಾರ ಸಿಸ್ ಅಂತ ಕಿರಣನ್ನ. ನೂದು ಎನ್ನ ಫೇಕ್ ಐಡಿ ಬತ್ತನಲ್ಲ ಯಾನ್ ಚೇಂಜ್ ಆಪುಜಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಬ್ರದರ್ ಅಂತ ಕಿರಣಣ್ಣ. ಚಾ ಆಯ್ತಾ ಕಿರಣ್ ಬ್ರೋ ಅಂತ ಸ್ವಾತ್ಯಕ್ಕ. ಸೂಪರ್ ಅಂತ ಹೇಳ್ತಿದ್ದಾರೆ. ಪುತ್ತೂರಿನ ಕಿರಣಣ್ಣ, ಮತ್ತು ಹೇಳಿ ನಿಮ್ಮದು ಸಮಾಚಾರಗಳೆಲ್ಲ ಹೇಗಿತ್ತು, ಜಾತ್ರೆ ಎಲ್ಲ? ಚಾ ಇಲ್ಲ, ಈಗ ಖಾಲಿ ಕುಡಿಯೋದು. ಅದೊಂದು ಬಾಕಿ ಇತ್ತಾ? ಕುಡೀರಿ. ಓಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಹ್ಯಾಂಡಲ್ ಮಲ್ಪರಾಗ ಗೊತ್ತಿಪ್ಪುಡು ಮತ್ತು ಕೆಲವರನ್ನ ಒಂದು ಮೈಂಡ್ ಚೇಂಜ್ ಇಪ್ಪುಂಡು ರವೀಂದ್ರಣ್ಣ. ಮಾತಾಡ್ನಂಡ ಒಂಜೆಲ್ಲಕ್ಕೆ ಇಪ್ಪುಜಾತೆ ಮೈಂಡ್ ಅಂಚ ನಮ್ಮ ಒಂಚೂರು ಯೋಚನೆ ಮಲ್ತು ಪಾತ್ರೋಡು ಆಪುಂಡು ಆ ಟೈಮ್ಡು. ವಾಟ್ ಅಂತ ಕೇಳ್ತಿದ್ದಾರೆ ಕಿರಣಣ್ಣ. ಸೂಪರ್ ಅಂತ ರವೀಂದ್ರಣ್ಣ. ಎಸ್ ಮುದ್ದು ಸಿಸ್ಟರ್ ಚೇಂಜ್ ಆಗ್ತೀರಿ. ಏರ್ ಚೇಂಜ್ ಆಗ್ತೀರಿ ಕಿರಣಣ್ಣ? ಎಂತ ಅಂತ ಹೇಳ್ತಿದ್ದಾರೆ? ಅಂತ ಹೇಳ್ತಿದ್ದಾರೆ. ಎಂತ ಮಳೆ ಉಂಟಾ ಹೇಳಿ ಕಿರಣಣ್ಣ? ನೀವು
ನೀವು ಎಂತ ಛೇ ಅಂದರೆ ನಾನು ಎಂತ ಹೇಳಿ, ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹಾಯ್ ದೊಡ್ಡಪ್ಪ. ರವೀಂದ್ರ ಅವರೇ ನಮಸ್ತೆ ಅಂತ ದೊಡ್ಡಪ್ಪ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಯಾನಿವ್ದು ಈರು ಚೇಂಜ್ ಆತಿಜ್ಜಾರು, ಈರು ಪಾತೆರ್ನ ರೀತಿ ಪೂರ ಸೇಮ್ ಉಂಡು. ಇರು ನಾ ಮೊರಣಿ ಒಂಚೂರು ಪ್ರಾಬ್ಲಮ್ ಅನಾಗ ಒಂಚೂರು ಇರು ಪಾತೆರ್ನ ರೀತಿ ಚೂರು ಚೇಂಜಸ್ ಆತಂಡ ಆತೆ. ಪಕ್ಕ ಇರು ಇತ್ತಿಲ್ಲ ಕನಲ್ಲಾರು ನೋ ಚೇಂಜಸ್. ಅವು ಟೆನ್ಷನ್ ಅನಾಗ ನಮ್ಮ ಅಂಚ ಆಪ ಗೊತ್ತಾಂಡೆ ಐಕ ದಾಲ ಮನ್ಪರ ಆಪುಜಿ ಇರು ಬುಡ್ಡೆ. ಸ್ವಾತಿ ನಮಸ್ತೆ ಅಂತ ದೊಡ್ಡಪ್ಪ. ಆ ರೀತಿ ಪಂಡೇರ್ತುಲೆ ಇಜ್ಜಿಯ ಕಿರಣನ್ನ ಆರು ಮರನ್ ಟೆನ್ಷನ್ ಅನಾಗ ಆರು ಒಂಚೂರು ಅಂಚ ಆಯರಾತೆ. ಪಕ್ಕ ಆರು ಚೇಂಜಸ್ ಆತುಜ್ಜೇರು ಆರು ಪಾತೆರು ಬೇರ್ಪೊಂಡ ಬ್ಲೂ ದೆತ್ತೇರು ಅರೆಗ ಅವು ಪ್ರಾಬ್ಲಮ್ ಆಗತ್ತೆ. ಐಕು ಬ್ಲೂ ಒಂಜಿ ದೆತ್ತೇರಾತೆ ದಯಪಂಡ ದಾದಾಂಡು ಗೊತ್ತುಂಡೆ ಯಾರು ನೈಟ್ ದಾಲ ಬ್ಯಾಡ್ ಕಮೆಂಟ್ ಬತ್ತಿಜಿಡಲ್ಲ ಐಟೆ ಒಂಚೂರು ಹೈಡ್ ಮಲ್ತೊಂದಿತ್ತೇರು ಕೆಲವೇರು ಟೈಮ್ ಔಟ್ ಕೊರೊಂದಿತ್ತೇರು ದಾಯಿಗಿಂದು ಗೊತ್ತಿಚ್ಚಾವು ಅಂಚಾರಿಗೆ ಸುಮಾರು ಪ್ರಾಬ್ಲಮ್ ಮಾಡತ್ತೆ ಅಂಚಾರು ಅಂತೆ ಪಾತೆರಿಯರಾತೆ ಬೊಕ್ಕಾರು ಎತ್ತಿಲೆಕ್ಕನೆ ಉಳ್ಳೇರು. ಸ್ವಾತಿ ಬ್ಲೂ ಕೊಡಿ ನಿಮ್ಮ ಲೈವಲ್ಲಿ ಮೆಸೇಜ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಯಾನ್ 4 ಸಲ ತೂಪಿನಿ ಬೊಕ್ಕ ಚೇಂಜ್ ಆಯರ್ಡ ದಾಲ ಮಲ್ಪೆರೆಗ ಆಪುಜಿ ಅಂತ ರವೀಂದ್ರಣ್ಣ. ಸೂಪರ್ ಅಂತ ರವೀಂದ್ರಣ್ಣ. ಬ್ಲೂ ಇಲ್ಲ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ. ಸ್ವಾತಿ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಯಾನ್ ಆತು ಮಾತಾಂಡತ್ತ ಏನು ಟೆನ್ಷನ್ಗೆ ತೊಂದು ಅವೇ ಯಾನ್ ಕಂಡತೆ ರವೀಂದ್ರಣ್ಣ ಮಾತೇರ್ನಲ್ಲ ಮನಸ್ಸು ಒಂಜೆರ್ಲೆಕ್ಕೆ ಇಪ್ಪುಜತೆ ಒಂಜೆರ್ಲೆಕ್ಕೆ ಇಪ್ಪರ್ಲ ಸಾಧ್ಯ ಇಜ್ಜಿ ಕೆಲವರಿನ ಮನಸ್ಥಿತಿ ಚೇಂಜ್ ಇಪ್ಪುಂಡು ಅವೇನು ನಮ್ಮ ಅರ್ಥ ಮಾಡ್ತೋನೋಡು ಅಪ್ಪುಂಡು ಗೊತ್ತಾಂಡೆ. ಸೂಪರ್ ಅಂತ ರವೀಂದ್ರಣ್ಣ. ಆಂಡ ಬರೋಲ್ಯ ಅಂತ ಶಶಿಕಾಂತಣ್ಣ. ಬನ್ನಿ ಶಶಿಕಾಂತಣ್ಣ. ಟೀ ಏನಾಡಿದ್ರು ಕುಡಿದ್ರಾ? ಸ್ವಾತಿ ಗ್ರೀನ್ ರೆಡ್ ಇಲ್ವಾ ಅಂತ ದೊಡ್ಡಪ್ಪ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಶಿಕಾಂತ್ ಅಣ್ಣ ಹಾಯ್ ರವೀಂದ್ರಣ್ಣ. ಡೂಡು ಸಹವಾಸ ಬೇಡ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಸಾಧಕ. ಮುದ್ದು ಸಿಸ್ಟರ್ ಬೊಕ್ಕ ವಿಶೇಷ ಎಂಚೊಲ್ಲಾರ ಇರು ಯಾನ್ ಸೌಖ್ಯ ಕಿರಣನ್ನ ಈರು ಎಂಚೊಲ್ಲಾರ ಇರ್ನ ಆರೋಗ್ಯದ ಕಡೆ ಗಮನ ಕೊರ್ಲೆ ಟೆನ್ಷನ್ ಮಲ್ತೊನೊಚ್ಚು ಆ ವಿಷಯಗಳ ಗೊತ್ತಾಂಡೆ ಇರ್ನ ಬಗ್ಗೆ ಮಾತ್ರ ಯೋಚನೆ ಮಲ್ಪಲೆ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಓ ಎಲ್ಲ ಕಲ್ತ್ಕೊಂಡ್ರಿ ನಾನೇ ಹೇಳಿಕೊಟ್ಟದಕ್ಕೆ ಸಾರ್ಥಕ ಅಂತ ಕಿರಣನ್ನ ಹೇಳ್ತಿದ್ದಾರೆ. ಹೌದು ಕಿರಣನ್ನ, ನಿಮ್ಮ ದಯೆಯಿಂದ ನಾನು ಈಗ ಇಷ್ಟು ಮಾತುಗಳನ್ನು ಹೇಳ್ಬೋದು. ನಿನ್ನದಾದ ದಿನಾಲ ಏರೆಗೆ ಪನೊಂದುಲ್ಲರು ಶಶಿಕಾಂತಣ್ಣ. ಇರು ಎನ್ನಡ ಪಾತೆರ್ಲೆ ಅಕಡ ಪಾತೆರೊಚ್ಚಿ ಇರು ಎನ್ನ ಲೈವ್ ಬೈದರು ಎನ್ನಡ ಪಾತೆರ್ಲೆ ಶಶಿಕಾಂತಣ್ಣ ಓಕೆನಾ. ಬೇತಕ್ಕಲ್ಡ ಪಾತೆರ ಪೋಚಿ. ಸ್ವಾತಿ ಬ್ಲೂ ಪ್ರಾಬ್ಲಮ್ ಆಯ್ತಾ ಅಂತ ದೊಡ್ಡಪ್ಪ ಗ್ರೀನ್ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ ಸ್ವಾತಕ್ಕ. ಸಪೋರ್ಟ್ ಅಂತ ರವೀಂದ್ರಣ್ಣ. ನಮಗೆ ನೀತಿ ಪಾಠ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಅದು ನಿಮ್ಮ ಒಂದು ಆಶೀರ್ವಾದದಿಂದ ಕಿರಣನ್ನ. ಎಸ್ ದೊಡ್ಡಪ್ಪ ಅಂತ ಸ್ವಾತಕ್ಕ. ಕಮೆಂಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಓಕೆ ಸ್ವಾತಿ ಅಂತ ದೊಡ್ಡಪ್ಪ. ಸೂಪರ್ ಅಂತ ಸ್ವಾತಿ ಅಕ್ಕ. ಮುದ್ದು ಹುಷಾರಾತೋಲಿತ್ತೆ ಅಂದ ಬೊಕ್ಕ ಹುಷಾರಾಗ್ಬಿಡತ್ತೆ. ನೈಸ್ ಅಂತ ಹೇಳ್ತಿದ್ದಾರೆ ಸ್ವಾತಿ ಅಕ್ಕ. ಗುಡ್ ಅಂತ ಆರ್ನ ಬುಡ್ಲೆ ಶಶಿಕಣ್ಣ. ಈರು ಎನ್ನಡ ಪಾತಿರ್ಲೆ ಆರ್ಡದಾಯ ಪಾತ್ರ ಬೋಪರ್ ಆರ್ನಾತಿಗೆ ಕಮೆಂಟ್ ಪಾಡೊಂದುಲ್ಲೇರು ಇರು ಇರ್ನಾತಿಗೆ ಎನ್ನಡ ಪಾತಿರ್ಲೆ ಇರೇಗ ಆರ್ನ ಬೊಡ್ಚತೆ ಆರ್ಡ ಪಾತ್ರ ಇಷ್ಟ ಇಜ್ಜಾತ ಪಾತರೊಚ್ಚಿ ಎಂಕಡ ಪಾತಿರ್ಲೆ ಬೇತಕ್ಲು ಉಳ್ಳಾತ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅಕ್ಕ. ಸೂಪರ್ ಅಂತ ದೊಡ್ಡಪ್ಪ. ಹುಷಾರಾವಡಿಯಪ್ಪಲ್ಲ ಅಂದು ಇರ್ನ ಲೈವ್ಗೂ ಡೈಲಿ ಬರ್ಪೆ ಮುದ್ದು ಸಿಸ್ಟರ್ ಚೇಂಜ್ ಆಪುಜಿ ಅತ್ತೇರು ಅಂದ ಚೇಂಜ್ ಆಪುಜಿ. ರವೀಂದ್ರಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಶಶಿಕಾಂತಣ್ಣ. ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಸ್ವಾತಿ ಸಿಸ್ ಏನು ತಿಂದ್ರಿ ಕುರುಮ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಸೂಪರ್ ಅಂತ ದೊಡ್ಡಪ್ಪ.
ಸ್ವಾತಿಸಿ ಸಾಯಿ ಅಂತ ಶಶಿಕಾಂತ್ ಅಣ್ಣ. ముద్దు ఎన్న మోన అయిన బొక్క మల్ల గిఫ్ట్ తిక్కండు దాది గిఫ్ట్ దాది గిఫ్ట్ తిక్కండు ಸ್ವಾತ್ಯಕ್ಕ. ಹಾಯ್ ಶಶಿಕಾಂತ್ ಬ್ರೋ ಅಂತ ಸ್ವಾತ್ಯಕ್ಕ. ಮುದ್ದು ಚೇಂಜ್ ಆಪಿನ ಜನ ಹತ್ತಿ ಏಪಲ್ಲ ಅಂತ ರವೀಂದ್ರಣ್ಣ. ಕಿರಣ್ ಬ್ರೋ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಯಾನ್ ಏನೆತ್ತನಲ್ಲ ಡೈರೆಕ್ಟ್ ಪಾತಿರುವ ನೆಟೇನೆ ಎರಡಲ್ಲ ಇಂಕ ಬೇತಲ್ಲ ಇವಿಡ್ ಬರ್ಬೋದು ಪನ್ಪುನ ಅಭ್ಯಾಸಿಂಚಿ ಗೊತ್ತಾಂಡಿ ಏನು ಮಾತಾಡಲ್ಲ ಅನ್ಪುನು ಏನೆತ್ತನ ನೆಟೇನ ಕ್ಲಿಯರ್ ಆವಿಡ ಇಂಕ ಬಾಯಿ ಮಾತ್ರ ಬಡ ಬಡ ಅಂದ ಚೇಂಜ್ ಆವೋ ಇರ ಮಂಡೆ ಶಶಿಕಾಂತ್ ಅಣ್ಣ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಏಪಲ ಡೈರೆಕ್ಟ್ ಪಾತಿರೋಡು ಕೆಲವು ಜನತ ಗಿಫ್ಟ ಏರ್ ಗಿಫ್ಟ್ ಕೊರಿಯರ್ ದಾದಿ ಗಿಫ್ಟ್ ಕೊರಿಯರ್ ಒಲ್ಲ ಇರೆಗ್ ಬೇಜಾರು ಹಾಪ್ಲೆಕ್ಕ ಪಾತಿರ್ದಿಪ್ಪೇರು ಅವು ಇರೆಗ್ ಗಿಫ್ಟಾ ಸ್ವಾತ್ಯಕ್ಕ. ಅವು ಬಿಡ್ಲಿ ಅವು ಆಪಿನ ಪೂರ ಎಡ್ಡೆಗೆ ಗೊತ್ತಾಂಡೆ. ಸೂಪರ್ ಸೂಪರ್ ಅಂತ ಕಿರಣ್ ಅಣ್ಣ. ಸೂಪರ್ ಅಂತ ಸ್ವಾತ್ಯಕ್ಕ. ಈರ್ನ ಲೈವು ಈರೆಂಚ ಮಲ್ಪೊಡಿಂದ ಇರೇ ಗೊತ್ತಿಪ್ಪುಂಡತೆ ಬುಡ್ಲೆ ಇರು. ಸೂಪರ್ ಅಂತ ರವೀಂದ್ರಣ್ಣ. ಓಂ ನಮಃ ಶಿವಾಯ. ಥ್ಯಾಂಕ್ ಯು ದೊಡ್ಡಪ್ಪ. ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಅವೇ ಮುದ್ದು ಮಲ್ಲ ಗಿಫ್ಟ್ ಗಿಫ್ಟ್ ಕೊರ್ಪುನಕ್ಲು 1000 ಜನ ಇಪ್ಪೇರು ಗೊತ್ತಾಂಡಿ. ನಾವು ಅವೇನು ಪೂರ ಕ್ಯಾರ್ ಮಲ್ಪಂದೆ ದುಂಬು ಪೋಡಾತೆ ಬೇಜಾರು ಮಲ್ಪುನಕ್ಲು ನಮಕ್ ಮಸ್ತ್ ಜನ ತಿಕ್ಕುವೇರು ಅಂಡ ಸಮಾಧಾನ ಮಲ್ಪುನಕ್ಲು ಏರ್ಲ ತಿಕ್ಕುಜೇರು ಆಗೋದೆಲ್ಲ ಒಳ್ಳೇದಕ್ಕೆ. ಹೌದು ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ನೈಸ್ ನೈಸ್ ಅಂತ ಸ್ವಾತ್ಯಕ್ಕ. ಮುದ್ದೆ ನಂಬರ್ ಕೊರ್ಲೆ ಡೈರೆಕ್ಟ್ ಬರ್ತಾರೆ ಏರಿಗೆ ಇರೆಗಂತ ಕೊರ ಇರೆ ನಂಬರ್ ಪೋಲಿ ಇರ ಆಟದ ವೇಷವಾಡ್ಲೆ ಪೋಲಿ. ನೈಸ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ಸ್ವಾತ್ಯಕ್ಕ ಥ್ಯಾಂಕ್ ಯು. ಲಲಿತಾ ಸಿಸ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ನೈಸ್ ಸೂಪರ್ ಅಂತ ಸ್ವಾತ್ಯಕ್ಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓಂ ನಮಃ ಶಿವಾಯ ಅಂತ ದೊಡ್ಡಪ್ಪ. ನನಗೆ ಎಂತ ನನಗೆ ಹಾಗೆ ಏನು ಗಿಫ್ಟ್ ಸಿಕ್ಕಿಲ್ಲ ಭಾಗ್ಯ ಸಿಸ್ ಆ್ಯಂಡ್ ಸ್ವಾತಿ ಸಿಸ್. ನಿಮ್ಮದು ನಾನು ಲೈವ್ ನೋಡ್ತಿದ್ದೆ. ನೀವು ಒಳ್ಳೆ ರೀತಿಯಲ್ಲಿ ಲೈವ್ ಮಾಡ್ತಿದ್ರಿ ಕಿರಣನ್ನ. ನಿಮಗೆ ಹಾಗೆಲ್ಲ ಯಾಕೆ ಬರ್ತದೆ ಹೇಳಿ? ನಿಮ್ಮ ಮಾತುಗಳು ಕೂಡ ಸುಂದರವಾಗಿತ್ತು. ಹಾಯ್ ಕಿರಣ್ ವಿಲಾಗ್ಸ್ ಅಂತ ಕಿರಣನ್ನು ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಕಿರಣ್ ಬ್ರೋ ಅಂತ ನಗ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಅಂತ ದೊಡ್ಡಪ್ಪ. ಉರಿಯೋ ಬೆಂಕಿಗೆ ತುಪ್ಪ ಹಾಕೋಕೆ ತುಂಬ ಜನ ಇದ್ದಾರಲ್ಲ. ಸೂಪರ್ ಅಂತ ಹೇಳ್ದಪ್ಪ. ಹೇಗಿರಿ ಕಿರಣ್? ನೈಟ್ ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಬಗ್ಗೆ ಎಂಚ ಡೈರೆಕ್ಟ್ ಪಾತಿರ್ನಿ ವಿಷಯದ ಬಗ್ಗೆ ಶಶಿಕಾಂತ್ ಅಣ್ಣ ಮುಲ್ಪ ಏನು ಇರು ಬೇರೆ ರೀತಿ ಯೋಚನೆ ಮಲ್ಪೋಜಿ ಕಾಂಟ್ಯಾಕ್ಟದ ಬಗ್ಗೆ ಯೋಚನೆ ಮಲ್ಪೋಜಿ ಮುಲ್ಪ ವಿಷಯ ಅಂಡ ಆಯ್ತ ಬಗ್ಗೆ ಪನ್ನೊಂದಿಲ್ಲ ಕಲ್ತ ಸಿಸ್ ಅಂತ ಯೋಚನೆ ಮಾಡ್ತಿದ್ದಾರೆ ಸ್ವಾತ್ಯಕ್ಕ. ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ನನ್ನ ಲೈವ್ಗೆ ಕಣ್ಣು ಬಿದ್ದಿದೆ, ನನಗೆ ಈಗ ಲೈವ್ ಮಾಡೋಕ್ಕೆ ಆಗ್ತಿಲ್ಲ. ಹೌದಾ ಕಿರಣನ್ನ? ಯಾಕೆ? ಕಮೆಂಟ್ ಅಂತ ರವೀಂದ್ರಣ್ಣ. ಮುದ್ದು ಎನ್ನ ಲೈವ್ಗೆ ಬರಲ್ಲ ಇರ್ನ ಲೈವ್ ಉಂಟಾ? ಇರ್ ಲೈವ್ ಮಲ್ಪುಜಾರತ ಬೊಕೆ ನಿಂಚೆ ಬರ್ಪುನು. ಸೂಪರ್ ಸೂಪರ್ ರವೀಂದ್ರಣ್ಣ. ಕಣ್ಣು ಅಂತ ಯೋಚನೆ ಮಾಡ್ತಿದ್ದಾರೆ ಸ್ವಾತ್ಯಕ್ಕ. ಇಲ್ಲ ಕಿರಣ್ ವಿಲಾಗ್ಸ್, ನಿದ್ರೆ ಬರಲ್ಲ ನನಗೆ. ನೀವು ಯೋಚನೆ ಮಾಡೋದನ್ನು ಬಿಟ್ಬಿಡಿ ಕಿರಣನ್ನ, ಗೊತ್ತಾಯ್ತಾ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತುಪ್ಪಕ್ಕೆ ರೇಟ್ ಜಾಸ್ತಿ ಇದೆ, ಚಿಮ್ನಿ ದೆನ್ನೆ ಪಾಡ್ಲೆ ಅಂತ ಹೇಳ್ತಿದ್ದಾರೆ ಶಶಿಕಾಂತ್ ಅಣ್ಣ. ಕಣ್ಣು ಕಿತ್ತು ಬಿಸಾಡಿ ಅಣ್ಣ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾರ್ದು ಮಾರೆ ಕಣ್ಣು ಇದ್ದದ್ದು? ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕಣ್ಣನ್ನು ತೆಗ್ದಿಡಿ
ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಕಿರಣ ಆರಾಮ ಇದ್ದೀರಾ? ಏನಾಗ್ತಿದೆ? ಏನಾಗ್ತಿದೆ ಭಾಗ್ಯಸಿಸ್ ಅವರಿಗೆ ಹುಷಾರಿಲ್ಲ, ಆದರೂ ಇನ್ನೂ ಕೂಡ ಟೆನ್ಷನ್ ಮಾಡ್ಕೊಳ್ತಾರೆ. ಅವರಿಗೆ ಎಷ್ಟು ಹೇಳಿದ್ರು ಕೇಳುವುದಿಲ್ಲ ಈ ಕಿರಣನಿಗೆ. ಸಪೋರ್ಟ್ ಅಂತ ರವೀಂದ್ರಣ್ಣ. ಶಶಿಕಾಂತ್ ಅಣ್ಣ, ನೀವು ಡಬ್ಬ ಡೈಲಾಗ್ ಬಿಡಿ, ನನಗೆ ಲೈಕ್ ಕೊಡಿ. ಓ ಶಶಿಕಾಂತ್ ಅಣ್ಣ ಎಲ್ಲಿ ಹೋದ್ರಿ? ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಮಾಡಿದ್ದೇನೆ. ಓಕೆ ಮುದ್ದು ಯಾನು ಪೋಪೆ ಎಂಕ್ ವೈಫೈ ಇಜ್ಜಿಯಾನ ಕಾಡಿನ ನೀರು ಕಾಡುರ್ದವ್ರ ಪಿದಾಯ್ ಬಲ್ಲೆ ಮಾರ. ಓ ಸಾತ್ಯಕ್ಕ ಗೊಂಗೆ ಬರ್ಮುಡು. ಭಾಗ್ಯಸಿಸ್ ಯಾರು? ಕಿರಣ್ ವಿಲಾಗ್ಸ್, ಅವರದ್ದು ಕೂಡ ಚಾನಲ್ ಇದೆ ಕಿರಣ್ ಅನ್ನಂದು. ತುಂಬ ಒಳ್ಳೆಯವರು ಅವರು ಕೂಡ ಲೈವ್ ಮಾಡ್ತಿದ್ರು. ಅವ್ರದ್ದು ಚಾನಲ್ ಮೌನ ಆಗಿತ್ತು, ಈಗ ವೀಡಿಯೋಸ್ ಎಲ್ಲ ಹಾಕ್ತಿದ್ದಾರೆ. ಅವರ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಕಿರಣ್ ಆಯಿತಾ. ಬಾಯ್ ಅಂತ ಹೇಳ್ತಿದ್ದಾರೆ ಸ್ವಾತಿಕ. ಬಾಯ್. ಕಮೆಂಟ್ ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ರವೀಂದ್ರ ಅಣ್ಣ. ಓಕೆ ಕತ್ತಲ್ಲ ಅಂದತ್ತ ಇರ್ ಕಾಡ್ರದು ಪಿದಾಯ್ ಬಲ್ಲೆ ಫಸ್ಟ್. ನಿಮ್ಮದು ಡಬ್ಬ ಲೈವು ಹೌದಾ? ಯಾಕೆ ಶಶಿಕಾಂತ್ ಅಣ್ಣ ನಿಮಗೆ ನಂದು ಡಬ್ಬ ಲೈವ್ ಅಂತ ಅನಿಸಿದ್ದು ಹೇಳಿ ಮೊದಲು. ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಒಳ್ಳೇದು ಮಾತಾಡಿದರೆ ಡಬ್ಬ ಲೈವ್ ಅಂತ ಹೇಳ್ತೀರಾ? ಕಮೆಂಟ್ ಅಂತ ಲೋಕೇಶ್ ಅಣ್ಣ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಟೆನ್ಷನ್ ಇದ್ದಿದ್ದೆ, ಸೊಂಟ ಕೈ ಕಾಲು ಬಿಡಿ ಬಿದ್ದು ಹೋಗೋ ತನಕ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಹೌದು ಲೋಕೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಎಲ್ಲಿ ಹೋದ್ರು ಶಶಿಕಾಂತ್ ಅಣ್ಣ? ಅಂತ ಡಬ್ಬಲ್ ಲೈವ್ ಅಂತೆ ಹೇಳಿ ಈಗ. ಡಬ್ಬಲ್ ಲೈವ್ಗೆ ಜಯವಾಗಲಿ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಸಪೋರ್ಟ್ ಅಂತ ಎನ್ನ ಡಬ್ಬ ಮೆಸೇಜ್ ಬಂದಾರೆ. ಡಬ್ಬ ಮೆಸೇಜ್ ಬನ್ನಿ ಅಂತ ಅವಕ್ಕೆ ಬನ್ನಿ ಬಿಡ್ಲಿ ಐಕೆ ಬನ್ನಿ ಇರು. ಲೈಕ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಹೋಯ್ತ ಡಬ್ಬ ಅಂತ ರವೀಂದ್ರ ಅಣ್ಣ. ಫೆಂಟಾಸ್ಟಿಕ್ ಲೈವ್ ಮಾರೆ ಅಂತ ಲೋಕೇಶ್ ಅಣ್ಣ ಹೇಳ್ತಿದ್ದಾರೆ. ಐಸ್ ಕ್ರೀಮು ಡಬ್ಬ ಅಂದ ಐಸ್ ಕ್ರೀಮ್ ಡಬ್ಬ ಅವೇನು ಬನ್ನಿ ಶಶಿಕಾಂತ್ ಅಣ್ಣ ಇರೇಗೆ ಅರ್ಥ ಆಯ್ತು. ಸೂಪರ್ ಅಂತ ರವೀಂದ್ರ ಅಣ್ಣ. ಲೈಕ್ ಕಮೆಂಟ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಥ್ಯಾಂಕ್ ಯು. ಸಪೋರ್ಟು. ಅಬ್ಬಾ ಒಂಜು ಬಾಟ್ಲು ನೀರು ಖಾಲಿ ಆವಡು ನಲ್ಲ ಒಂತೆಂಡು ಹತ್ತು ಮರ ತಿಂಡಿ ಡಬ್ಬ ಅಂತ ಲೋಕೇಶ್ ಅಣ್ಣ. ಹೌದಾ? ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಯಾನ್ ಪೋಪೆ ಬಾಯ್ ಲೈಕ್ ಕೊರ್ದು ಬೋಲೆ ಶಶಿಕಾಂತ್ ಅಣ್ಣ ಇರ್ದಾದ ಇಜ್ಜ ಮಲ್ಪರ್. ಲೈಕ್ ಕಮೆಂಟ್ ಸಪೋರ್ಟ್ ಅಂತ ಲೋಕೇಶ್ ಅಣ್ಣ. ಮೊದಲು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ ಹೇಳ್ತಿದ್ದಾರೆ. ಇನ್ನೂ ಸ್ವಲ್ಪ ನೀರಿದೆ, ಖಾಲಿ ಆಗಬೇಕು. ಒಂದು ಬಾಟ್ಲು ನೀರು ಖಾಲಿ ಆಗಬೇಕು. ಏನಾದರೂ ಐಡಿಯಾ ಇದ್ದರೆ ಹೇಳಿ, ನೀರು ಹೇಗೆ ಖಾಲಿ ಮಾಡೋದು? ನೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಬನ್ನಿ ಜನರೇ ಬನ್ನಿ. ಶಶಿಕಾಂತ್ ಅಣ್ಣ ಬೆಚ್ಚದಲ್ಲಿ ಲೈಕ್ ಕೊಡದೆ ಹೋದ್ರು ನೋಡಿ ಅಲ್ವಾ ಶಶಿಕಾಂತ್ ಅಣ್ಣ? ಹಾಯ್ ನಾಗವಲ್ಲಿ ಅಂತ ಬಂದರು.
ಹಾಯ್ ಅಣ್ಣ, ಹೇಗಿದ್ದೀರಾ? ಟೀ ಕುಡಿದ್ರಾ? ಮಂಡೆಗೆ ಪಾಡೊಂಡ ಖಾಲಿ ಆಗೊಂಡು ಓ ದೇವರ ಇರೆ ಮಂಡೆ ಪಾಡಂಜಿ ಪರ ಕಂದು ನಾನು ಮಂಡೆ ಪಾಡೊಂಡ ಕಂದನ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ಅಣ್ಣ, ಎಲ್ಲಿ ಹೋದ್ರಿ? ಟೀ ಕುಡಿದ್ರಾ? ಏನಾದರೂ ತಂದ್ರಾ ಲೈವ್ಗೆ ಬರುವಾಗ? ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ದೇವರೇ ಸೆಕೆ ಫ್ಯಾನ್ ಪಾಡ್ವೆ ಕಾಪುಚಿ. ಟೀ ಕುಡಿದಿಲ್ಲ, ಕೆಲಸದಲ್ಲಿ ಇದ್ದೀನಿ. ನೀನು ಟೀ ಕುಡಿದ ನಾಗವಲ್ಲಿ? ನಾನು ಟೀ ಕುಡಿದಿಲ್ಲ ನಾಗವಲ್ಲಿ ಟೀ ಕುಡಿಯಲ್ಲ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಹೇಶ್ ಎಲ್ಲಿ? ಅವರಾಗ ಬಂದು ಹೋದರು ಅಣ್ಣ. ಎಲ್ಲಿ ಹೋದ್ರ ಗೊತ್ತಿಲ್ಲ. ಅವರಿಗೆ ನೆಟ್ವರ್ಕ್ ಇಲ್ಲ ಅಲ್ಲ, ಹಾಗೆ ಅವರು ಬಂದು ಹೋಗ್ತಾ ಇರ್ತಾರೆ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ನಾಗವಲ್ಲಿ ಟೀ ಕುಡಿಯಲ್ಲ, ರಕ್ತ ಕುಡಿಯುತ್ತಾ? ಇಲ್ಲ, ರಕ್ತನೂ ಕುಡಿಯಲ್ಲ, ತಲೆ ತಿನ್ನುತ್ತೆ. ನಾಗವಲ್ಲಿ ಎಲ್ಲರದ್ದು ತಲೆ ತಿನ್ನುತ್ತೆ, ಆಯ್ತಾ? ಹಾಡೊಂದು ಥ್ಯಾಂಕ್ ಯು. ಎಲ್ಲಿ ಹೋದ್ರು ಮಾರೆ? ಎಲ್ಲರೂ ಹೋದ್ರಂತ. ಕಮೆಂಟ್ ಹಾಕಿ. ಇದು ಕೋರ್ಟಲ್ಲಿ ಆರ್ಡರ್ ಮಾಡಿದಾಗೆ ಆಯ್ತು. ದೊಡ್ಡಪ್ಪ ಆನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ರವೀಂದ್ರ ಅಣ್ಣ ಎಸ್ಕೇಪ್, ಕಿರಣ್ ಅಣ್ಣ ಎಸ್ಕೇಪ್, ಶಶಿಕಾಂತ್ ಅಣ್ಣ ಎಸ್ಕೇಪ್. ಲೈವ್ ಓನರ್ ಮಾತ್ರ ಇಲ್ಲಿದ್ದಾಳೆ. ನನ್ನ ಮೆಸೇಜ್ ಸ್ಕಿಪ್. ಎಲ್ಲಿಂಟು ಮಾರ ನಿಮ್ಮದು ಮೆಸೇಜ್? ಅದು ಓದಿದೆ, ನಾಗವಲ್ಲಿ ಟೀ ಕುಡಿ ಎಲ್ಲ ರಕ್ತ ಇರುತ್ತೆ ಅಂತ ಹೇಳಿದ್ರಿ. ಮತ್ತೆ ಎಲ್ಲಿ ಉಂಟು? ಮತ್ತೆ ಮೆಸೇಜ್ ಶೋ ಆಗ್ತಿಲ್ಲ. ಬೈಬೇಡಿ ಆಯಿತಾ? ಸ್ಕಿಪ್ ಅಂತ ಹೇಳ್ಬೇಡಿ. ನೀವು ಏನು ಮೆಸೇಜ್ ಹಾಕಿದ್ದೀರಾ ಇನ್ನೊಮ್ಮೆ ಮೆಸೇಜ್ ಹಾಕಿ, ಆಯಿತಾ ಅಣ್ಣ? ನೋ ಬೇಜಾರ್, ಓನ್ಲಿ ಕಮೆಂಟ್. ನಗ್ತಾ ಇದ್ದಾರೆ. ಥ್ಯಾಂಕ್ ಯು. ರವೀಂದ್ರ ಅಣ್ಣ ಎಲ್ಲಿ ಹೋದ್ರು? ಮಾಯನಾದ್ರ ಅಂತ ಯಾರು ಕೂಡ ಹೈಡ್ ಮಾಡಲಿಲ್ಲಲ್ಲ. ರವೀಂದ್ರ ಅಣ್ಣನನ್ನು, ಶಶಿಕಾಂತ್ ಅಣ್ಣನನ್ನು ಯಾರು ಕೂಡ ಹೈಡ್ ಮಾಡಿಲ್ಲಲ್ಲ. ನಾಳೆ ಬರುವುದಿಲ್ವಂತ ಶಶಿಕಾಂತ್ ಅಣ್ಣ ಕೋಪದಲ್ಲಿ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಅಣ್ಣ. ಥ್ಯಾಂಕ್ ಯು. ಲೈಕ್ ಕಮೆಂಟ್ ಅಂತ ಹೇಳ್ತಿದ್ದಾರೆ ಲತೀಶ್ ಅಣ್ಣ. ಇದ್ದೀರಾ ರವೀಂದ್ರಣ್ಣ? ನಾನು ಯಾರಾದರೂ ಹೈಡ್ ಮಾಡಿದ? ಥ್ಯಾಂಕ್ ಯು ಸಪೋರ್ಟ್ ಮೆಸೇಜಿಗೆ. ನನ್ನ ಯಾರು ಹೈಡ್ ಮಾಡಿತ್ತು? ನಿಮ್ಮ ಅಜ್ಜ ಬಂದು ಹೈಡ್ ಮಾಡಿತ್ತು ರವೀಂದ್ರಣ್ಣ. ನಿಮ್ದು ಅಜ್ಜ ಇದ್ದಾರಲ್ಲ, ಅವರು ಬಂದು ಹೈಡ್ ಮಾಡಿತ್ತು. ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಥ್ಯಾಂಕ್ ಯು. ಅಯ್ಯೋ, ಕಮೆಂಟ್ ಹಾಕಿ. ಲೈಕ್ ಕೊಡದವ್ರು ಲೈಕ್ ಕೊಡಿ.
ಅಜ್ಜ ಹೈಡಾಗಿ ತುಂಬ ವರ್ಷ ಆಯಿತು. ಹೈಡ್ ತೆಗಿಯೋಕ್ಕೆ ಆಗಲ್ಲ ಇನ್ನು. ಹೌದಾ ರವೀಂದ್ರ ಅಣ್ಣ? ಯಾಕೆ ಹಾಗೆ ಮಾಡಿದ್ರು? ಅಜ್ಜನನ್ನು ಯಾಕೆ ಹಾಗೆ ಮಾಡಿದ್ರು ಹೇಳಿ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅಜ್ಜ ಮೇಲಿಂದ ನೋಡ್ತಿರ್ಬೋದು ನನ್ನ ಮೊಮ್ಮಗ ಎಷ್ಟು ಸಪೋರ್ಟ್ ಮಾಡ್ತಿದ್ದ. ರವೀಂದ್ರ ಅಣ್ಣ ಒಂದು ಲೈವ್ಗೆ ಎಷ್ಟು ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಪೋರ್ಟ್ ಮೆಸೇಜ್ಗೆ. ಹಾಂ ಹೌದು, ನೋಡ್ತಿರ್ಬೋದು ಒಂದು ಲೈವ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅವರು ರಿಕ್ಷಾ ಬಿಟ್ಟುಕೊಂಡು ಸಪೋರ್ಟ್ ಮಾಡ್ತಾರೆ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ನಾಗವಲ್ಲಿ ನೀನು ಕರ್ಕೊಂಡು ಬರಬಹುದಲ್ಲ ಅವರ ಅಜ್ಜಿನಲ್ಲ ಅಜ್ಜನನ್ನು ನಾನು ಹೇಗೆ ಕರ್ಕೊಂಡು ಬರೋದು? ಅವರ ಅಲ್ಲಿಂದಲೇ ನಿಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ ನನಗೆ. ಅಜ್ಜ ಬನ್ನಿ ಒಂದು ಲೈಕ್ ಕೊಟ್ಟು ಹೋಗಿ. ಅಜ್ಜ ಬೇಗ ಬನ್ನಿ ಒಂದು ಲೈಕ್ ಕೊಡಿ. ನಿಮ್ಮ ಪುಲ್ಲಿ ಇಲ್ಲೇ ಇದ್ದಾರೆ, ನೋಡ್ಕೊಂಡು ಹೋಗಿ ಅಲ್ವಾ. ನೀನು ನಾಗವಲ್ಲಿ ಅಲ್ವಾ, ಕರ್ಕೊಂಡು ಬಾರೋ, ಪವರ್ ಇರುತ್ತೆ. ನನ್ನ ಪವರ್ ಖಾಲಿಯಾಗಿದೆ. ಪುಲ್ಲಿದ್ದಾರೆ, ಬನ್ನಿ ನೀವು ಒಂದು ಆಶೀರ್ವಾದ ಮಾಡಿ ಹೋಗಿ. ಪುಲ್ಲಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ. ಪುಲಿ ಅಲ್ಲ, ಪುಲ್ಲಿ. ಈಗ ಅಜ್ಜ ಬಂದರೆ ಹೆದರಿಕೆ ಆಗುತ್ತೆ. ಹೌದಾ, ರಾತ್ರಿ ಬರಬೇಕು ನಿಮ್ಮ ಮನೆಗೆ. ನೀವು ನಿದ್ದೆಯಲ್ಲಿ ಇರ್ತೀರಲ್ಲ, ಬಂದು ಎಂತ ಮಾಡ್ತಿದ್ದೀಯಾ ನೀನು, ಮಲಗಿದ್ಯಾ, ಎದ್ದೇಳು ಅಂತ ಹೇಳಬೇಕು. ರವೀಂದ್ರಣ್ಣ ಅದನ್ನು ನೋಡಿ ಒಂದೇ ಪೆಟ್ಟಿಗೆ ಓಡಿ ಹೋಗ್ತಾರೆ ಅಲ್ವಾ. ರವೀಂದ್ರಣ್ಣನನ್ನು ಬಂದು ಎಬ್ಬಿಸುದಂತೆ ಅಜ್ಜ. ಇವತ್ತು ರಾತ್ರಿ ನೋಡಿ ಆಯಿತಾ, ನೀವು ನಿದ್ದೆ ಮಾಡಿ ಜೋರು, ಮತ್ತು ನಿಮಗೆ ರಾತ್ರಿ ಎಚ್ಚರಿಕೆ ಆಗ್ತದೆ. ಆವಾಗ ನಿಮ್ಮ ಅಜ್ಜ ಬಂದಿರ್ತಾರೆ. ಮಹೇಶ್ ಎಲ್ಲಿಗೆ ಹೋದ? ಓ ಮಹೇಶಣ್ಣ ಉಲ್ಲಾರ ಇರು, ಬರ್ರೆ ಅಣ್ಣ, ಬೇಗ ಬರ್ರೆ, ಹಿಡ್ದಾಗಿಂಚ ಮಲ್ಪುವರು. ಮಹೇಶ್ ಅಣ್ಣ ಎಲ್ಲಿದ್ರು ಸಭೆಗೆ ಬರಬೇಕಾಗಿ ವಿನಂತಿ. ಕೈನಲ್ಲಿ ದೊಣ್ಣೆ ಇಟ್ಕೊಂಡು ಬರ್ತಾರೆ. ಹಾಂ, ಅಜ್ಜ ಹೌದು, ದೊಣ್ಣೆ ಇಟ್ಕೊಂಡು ಬರ್ತಾರೆ. ಮತ್ತು ನಿಮಗೆ ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ತರ್ತಾರೆ ಆಯಿತಾ, ತಿನ್ನಿ. ಚಾಕ್ಲೇಟ್ ಬಿಸ್ಕಿಟ್. ಪುಲ್ಲಿಯ ಮೇಲೆ ಅಷ್ಟು ಮೋಕೆ ಇದೆ ಅಲ್ಲ ಅಜ್ಜನಿಗೆ. ಸೂಪರ್ ಸೂಪರ್ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ಚರ್ಮುರಿ ಕೊಡ್ತಾರೆ. ಹೌದಾ, ಚರ್ಮುರಿ ಕೊಡ್ತಾರೆ. ಎಂತ ಅವರು ಜಾತ್ರೆಯಿಂದ ಬರುದಾ ಚರ್ಮುರಿ ಕೊಡಲಿಕ್ಕೆ? ಹೌದಾ ರವೀಂದ್ರಣ್ಣ? ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮೆಸೇಜಿಗೆ. ಚರ್ಮುರಿ ತರ್ತಂತೆ. ಅವರೆಂತ ಜಾತ್ರೆಯಿಂದ ಬರುತ್ತಾ ಹೇಳಿ ರವೀಂದ್ರಣ್ಣ, ನೀವು ಎಂತ ಮಾತಾಡೋದು? ಅಜ್ಜ ನನಗೆ ಕಡಲೆ ಕೊಡ್ತಾ ಇದ್ರು. ಹೌದಾ, ಇವತ್ತಾಗಾದರೆ ನಿಮಗೆ ಕಡಲೆನ ತರ್ತಾರೆ ಆಯಿತಾ. ನೀವು ಕೂತ್ಕೊಂಡು ತಿನ್ನಿ, ಮತ್ತೆ ಮಲಗಬೇಡಿ, ಕಡಲೆಯನ್ನು ತಿಂತಾ ಇರಿ ಆಯಿತಾ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ.
ಅಜ್ಜ ಬಂದರೆ ಬ್ಲೂ ಕೊಡಿ. ಓಕೆ ಓಕೆ ರವೀಂದ್ರಣ್ಣ, ಅಜ್ಜನಿಗೆ ಬ್ಲೂ ಕೊಡು ಆಯಿತಾ. ಇವತ್ತು ಚಿಕ್ಕಪ್ಪ ಬಂದಿಲ್ಲಲ್ಲ, ಎಲ್ಲಿಗೆ ಹೋಗಿದ್ದಾರೆ ಚಿಕ್ಕಪ್ಪ? ಚಾನಲ್ ಇದೆ ಅವ್ರದ್ದು. ಹೌದಾ, ಇವತ್ತು ಚಿಕ್ಕಪ್ಪ ನಾಪತ್ತೆ ಆಗಿದ್ದಾರೆ. ಇವತ್ತು ದೊಡ್ಡಪ್ಪ ಮಾತ್ರ ಇರುವುದಿಲ್ಲ. ಚಿಕ್ಕಪ್ಪ ಎಲ್ಲಿಗೆ ಹೋಗಿದ್ದಾರೆ? ಅವ್ರದ್ದು ಯಾವುದು TV9 ಚಾನಲಾ? ಅಜ್ಜಂದು TV9 ಚಾನಲ್ ಉಂಟಾ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹಾಂ ಹೌದಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಹಲಸಿನಕಾಯಿ ನೋಡ್ಕೊಂಡು ಬಂದ್ರಾ? ಹಲಸಿನ ಹಣ್ಣು ಮತ್ತು ಹಲಸಿನಕಾಯಿ ನೋಡಿದ್ರಾ? ನನ್ನ ಶಾರ್ಟ್ ವಿಡಿಯೋ ನೋಡಿದ್ರಾ ಯಾರಾದರೂ? ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ನಾಗವಲ್ಲಿ ಊಟಕ್ಕೆ ಏನು ಸ್ಪೆಷಲ್ ಇವತ್ತು? ಇವತ್ತಿದು ಮಾವಿನ ಹಣ್ಣಿನ ಸಾರು ಇತ್ತು. ಮಾವಿನ ಹಣ್ಣು ಉಂಟಲ್ಲ, ಅದರ ಸಾರು. ಸೂಪರ್ ಸೂಪರ್. ಥ್ಯಾಂಕ್ ಯು ದೊಡ್ಡಪ್ಪ. ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮೆಸೇಜ್ಗೆ. ಹಾಂ ನೋಡಿದಂತ ಹೇಳ್ತಿದ್ದಾರೆ. ಬೇಕಾ ರವೀಂದ್ರಣ್ಣ? ಮಾವಿನ ಹಣ್ಣಿನಲ್ಲಿ ಸಾರು. ಹೌದು, ನಿಮ್ಮ ಕಡೆ ಏನು ಹೇಳ್ತಾರಂತ ಗೊತ್ತಿಲ್ಲ ಅಣ್ಣ. ನಮ್ಮ ಕಡೆ ನಾವು ತುಳುವರಲ್ವಾ, ಹಾಗೆ ನಾವು ಹಾಗೆ ಹೇಳ್ತೇವೆ. ಥ್ಯಾಂಕ್ ಯು ಅಣ್ಣ. ಹಲಸಿನ ಹಣ್ಣು ಹಿಂದಿ ಸಾಂಗ್ ಹೇಳುತ್ತೆ. ಹೌದೌದು, ಅದು ಬೇರೆ ಬೇರೆ ಟೈಪು ಹಲಸಿನ ಹಣ್ಣು. ಗುಜ್ಜೆ ಕಜುಪ, ಗುಜ್ಜೆ ಕಜುಪ ನಿಮ್ಮ ತಲೆ. ಗುಜ್ಜೆ ಕಜುಪ ಅದು ಮಾವಿನ ಹಣ್ಣಿಗೆ ಎಂತ ಹೇಳ್ತಾರಂತ, ಮಾವಿನ ಸಾರಿಗೆ. ನೀವು ಅಮೇರಿಕದಿಂದ ಬಂದದ್ದ ರವೀಂದ್ರ ಅಣ್ಣ? ಸೂಪರ್ ಸೂಪರ್ ಅಂತ ದೊಡ್ಡಪ್ಪ. ರಕ್ಷಿತಾ ಶೆಟ್ಟಿ ಅಕ್ಕನ ತಂಗಿನ ನೀವು? ಯಾಕೆ ಯಾಕೆ ಅಣ್ಣ ಹಾಗೆ ಕೇಳಿದ್ರಿ? ಬಾಂಬೆ ಹಲಸಿನ ಹಣ್ಣು ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನಿಮ್ಮ ತಲೆ. ಎಲ್ಲ ಹೋದ್ರ? ಲೈಕ್ ಕೊಡಿ ಗೈಸ್, ಕಮೆಂಟ್ ಮಾಡಿ. ನೀವೆಂತ ಮಾಡ್ತಿದ್ದೀರಾ? ಬನ್ನಿ ಜನರೇ ಬನ್ನಿ. ಹೈಡ್ನಲ್ಲಿರಬೇಡಿ, ಬನ್ನಿ ಜನರೇ ಮಾತಾಡಿ.
ನಾನು ಕೂಡ ಹೊರಟೆ ನನ್ನ ಮನೆಗೆ. ಬಾಯ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಬಾಯ್ ಬಾಯ್ ದೊಡ್ಡಪ್ಪ. ರವೀಂದ್ರ ಅವರೇ ಬಾಯ್ ಅಂತ ದೊಡ್ಡಪ್ಪ. ಥ್ಯಾಂಕ್ ಯು ಅಣ್ಣ. ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಈ ಸುಂದರ ನೇರ ಪ್ರಸಾರಕ್ಕೆ ನಿಮ್ಮದೊಂದು ಮಾತು ಇರಲಿ, ಬನ್ನಿ ಮಾತಾಡಿ 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 ಮಾತಾಡಿ. ದೊಡ್ಡಪ್ಪ ಬಾಯಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅಣ್ಣ ಥ್ಯಾಂಕ್ ಯು ಸಪೋರ್ಟ್ ಮೆಸೇಜಿಗೆ. ಸಪೋರ್ಟು ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ಹೌದು ಜನರೇ, ಮಾತಾಡಿ ಜನರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೇಗ ಬೇಗ ಬನ್ನಿ, ಕಮೆಂಟ್ ಹಾಕಿ. ಒಳಗಿವಿಗೆಂದು ಹೇಳುತ್ತಿದೆ ತನ್ನ ಕಲ್ಪನೆಯ ತನ್ನ ಕಡಲನೆ ಚಿತ್ರಿಸಿ ಚಿಂತೆ ಸುರಿಯುತ್ತಿದೆ. ಥ್ಯಾಂಕ್ ಯು. ಎಲ್ಲಿ ಹೋದ್ರೆಲ್ಲ ಮಾಯ ಆದ್ರ ಅಂತ ಕಮೆಂಟ್ ಹಾಕಿ ಗೈಸ್. ರವೀಂದ್ರಣ್ಣ ಎಸ್ಕೇಪ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಹೋದ್ರಾ? ಯಾರು ಕಾಣ್ತಾ ಇಲ್ಲ, ಎಲ್ಲಿಗೆ ಹೋದ್ರು?
ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮೆಸೇಜ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಿ ಹೋದ್ರೆಲ್ಲ ರವೀಂದ್ರ ಅಣ್ಣ ಎಲ್ಲ ಓಡಿ ಹೋದ್ರ?
ಓಕೆ ಬಾಯ್ ಅಣ್ಣ, ಬಾಯ್. ರೋಹಿತ್ ಅವರೇ ಹಾಯ್. ಎಂಚಲ್ಲರು ಚಾ ಪರಿಹಾರ ಎನ್ನ ಇಜ್ಜಿ ಚಾ ಹತ್ತುಜಿ ಇರ್ನಾಂಡ ದಾದೆತ್ತಂಡಿರು ಚಾಕು ಎನ್ನ ಲೈವ್ ದಾನಿಯೇ ಬೈಜರ್ ಏಪ ಲೈವ್ ಇತ್ತುಂಡು ಇರ್ನ ಲೈವ್ ಇತ್ತುಂಡ ವಿಷಯನೇ ಗೊತ್ತುಜ್ಜಿ. ಒಡೆ ಪೋಯರು ಈವ್ನಿಂಗ್ 7:30 ಲೈವ್ ಅಂದ. ಓಕೆ. ಇದ್ದೀರಾ?
ಬಂದೆ ಬಂದೆ. ಎಂತಾಯಿತು? ಥ್ಯಾಂಕ್ ಯು ರೋಹಿತ್. ಸೂಪರ್ ಏನು ಚೊಲ್ಲಾರೆ ಏನು ಸೌಖ್ಯ. ಜೈ ಶ್ರೀರಾಮ್ ಸೂಪರ್. ಮೇಘನಸಿಸ್ ಹಾಯ್. ಏನು ಚೊಲ್ಲಾರು ಮೇಘನಸಿಸ್? ಪನ್ಲೆ ಪನ್ನಡ ಪನ್ಪೆ ಲೈಕ್ ಕೊಡಿ, ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಮೇಘನಸಿಸ್. ಥ್ಯಾಂಕ್ ಯು. ಮೇಘ ಹಾಯ್ ಅಂತ ಹೇಳ್ತಿದ್ದಾರೆ ರೋಹಿತ್. ಹಾಯ್ ರೋಹಿತ್ ಅವರೇ ಅಂತ ಮೇಘನಸಿಸ್. ಮೇಘ ಚಾ ಪರಿಹಾರ ಹಾಕೇನಂದಿಲ್ಲ ರೋಹಿತ್. ಸಿಸ್ ಚಾ ಪರಿಹಾರ ಅದಾದಿತ್ತಂದ್ರೆ ಇರಗೆ ಚಾಕ್ ಸೂಪರ್ ಅಂತ ಹೇಳ್ತಿದ್ದಾರೆ. ಹಾರ್ಟ್ ಕೊರಂದಿಲ್ಲೇರು ರೋಹಿತ್. ಥ್ಯಾಂಕ್ ಯು. ಹೌದು ಬನ್ಸ್ ಇತ್ತಾ? ಲೈಕ್ ಡನ್ ಅಂತ ನವೀನ್ ಅಣ್ಣ ಬಂದರು. ಹಾಯ್ ನವೀನ್ ಅಣ್ಣ ಎಂಚೊಲ್ಲಾರು ಆಂಡೆ ತಿರ್ಗದು ಬ್ರ. ನವೀನ್ ಅಣ್ಣ ಚಾ ಪರಿಹಾರ ಯಾನ್ ಸೌಖ್ಯ. ಥ್ಯಾಂಕ್ ಯು ಅಂತ ಮೇಘಸಿಸ್. ಬಕ್ಕ ಮೇಘಸಿಸ್ ವಿಶೇಷ ಬರ್ಸೊಂಡೆ ನೋಡು ನವೀನಣ್ಣ ಬರ್ಸೊಂಡೆ. ಬರ್ಸೊಂಡ ನವೀನಣ್ಣ ಇರ್ನೋಡು ಇರ್ ಕಟೀಲ ಬರ್ತಿತ್ತಾರತ. ಹೇಳಿ ಮುದ್ದು ಸಿಸ್. ಹೇಳಬೇಕಾ? ನಾನು ಹೇಳಬೇಕು, ನೀವು ಕೇಳಬೇಕು ಅಲ್ವಾವ? ಬರ್ಸನೆ ಇಜ್ಜಿ ಅಂದ ಇಜ್ಜಿಸಿ ಸ್ವಲ್ಪ ಉಂಡ ಮುಲ್ಪಲ ಇಜ್ಜಿ ಮೋಡ ಆತಂಡ್ರೆ ಹೊರರ ಬರ್ಸ ತೆಡಿಲ್ ಬನ್ನಾಗ ಬರ್ಸ ಬರ್ಪುಂಡಿಂದೇನು ನೋಡು. ಬರ್ಸನೆ ಇಜ್ಜಿ ಮೇಘ ಎಂಚೊಲ್ಲರಿಗೆ ನಂದು ರೋಹಿತ್ ಅಂದು ಕ್ಯಾನ್ ತೂಪುನು ಇರ ವೀಡಿಯೋ ತುಯ್ಯಾನ ಐಕೆ ಯಾನ್ ಸೌಖ್ಯ ಇರೆಂಚೊಲ್ಲರು ರೋಹಿತ್ ಅಂತ ಮೇಘಸಿಸ್. ಮೇಘ ಯಾನ್ ಸೂಪರ್ ಬಂದಿಲ್ಲರು. ಮೇಘ ಸಬ್ ಮಲ್ಪಲೆ ವೀಡಿಯೋ ತುಲೆ ಕಮೆಂಟ್ ಆರ್ತು ಉತ್ತುಜೇರ ಇರ್ನ ಚಾನಲ್ ಚೆಕ್ ಮಲ್ತುಜೇರ ಅಂದೆ ರೋಹಿತ್. ಹ್ಞೂ ಪನ್ನೊಂದಿಲ್ಲ ಮೇಘ ಎನ್ನ ಲೈವ್ ಬರಲೆ ಓಕೆ ಪನ್ನೊಂದಿಲ್ಲ ಆವ ಪನ್ನೊಂದಿಲ್ಲ. ನವೀನಣ್ಣ ಪೋಯರ ಒಲ್ಲ ಪೋಯರ. ನವೀನಣ್ಣ ಎಸ್ಕೆ ಇಜ್ಜಿ ಪನ್ನೊಂದಿರ ಇಜ್ಜ ಹೊಸ ಕಾಂಟ್ಯಾಕ್ಟಾ? ರೋಹಿತ್ ಎಲ್ಲಿ ತೊಂದಿಲ್ಲ ಬನ್ನಿ ಜನರೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ನವೀನಣ್ಣ. ಲೈವ್ ಇಜ್ಜೆ ನವೀನಣ್ಣ ಇರ್ನೈನಿ. ಓ ನವೀನಣ್ಣ ಲೈವ್ ಇಜ್ಜ ಇದ್ಯಾರು ಸೈಡಲ್ಲಿ ನಗುದು? ಶಾಲೆಗೂ ಬಾಕಿಲು ಪಾಡಿಯರು. ಯಾನ್ ಯಾಕಡೆ ಬಾಕಿಲು ಪಾಡ್ದೆ ಇತ್ತೇವು ಇಂಚಿನ ಶಾಲೆ ಬಾಕಿಲು ಯಾನಿತ್ತೆ ಪಿದಾಯ್ ಬತ್ತಾಂಡು ಬಕ್ಕ ನವೀನಣ್ಣ ಇಲ್ಲಡ್ ಪುರ ಇಂಚೊಲ್ಲೇರು. ಮೇಘಸಿಸ್ ದೂರ ಪೋಯರು ಪಾತಿರ್ಲಿ. ಓ ಮೇಘಸಿಸ್ ಮೇಘಸಿಸ್ ನವೀನ್ ಬ್ರೋ ಅಂತ ಹೇಳ್ತಿದ್ದಾರೆ ರೋಹಿತ್. ಸೌಖ್ಯ ಅಂದೆ ಲೈವ್ ಇಜ್ಜಿ ನೀ
ಯಾಂಕ್ ಎನ್ನಕ್ಕೆ ಪಟಪಟ ಇಂದ ಆನ್ಸರ್ ಮಲ್ಪೋಡು. ಮೇಘ ವಣಸುಗು ದಾದ ಸ್ಪೆಷಲ್ಗೆ ಆರು ಇಜ್ಜೇರು ಮೇಘ ಸಿಸ್ಪೋಯರ ಅಂದು ಕೂಪ್ ಅನ್ನೊಂದುಲ್ಲೇರು ನವೀನಣ್ಣೆ. ರೋಹಿತ್ ಬ್ರೋ ಅಲ್ಲೇ ರೋಹಿತ್ ಇರೇ ಕೂಪಾಡೊಂದುಲ್ಲ ಇರ್ದಲೆ ನವೀನ್ ಸಬ್ ಮಲ್ಪಲೆ ವಿಡಿಯೋ ಮೇರ್ ನೆಕ್ಕಿ ಇರೇ ಕೂಪಾಡ್ನೆ ಅವೇ ನವೀನಣ್ಣ ಇರೇಗ ಪೊಕ್ಕಡೆ ಕೂಪಾಡ್ನೆ ಅತ್ತು ರೋಹಿತ್ ತುಲೆ ಅವ್ರನ್ನ ಕಮೆಂಟ್ ತುಲೆ. ನವೀನ್ ಬ್ರೋ ಚಾಪರಿಯರ ಆಕೆನೊಂದುಲ್ಲೆ ಕೂಡ ತೆಲ್ಪುವಾರೇರು ಅಂದ ಅತ್ತೆ ಬಂದೆ. ನವೀನ್ ಬ್ರೋ ಒಣಸು ದಾದ ಸ್ಪೆಷಲ್ ಇರು ಇಜ್ಜಂದನದ ಕೇಳಿ ಇತ್ತನದ ದಾಲಕ್ಕೆ ಏನು ಚಾಕಲ್ದ ಅಕಲ್ ಇಪ್ಪನ್ನದ ಪೂರ ಮೆಸೇಜ್ ಕಾಡ್ಲಿ ಇರೇಗ ದಾದಾಂಡಿ ಎಂಕ ದಾಲ ಇರ್ನ ಕಮೆಂಟ್ ಬನ್ಯ ತೂಲೆ. ತ್ರೀ ಅವರ್ಲು ಲೈವ್ ಅವೇನ 3 ಅವರ್ದ ಲೈವ್ ಓಡಿತ್ತೆ. ಸಬ್ ಮಲ್ದೆ ಅಂಚೆನಿ ಗಿಫ್ಟ್ ಕೊರಿಯರ್ ಹೋಯ್ತು ಪನ್ನೊಂದುಲ್ಲೇರು ಮೆಗನಸಿಸ್ ಅಲ್ಲೇ ಮೇರ್ ಸಬ್ ಮಲ್ಪರ ಪೋಯಿನ ಅವು ಎಂಕಲ್ ನಾಡ್ನಿ ಏರೇನು ಇರ್ ದೂರ ಪೋಯರೆಂದು ಸಿಸ್ ಥ್ಯಾಂಕ್ ಯು. ದೂರ ಪೋಯ ಪೋಪರಿಯ ಗಾಡಿ ಉಂಡ ಇರಡ ಗಾಡಿ ಇಜ್ಜಿಯ ನಡತ್ ಪೋಂದುರ್ಲ ಮೇಘನಸಿಸ್ ಪೂಕೊರೊಂದುಲ್ಲೇರು ಥ್ಯಾಂಕ್ ಯು. ಮೇಘ ಥ್ಯಾಂಕ್ಸ್ ಎಲ್ಲ ರಿಟರ್ನ್ ಮಲ್ಪೆ ಓಕೆ ಲೈವ್ ಬಲ್ಲೆ ಪನ್ನೊಂದುಲ್ಲೇರು ಬರ್ಪೇರು ವೇಟಿಂಗ್ ಲಿಸ್ಟ್ ಹಿಡ್ದೀಕ ಅವೇ ಬರ್ಪೇರು. ಥ್ಯಾಂಕ್ ಯು ಮೆಗಸಿಸ್. ಆರ್ನ ಲೈವ್ ಪೋಲೆ ನೂಸರ್ ಲೆಪ್ಪೇರ ಅವೀರೇನು ಮೇಘ ಕೆಂಡೆ. ಥ್ಯಾಂಕ್ ಯು ಸಿಸ್. ಕಣ್ತುಂಬ ಕಾಣುವ ಥ್ಯಾಂಕ್ ಯು ರೋಹಿತ್. ಮುದ್ದು 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 ಅಂತ ಹೇಳ್ತಿದ್ದಾರೆ. ಟೈಮ್ ಹೇಳಿಲ್ಲ ಇವು 7:30 ಅಂತೆ ಅವರದು 7:30 ಲೈವ್ ಇರುತ್ತೆ ಅಂತೆ. ಓಕೆ ಶುರು ಮಲ್ತಾರೆ ಇರಿ ಯಾನು ಒಂದೇನೆ ಬನ್ನಿ ಮೇಘ ಸಿಸ್ಸಿಡಲ್ಲ. ಎನ್ನೈನಿ ನೆಟ್ ಖಾಲಿ ಆಪುಲೆಕ್ಕೊಂಡು ತುಕ ಇತ್ತಂಡ ಬರ್ತವೆ ಮಾಳು ನೀಪ ನಾಲ ಇದು ಯಾವುದು. ಹಾಯ್ ಹಾಯ್ ಹೇಗಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಟೀ ಕುಡಿದ್ರಾ? ಇದು ಹೆಸರು ಎಂತ ಮರ ನಿಮ್ಮದು ಹೆಸರು ಹೇಳಿ. ಅದು ಓದಲಿಕ್ಕೆ ಆಗೋದಿಲ್ಲ ತುಂಬ ಉದ್ದ ಉಂಟು. ನಿಮ್ಮದೊಂದು ಹೆಸರು ಹೇಳ್ತಿದ್ರೆ ಒಳ್ಳೆಯದಿತ್ತು. ಓಕೆ ಅಂತ ಹೇಳ್ತಿದ್ದಾರೆ ಮೆಗಸಿಸ್. ಈವ್ನಿಂಗ್ 7:30 ಆಯಿತು. ನಿಮ್ಮದು ಅಕ್ಕ ನಂದು ಆಯಿತು. ನಿಮ್ಮದೊಂದು ಹೆಸರು ಹೇಳಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್ ಬಂದರು.
ಥ್ಯಾಂಕ್ ಯು ಜಸ್ಟ್ ಬ್ರದರ್. ಚಾ ಪರಿಹಾರ ದಾದಿ ತಿಂಡಿ ಇತ್ತಡು ಎಂತ ಗುಡ್ಡಪ್ಪನಾ? ಗುಡ್ಡಪ್ಪ ಖಾನಾಪುರನಾ? ಓಕೆ ಓಕೆ, ಥ್ಯಾಂಕ್ ಯು ಗುಡ್ಡಪ್ಪ ಅವರೇ. ಮೇಘ 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 ಬಾಲೆ ಲೈಕ್ ಕೊಡಿ. ಜಸ್ಟ್ ಬ್ರೋ ಅಂತ ರೋಹಿತ್. ಮತ್ತೆ ಬರ್ತೀನಿ ಇರು ಅಕ್ಕ. ಓಕೆ ಓಕೆ ಮೇಘ ಸಿಸ್. ಎಂಡಾದರೆ ನಾಳೆ ಬನ್ನಿ ಆಯಿತಾ? ಜಸ್ಟ್ ಬ್ರೋ ಚಾ ಪರಿಹಾರ ಹಾಗೇನೊಂದು ಲೇರ್ ರೋಹಿತ್. ರೋಹಿತ ಅಂತ ಜಸ್ಟ್ ಬ್ರದರ್. ನಿಮ್ಮದು ಊರು ಅಕ್ಕ? ನಂದು ಕಾರ್ಕಳ. ನಿಮ್ಮದು ಊರು ಯಾವುದು? ಚಾಂಡ್. ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ಆಯಿತಾ? ಜಸ್ಟ್ ಬ್ರೋ ಎಂಚೊಲ್ಲರಿಗೆ ಏನಂದಿಲ್ಲ ರೋಹಿತ್. ಚಾಂಡ್ ಬಂದಿಲ್ಲ ಜಸ್ಟ್ ಬ್ರದರ್. ಕೊಪ್ಪಳ. ಕೊಪ್ಪಳದಿಂದ ನಾನು ಲೈವ್ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಗುಡ್ಡಪ್ಪ ಅವರೇ. ಹಾಗೆ ನನ್ನ ಚಾನಲ್ ಒಂದು ಸಬ್ ಮಾಡಿ ಆಯಿತಾ? ಓಕೆ ಜಸ್ಟ್ ಬ್ರೋ. ಒಣಸು ದಾದ ಸ್ಪೆಷಲ್ ಏನಂದ್ರೆ ಮತ್ತೆ ಸಮಾಚಾರ ಹೇಳಬೇಕು. ನಿಮ್ಮ ಕಡೆ ಮಳೆ ಇದೆಯಾ? ನಮ್ಮ ಕಡೆ ಮಳೆನೇ ಇಲ್ಲ. ನಿಮ್ಮ ಕಡೆ ಹೇಗಿದೆ ವಾತಾವರಣ? ಹೇಗಿದೆ? ನೀವೆಂತ ಜಾಬ್ ಮಾಡ್ತಿದ್ದೀರಾ, ಸ್ಟಡಿ ಮಾಡ್ತಿದ್ದೀರಾ? ಜಸ್ಟ್ ಬ್ರೋ ದಾದ ಸಮಾಚಾರಕ್ಕೆ ಏನಂದ್ರೆ ರಾರ್ಪೋಯರ ಅಂದು ಜಸ್ಟ್ ಬ್ರದರ್. ಥ್ಯಾಂಕ್ ಯು ರೋಹಿತ್. ಹಾರ್ಟ್ ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು. ಆರ್ಕೆಸ್ಟ್ರಾ ಮಾಡ್ತೀನಿ. ಹೌದಾ? ಒಳ್ಳೆಯ ಕೆಲಸ, ಒಳ್ಳೆಯದಾಗಲಿ. ನಿಮ್ಮದು ಚಾನಲ್ ಇದೆಯಾ? ಸಾಂಗ್ ಹೇಳ್ತೀರಲ್ಲ ನೀವು? ಆರ್ಕೆಸ್ಟ್ರಾ ಸಿಂಗರ್ ಅಲ್ಲವಾ ನೀವು? ಎಲ್ಲಿ ಹೋದ್ರಿ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರೋಹಿತ್. ಹ್ಞೂ ಅಕ್ಕ. ಚಾನಲ್ ಉಂಟಾ? ಮಾಲು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರೋಹಿತ್. ನೋಡಿ ನಿಮಗೆ ಹಾಯ್ ಹೇಳ್ತಿದ್ದಾರೆ. ಅವ್ರದ್ದು ಹೆಸರು ಗುಂಡಪ್ಪ ಅಂತೆ ರೋಹಿತ್. ಪೂಜಾರಿ ಪ್ರಭು ಅವರು ಬಂದರು. ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಓಕೆ. 10K ಸಬ್ ಉಂಡು ಮುದ್ದು ಅಂದ. ಓ ದೇವರೇ, ಇಲ್ಲ ಇದು ಚಾನಲ್. ಹಾಂ, ಚಾನಲ್ ಇಲ್ವಾ? ಗೌಡಪ್ಪ ಕೋನಾಪುರ ಅಕ್ಕ. ಹೌದಾ? ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಲೈಕ್ ಕೊಡಿ ಆಯಿತಾ ಪೂಜಾರಿ ಪ್ರಭು ಅವರೇ. ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ. ಮತ್ತು ವಿಶೇಷ, ನೀವು ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಹೇಳು ಬ್ರೋ ಅಂತ ಹೇಳ್ತಿದ್ದಾರೆ ರೋಹಿತ್. ಹೇಳಿ, ಇಲ್ಲಿ ಮಾತಾಡ್ತಿದ್ದಾರೆ ನಿಮ್ಮ ಜೊತೆ, ಮಾತಾಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ.
ಬಕಾರಿ ಇಜ್ಜಿ ಬಂಡೇರ್ ಶಾನಲ್ಲಿ ಇಜ್ಜಿ ಬಂಡೇರತ್ತ ಮಾಲು ಬ್ರೋ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆಯಿತು ಬ್ರೋ, ನಿಮ್ಮದು ಚಾನಲ್ ಉಂಟಾಗಾದ್ರೆ? ಇವರೆಲ್ಲಿ ಹೋದ್ರು? ಪೂಜಾರಿ ಪ್ರಭು ಅವರು ಹೇಳಿ. ಗೌಡಪ್ಪ ಅವರೇ, ಚಾನಲ್ ಉಂಟಾ? ನನಗೆ ನೀವು ಎಂತ ಹೇಳಿದ್ದಂತ ಗೊತ್ತಾಗಲಿಲ್ಲ. ಚಾನಲ್ ಇದ್ದರೆ ಹೇಳಿ, ಬ್ಲೂ ಕೊಡ್ತೇನೆ. ಪೂಜಾರಿ ಪ್ರಭು ಅವರೇ ಎಲ್ಲಿ ಹೋದ್ರಿ? ಮಲು ಬ್ರೋ ನನ್ನ ಲೈವ್ಗೆ ಬನ್ನಿ, ಓಕೆ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ರೋಹಿತ್. ವೀರಣ್ಣ ಗೌಡ ಅವರು ಬಂದರು. ಹಾಯ್ ವೀರಣ್ಣ ಗೌಡ ಅವರೇ, ಹೇಗಿದ್ದೀರಾ? ಗುಡ್ ಈವ್ನಿಂಗ್. ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ನಿಮ್ಮ ಕಡೆ ಮಳೆ ಇದೆಯಾ? ಹೇಗಿದೆ ನಿಮ್ಮ ಕಡೆ ವಾತಾವರಣ? ಬೆಂಗಳೂರು ಕಣ್ರಿ. ಹೌದಾ, ಸೂಪರ್, ಥ್ಯಾಂಕ್ ಯು. ಒಂದು ಲೈಕ್ ಕೊಡಿ ಆಯಿತಾ? ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ನಿಮ್ಮದು ಕೂಡ ಚಾನಲ್ ಇದ್ದರೆ ಹೇಳಿ, ಸಪೋರ್ಟ್ ಮಾಡುವ. ಚಾನಲ್ ಉಂಡು ಮಸ್ತ್ ವಿಡಿಯೋ ಉಂಡು, ಸಾಂಗ್ ಪನ್ಪುನ ವಿಡಿಯೋ ಅಂದ. ನನ್ನ ಚಾನಲ್ ಇಲ್ಲ ಅಕ್ಕ, ಇದು ಒಂದು ಇದರಲ್ಲಿ ಚಾನಲ್ ಉಂಟಲ್ಲ ಅಲ್ವಾ? ಇದರಲ್ಲಿ ನೀವು ವಿಡಿಯೋ ಎಲ್ಲ ಹಾಕಿದ್ದೀರಲ್ಲ ಗೌಡಪ್ಪ ಅವರೇ. ಈಗ ನೀವು ಕಮೆಂಟ್ ಮಾಡ್ತಿದ್ದೀರಲ್ಲ, ಅದರಲ್ಲಿ ವಿಡಿಯೋ ಹಾಕಿದ್ದೀರಲ್ಲ, ನನ್ನೊಂದು ವಿಡಿಯೋಗೆ ಕಮೆಂಟ್ ಹಾಕಿರಿ ಆಯಿತಾ ಗೌಡಪ್ಪ ಅವರೇ? ಕಮೆಂಟ್ ಹಾಕಿರಿ, ನಾನು ಮತ್ತೆ ನಿಮ್ಮ ಚಾನಲ್ ನೋಡ್ತೇನೆ ಆಯಿತಾ? ಓಕೆ ಅಕ್ಕ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ವೀರಣ್ಣ ಗೌಡ ಅವರೇ ಒಂದು ಲೈಕ್ ಕೊಡಿ. ಮಲ್ಲು ಬ್ರೋನ ಚಾನಲ್ ಉಂಡು, ಅರಡ ಒಂಜೇ ಚಾನಲ್ ಉಂಡು. ಓ ಆರಂಚ ಬನ್ಯ ಹೆಂಗೆ ಅರ್ಥ ಆಯ್ತು ಪೆದ್ದು ಗುಡ್ಡುಗು ಆರು ಕರೆಕ್ಟ್ ಬಂತೇರು ಹೆಂಗೆ ಅರ್ಥ ಆಯ್ತು ಜಾತಿ. ಮಲ್ಲು ಬ್ರೋ ಥ್ಯಾಂಕ್ಸ್ ಪನ್ನೊಂದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಸೀಬೆಕಾಯಿ ತಿಂದಿದ್ದೀರಾ? ಸೀಬೆಕಾಯಿ ಇರೆಗೆ ಅರ್ಥ ಆತುಜಿ ಅಂದಂದು ಹಿಂಗೆ ಅರ್ಥ ಆತುಜಿ. ಒಣಸಿಗಿನಿ ಒಂದು ಕುಕ್ಕು ಸಾರಿತ್ತನಿಗೆ ಇರೋದಾದ ಎತ್ತಂಡು ಅಕ್ಕ ಏನು ಹೆಲ್ಪ್ ಬೇಕು ಹೇಳು? ಹೆಲ್ಪ್ ಏನು ಬೇಡ, ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದರೆ ಸಾಕಾಯ್ತಾ? ಫ್ರೀ ಇದ್ದರೆ ಒಂದು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ? ಬೇರೇನು ಹೆಲ್ಪ್ ಬೇಡ. ನಿಮ್ಮದು ಕೂಡ ಚಾನಲ್ಗೆ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಮುದ್ದು ಎಂಕ ಬಿರಿಯಾನಿ ಅಂದ. ಓಕೆ ಓಕೆ ಇರಿ, ಬಿರಿಯಾನಿ ಕೊರ್ಕ ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ನಿಮ್ಮ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ ಆಯಿತಾ? ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಮಾಡುವಂಥ ಕೆಲಸಕ್ಕೂ ಕೂಡ.
ಮಲ್ಲು ಬ್ರೋ ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ ಬ್ರೋ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇನ್ನು ಒಂದು ಆಗ್ತಿತ್ತು. ಸುಬ್ಬಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಎಲ್ಲ ಕುಡಿದ ಹಾಗೆ ನನ್ನ ಚಾನಲ್ ಒಂದು ಸಬ್ ಮಾಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಇಲ್ಲ ಇನ್ಸ್ಟಾ ಇಲ್ಲ ಆಯಿತಾ ಗೌಡಪ್ಪ ಅವರೇ, ಇನ್ಸ್ಟಾ ಯೂಸ್ ಮಾಡ್ತಿಲ್ಲ. ರೇಣಕ್ಕ ಹಾಯ್ ಹಾಯ್, ಎಂಚೆಲ್ಲರು ಚಾಪರಿಯಾರ? ಹಲೋ, ಲೈಕ್ ಕೊರ್ತು ಜರಡ ಲೈಕ್ ಕೊರ್ಲಿ ದಾದೆ ಬೈಯಾಗ ಸ್ಪೆಷಲ್. ಯಾನು ಹುಷಾರು ಅಂದೆ ದಾದೆ ಬೈಯಾಗ ಸ್ಪೆಷಲ್ ಮಾಡ್ತಾರೆ. ಕೊಕ್ಕ ಲೈಕ್ ಡನ್, ಥ್ಯಾಂಕ್ ಯು. ಸ್ಪೆಷಲ್ ವೆಜ್ ಎಂಕು ಕುಕ್ಕು ಸಾರು ಇತ್ತು ಮಧ್ಯಾಹ್ನಗೂ ಬೈಯಾತು ಓಡು. ನಾಡೆ ಬೇಲೆ ಹಾಂ ಹಾಂ ಎಲ್ಲ ಸಂಡತ್ತೆ ಎಲ್ಲ ರಜೆ. ಹಾಂ ಕೂಪನ್ ಒಂದಿಲ್ಲಿರು ಪಲ್ಲೆ ಬಾಯ್ ಇದ್ದಾರೆ. ಬಾಯಿ ಗೌಡಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡೋದಕ್ಕೆ. ಏನಿಲ್ಲ ಪೋಂದೆಲ್ಲರೂ ಹೋಯ್ತು ಎಂಕು ಕುಕ್ಕು ಸಾರು ಹರಿಣಿ ಅಕ್ಕ ಬೈಯಾಗಿತ್ತು ಓಡ್ದ ಅದೆಂತ. ಓಕೆ ಅನ್ನಂತೆ ಮ್ಯೂಟ್ ದಿಪ್ಪೆ ನಾವು. ಥ್ಯಾಂಕ್ ಯು ಸೋ ಮಚ್ ಇದು ಬರ್ತು ಸಪೋರ್ಟ್ ಮಾಡ್ತಾನಕ್ಲೆ ಮಾತಿರಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ ಹರಿಣಕ್ಕ ಬೊಕ್ಕ ಕೊರ್ಕ ಅವೇ ನಿಖಲ್ ಪಾತ್ರ ಒಂದಿಪ್ಲೆ ಅಂಚೂರು ಮ್ಯೂಟ್ ದಿಪ್ಪೆ.
ಥ್ಯಾಂಕ್ ಯು ರವೀಂದ್ರಣ್ಣ. ಉಲ್ಲಾರ ಹರಿಣಕ್ಕ ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕೂಬ್ರೋ ಅಂತ ಹೇಳ್ತಿದ್ದಾರೆ ರೋಹಿತ್. ಕಮೆಂಟ್ ಥ್ಯಾಂಕ್ ಯು. ಚಾ ಪರಿಹಾರ ರವಿ ಬ್ರೋ ಅಂತ ಹೇಳ್ತಿದ್ದಾರೆ. ಸಬ್ ಡನ್ ಅಂತ ಹರಿಣಿ ಅಕ್ಕ. ಬಿರಕೊರ್ಲೆ ಅವೇ ರೋಹಿತ್ ಇರಕ್ಕೆ ಸಬ್ ಮಲ್ತಿರ್ಗೆ ಇರ್ಕೇನು ಮಾತ್ರ ಬಿರಕೊರ್ಲೆ ಚಾಂಡು ಇರ್ನಾಂಡಕ್ಕೆ ಏನಂದಿಲ್ಲ ರವೀಂದ್ರಣ್ಣ. ರವಿ ಬ್ರೋ ಈವ್ನಿಂಗ್ 7:30 ಲೈವು ಬಲೆ ಪನೊಂದಲ್ಲಿ. ಓಕೆ ಬ್ರೋ ಪನೊಂದಲ್ಲಿ ರವೀಂದ್ರಣ್ಣಿ. ರವಿ ಬ್ರೋ ಎನ್ನ ಚಾ ಇಜ್ಜಿ ಪನೊಂದಲ್ಲಿ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಓ ಅಂದಕ್ಕೆ ಏನೊಂದಿಲ್ಲೇರು ರೋಹಿತ್ ಡ್ಯಾನ್ಸ್ ವಿಡಿಯೋ ಸೂಪರ್ ಬಂದಲ್ಲೇರು ಹರಿಣಿ ಅಕ್ಕ. ಹರಿಣಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಯಾನುಲ್ಲ ಯಾನ್ ಪಾತಿರಂದಿಲ್ಲ ನಡೆಯಲ್ಲ ಪಾತಿರ್ಜಾರು ಕೋಪ ನನಗೆ. ಸೂಪರ್ ಅಂತ ರವೀಂದ್ರಣ್ಣ. ಹರಿಣಕ್ಕ ಥ್ಯಾಂಕ್ಸ್ ಎಲ್ಲ ರಿಟರ್ನ್ ಮಲ್ಪೆ. ಓಕೆ ಕಮೆಂಟ್ ಪಾಡಿಯಾರ ಆಕೇನೊಂದಿಲ್ಲೇರು ರವಿ ಒಕ್ಕ ಯಾನ್ ಈತು ಒಬ್ಬಿದೀವಿ ಒಂದಿಲ್ಲ ನಿಗ್ಲಕ್ಕೆ ಬೇಕು ಅಲ್ಲೇನೋರ್ರ. ಹಾಯ್ ರವೀಂದ್ರ ಬ್ರೋ ಅಂತ ಹರಿಣಿ ಅಕ್ಕ. ಸಪೋರ್ಟ್ ಅಂತ ರವೀಂದ್ರಣ್ಣ. ಹರಿಣಿ ಅಕ್ಕ ಥ್ಯಾಂಕ್ಸ್ ಪನೊಂದಿಲ್ಲೇರು. ಪನ್ನೊಂದಿಲ್ಲೇರು ರೋಹಿತ್. ಓಕೆ ಪನ್ನೊಂದಿಲ್ಲೇರು ಹರಿಣಿ ಅಕ್ಕ. ಮುದ್ದೆಲ್ಲ ಪಾತೆರಡು ದಾಯಿಗೆ ವಿಷಯ ಬನ್ನಲಿ. ನಾನು ಒಂತೆ ಪೊರ್ತು ಮೂಜ ಹೊಡ್ದ ಲೈವ್ ಹೊಡಿದ್ನೆ ಅಂಕ ಕಾಪು. ಯಾನ ಇಲ್ಲದಲ್ಪನೆಲ್ಲ ಚೂರಿ ಕರಲ್ಲಿ ಮುದ್ದು ಪನ್ಲೆ ದಾದ ಬೋಡು ಎಂಕ್ ನೀರು ದೋಸೆ ಕೊರ್ಲಿ ನಡತೊಂದು ಒಂದುಲ್ಲತ ನಿಕ್ಕು ಬಂಗ ಇಂಕು ಬಂಗದ ಅಲೆಜ್ಜಿ ಐಕ್ ನಿಕಲ್ ಪಾತಾರಂದೆ ಕುಲ್ದನ ನಿಕಲ ಮಂಡೆ ಆಂಡ ವರ್ಕ್ಗೆ ಏನೊಂದಿಲ್ಲ ರಾಂಡಿ ವರ್ಕ್ ಅದು ಇಲ್ಲದಲ್ಪೊಲ್ಲೆ ರವೀಂದ್ರಣ್ಣ ತೆಲ್ಪೀರು ರವಿಂತು ಮಂಡೆ ಕೈದಿತ್ತೇರು ಬೊಕ ಏನ ಬೋರ್ಡ್ ಕೇಂಡೆ ಆನೇನ ಅನ್ಪುನು ಅಂದೆ ರೋಹಿತ್. ನಾನೊಂದು 10 ನಿಮಿಷ ಉಂಡು ಬೊಕ್ಕ 10 ನಿಮಿಷ ಇಜ್ಜ ಅಂದು ಬೊಕ ಎಂಡ್ ಬೊಕ ಎಲ್ಲನೇ ದಿಕ್ಕುನ್ನಿಕ್ಲೆ ಹರಿಣಕ್ಕನ ಲೈವ್ ಬಲೆ ಮೇರೆ ರವೀಂದ್ರಣ್ಣ ಹರಿಣಕ್ಕಲ್ಲ ಲೈವ್ ಮಲ್ಪೇರು ಬಲೆ ಯಾರನ್ನ ಲೈವ್ಗೆ ಅಂಚನೆ ರೋಹಿತ್ ಆರ್ನ ಇಕ್ಲ ಸಪೋರ್ಟ್ ಮಲ್ಪಲೆ ಇಜ್ಜಿನಂಗೆ ಪೆಟ್ಟೆ ಬಾಡೇರು ಚರ್ಮುರಿ ಬೋಡಿಗೆ ಅಂದು ಚರ್ಮುರಿ ಬೋಡು ಕೇಂಡ ರೆಡ್ ಲೈವ್ಗೆಲ್ಲ ಸಪೋರ್ಟ್ ಮಲ್ಪಲೆ ರೋಹಿತ್ ಇರ್ಲ ಸಪೋರ್ಟ್ ಮಲ್ಪಲೆ ಈಗ ಮುದ್ದು ನೀರು ದೋಸೆ ಕೊರ್ಪ ಬಲೆ ಒಡೆ ಬರ್ಪು ನೈಸ್ ಪನ್ನೊಂದುಲ್ಲೇರು ಹರಿಣಿ ಅಕ್ಕ. ಬೋಡ ಪೆಟ್ಟು ಬರ್ಚಿ ಐಕೆ ರವೀಂದ್ರಣ್ಣಡ ಪನ್ನಿ ಪೋಲ ಇಂದು ಸಪೋರ್ಟ್ ಮಾಡ್ತಲೆ ಈರ್ನ ಉಗ್ರ ಅವತಾರ ಏರ್ತು ಉಪ್ಪುನ್ ಮಾರ ಸೂಪರ್ ಪನ್ನೊಂದುಲ್ಲೆ ಹರಿಣಿ ಅಕ್ಕ. 3 ಗಂಟೆ ಲೈವ್ ಆಂಡ ಅಂದಿ 3 ಗಂಟೆ ಲೈವ್ ಆಂಡ್ ಚೂರು ಪೊಡ್ತ ಆಂಡ ಅಡಿಗೆ ಮುಗ್ಗಿಂಡು
ಇನಿ ಬೈಜರಿ ಹರಿಣಕ್ಕ ದಾನೆಂದು ಗೊತ್ತುಜ್ಜಿ ಅಶು ಪಂಡ ಏರು ರಡ್ಡ ಅಶುಲ್ಲೇರು ಏರು ಏರೆಂಕೇನಂದುಲ್ಲಾರ ಪಲ್ಲೆ ಭಯಂಕರ ಅಂದು ಭಯಂಕರ ಇನಿ ಒಂಚೂರು ಟಾರ್ಗೆಟ್ ದಿದಿತ್ತೆ ಈ ತಾವೋಡು ಬಂದು ಆಂಡು ಮುಗ್ಗಿಂಡು ನಾನು ಎಲ್ಲ ತಿಕ್ಕಗ ಅವೇ ಥ್ಯಾಂಕ್ ಯು ಹರಿಣಕ್ಕ ರವೀಂದ್ರಣ್ಣ ರೋಹಿತ್ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಈತು ಸಪೋರ್ಟ್ ಮಾಡ್ತಾನೆ ಈಕ ಹಾಗೆಯೇ ಹೈಡಲ್ಲಿದ್ದವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನವೀನಣ್ಣ ಇದ್ರಾ ಓಕೆ ನವೀನಣ್ಣ ಬಾಯ್ ಬಾಯ್ ನಿಮಗೂ ಕೂಡ ನಾಳೆ ಸಿಗ್ತೀನಿ ಮತ್ತು ನಿಮ್ಮ ಲೈವ್ ಇದ್ದರೆ ನಿಮ್ಮ ಲೈವಲ್ಲಿ ಸಿಗ್ತೀನಿ ಬಾಯ್ ಎಲ್ರಿಗೂ ಟಾಟಾ.